ಜನರ ಹಿತ ಕಾಯೋ ಖಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್ ಜನರ ಹಿತ ಕಾಯೋ ಖಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್ ನಮ್ಮ ನಾಯಕ ಯುಟಿ ಖಾದರ್ ಕಾಂಗ್ರೆಸ್ಸಿನ ಹೆಮ್ಮೆಯ ಲೀಡರ್ ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಜನರ ಹಿತ ಕಾಯೋ ಖಾದರ್ ಬಡವರ ಆಶ್ರಯಕ್ಕಾಗಿ ಹಕ್ಕುಪತ್ರ ನೀಡಿದರು ಇಂದಿರ ಕ್ಯಾಂಟೀನಿನಲ್ಲಿ ಜನರ ಸಿವು ತಣಿಸಿದರು ಉಲ್ಲಾಲದ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಕಾಂಕ್ರೀಟು ಯುಟಿಕೆ ನಡೆಯಲ್ಲಿ ಅಭಿವೃದ್ಧಿಯ ಸರಮಾಲೆಗಳು ಅಭಿವೃದ್ಧಿಯ ಸಾಲು ಸಾಲು ಯುಟಿಕೆ ಚೆಲ್ಲಿದ ಬೆಳಕು ಸರ್ವರಿಗಿಲ್ಲಿ ಸಮಪಾಲು ಯುಟಿಕೆ ಪ್ರಗತಿಯ ಜಲಕು ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು ಜನರ ಹಿತ ಕಾಯೋ ಖಾದರ್ ಆರೋಗ್ಯ ಮಂತ್ರಿಯಾಗಿ ಆರೋಗ್ಯದ ಸ್ಥಾನಕ್ಕೂ ಸೈ ಆಹಾರ ಇಲಾಖೆಯಲ್ಲಿ ಹೊಸ ಕ್ರಾಂತಿ ಯುಟಿಕೆ ಟೀಕೆಗೆ ಜಗ್ಗದ ವೀರ ಯುಟಿ ಖಾದರ್ಗೆ ಹೇಳೋಣ ಜೈ ಯುಟಿಕೆ ಕ್ಷೇತ್ರದಲ್ಲಿ ಇವರದ್ದೇ ವಿಜಯ ಕೈ ಜನರ ಹಿತ ಕಾಯೋ ಖಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್ ಜನರ ಹಿತ ಕಾಯೋ ಖಾದರ್ ಈ ಕ್ಷೇತ್ರಕ್ಕೆ ಇವರದ ಕದರ್ ನಮ್ಮ ನಾಯಕ ಯುಟಿ ಖಾದರ್
ಆಶ್ರಯಕ್ಕಾಗಿ ಹಕ್ಕುಪತ್ರ ನೀಡಿದರು. ಇಂದಿರ ಕ್ಯಾಂಟೀನಿನಲ್ಲಿ ಜನರ ಸಿವು ತಣಿಸಿದರು. ಉಲ್ಲಾಲದ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಕಾಂಕ್ರೀಟು. ಯುಟಿಕೆ ನಡೆಯಲ್ಲಿ ಅಭಿವೃದ್ಧಿಯ ಸರಮಾಲೆಗಳು, ಅಭಿವೃದ್ಧಿಯ ಸಾಲು ಸಾಲು. ಯುಟಿಕೆ ಚೆಲ್ಲಿದ ಬೆಳಕು, ಸರ್ವರಿಗಿಲ್ಲಿ ಸಮಪಾಲು. ಯುಟಿಕೆ ಪ್ರಗತಿಯ ಜಲಕು. ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು. ಜನರ ಹಿತ ಕಾಯೋ ಕಾದರು. ಆರೋಗ್ಯ ಮಂತ್ರಿಯಾಗಿ ಆರೋಗ್ಯದ ಸ್ಥಾನಕ್ಕೂ ಸೈ. ಆಹಾರ ಇಲಾಖೆಯಲ್ಲಿ ಹೊಸ ಕ್ರಾಂತಿ ಯುಟಿಕೆ. ಟೀಕೆಗೆ ಜಗ್ಗದ ವೀರ ಯುಟಿಕಾದರಿಗೆ ಹೇಳೋಣ ಜೈ. ಯುಟಿಕೆ ಕ್ಷೇತ್ರದಲ್ಲಿ ಇವರದ್ದೇ ವಿಜಯ ಕೈ. ಶೈನಿಂಗ್ ಇಂಡಿಯಾ ಎಂಬ ಪುರಸ್ಕಾರ ಪಡೆದ ಸಚಿವ, ಸೋಲಿಲ್ಲದ ಈ ಸರದಾರ, ಪ್ರಗತಿಯ ಇವರ ಧ್ಯೇಯ. ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು. ಜನರ ಹಿತ ಕಾಯೋ ಕಾದರು. ಜನರ ಹಿತ ಕಾಯೋ ಕಾದರು. ಈ ಕ್ಷೇತ್ರಕ್ಕೆ ಇವರದ ಕದರು. ಜನರ ಹಿತ ಕಾಯೋ ಕಾದರು. ಈ ಕ್ಷೇತ್ರಕ್ಕೆ ಇವರದ ಕದರು. ನಮ್ಮ ನಾಯಕ ಯುಟಿಕಾದರು, ಕಾಂಗ್ರೆಸ್ಸಿನ ಹೆಮ್ಮೆಯ ಲೀಡರ್. ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು. ಈ ಜನಪರ ಹಿತಕರ ಯೋಜನೆಯನ್ನು ತಂದವರು ಸರ್ವ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನಸ್ಸು. ಜನರ ಹಿತ ಕಾಯೋ ಕಾದರು. ತಲಪಾರಿ ಗ್ರಾಮದ ಮಾಧವಪುರದಿಂದ ತಾವೆಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು, ನಾಯಕರು ಒಂದು ಹುಮ್ಮಸ್ಸಿನಿಂದ, ಪ್ರೋತ್ಸಾಹದಿಂದ ಇಲ್ಲೇ ಕಾಲ್ನಡಿಗೆ ಜಾಥಾ ಮುಖಾಂತರ ಇವತ್ತು ಹಲವಾರು ಕಿಲೋಮೀಟರ್ ನಡ್ಕೊಂಡು ಬಂದು ತಾವೆಲ್ಲಿ ಸೇರಿದ್ದೀರಿ. ಜಾಥಾ ಹಮ್ಮಿಕೊಂಡ ಜಾಥಾವನ್ನು ಹಮ್ಮಿಕೊಂಡು ನೇತೃತ್ವ ವಹಿಸಿದ ಎಲ್ಲ ನಮ್ಮ ಹಿರಿಯ ನಾಯಕರಿಗೆ ಮತ್ತು ಭಾಗವಹಿಸುವಂತ ಎಲ್ಲ ಕಾರ್ಯಕರ್ತರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಿಮ್ಮ ಈ ಭಾಗವಹಿಸುವಿಕೆ, ನಿಮ್ಮ ವಿಶೇಷವಾದ ಹುಮ್ಮಸ್ಸು, ಕಿಲೋಮೀಟರ್ ಗಟ್ಟಲೆ ನಡೆದ್ರು ಕೂಡ ಯಾವುದೇ ಒಂದು ಆಯಾಸ ಇಲ್ಲದೆ ಸಂಪೂರ್ಣವಾದ ಒಂದು ಉತ್ಸಾಹ. ಇದು ಯಾವ ಸಂದೇಶ ಅಂತ ಹೇಳಿದ್ರೆ, ನಡೆಯುವಂತ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಅದು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲದೆ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೊಡುವಂತ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಾಳೆ ನಡೆಯುವ ಚುನಾವಣೆ ಅತ್ಯಂತ ಮಹತ್ವವಾದ ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಈ ಚುನಾವಣೆ ಬರೀ ಯುವಕರಿಗೆ ನಡೆಯುವಂತ ಚುನಾವಣೆ ಅಲ್ಲ. ಇಲ್ಲಿರುವ ಪ್ರತಿಯೊಬ್ಬರು ಹಿರಿಯ ಕಿರಿಯರು ತಾವು ಕೊಡುವಂತ ಮತದ ಮೌಲ್ಯ ಅದು ಬರೀ ಯುವಕರಿಗೆ ಗೆಲ್ಲಿಸುವಂತ ಮತದ ಮೌಲ್ಯ ಮಾತ್ರ ಅಲ್ಲ. ತಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾಡ್ದು ನಡೆಯುವಂತ ಚುನಾವಣೆ ಮತ್ತು ನೀವು ಕೊಡುವಂತ ಮತ ಅದು ಜನವಿರೋಧಿ ತಾರತಮ್ಯದ ದ್ವೇಷಪೂರಿತವಾದ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸುವಂತ ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇವತ್ತು ಜನವಿರೋಧಿ ಯಾಕೆ ಅಂತ ಹೇಳಿದ್ರೆ ಕಳೆದ 4 ವರ್ಷದಲ್ಲಿ ಯಾವುದೇ ಒಂದು ಜನಪರವಾದ ಒಂದನ್ನು ಕೂಡ ಹಮ್ಮಿಕೊಳ್ಳಿಲ್ಲ ಅಂತ ನಾವು ಇವತ್ತು ನೆನಪು ಮಾಡಿಕೊಳ್ಬೇಕಾಗ್ತದೆ. ಒಂದೇ ಒಂದು ಜನಪರವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ. ಕನಿಷ್ಠ ಒಂದು ರೇಷನ್ ಕಾರ್ಡ್ ಕೊಡುವಂತ ಯೋಗ್ಯತೆ ಇಲ್ಲದ ಸರ್ಕಾರವನ್ನು ಜನಪರ ಸರ್ಕಾರ ಅಂತ ನಮ್ಗೆ ಹೇಳ್ಬೇಕು. ನಾನೇ ಆಹಾರ ಸಚಿವನಾಗಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತದಲ್ಲಿ. ನಾನು ಒಂದು ಸಿಸ್ಟಮ್ ತಂದೆ, ಅರ್ಜಿ ಕೊಡಿ 5 ನಿಮಿಷದ ರೇಷನ್ ಕಾರ್ಡ್ ತಗೊಂಡೋಗಿ ಅಂತೇನೆ. ಯಾಕೆ ಯಾರು ಅರ್ಜಿ ಕೊಟ್ಟಿದ್ದಾನ 6 ತಿಂಗಳ ಸವಲತ್ತಿಂದ ಕೂಡ ವಂಚಿತನಾಗಬಾರ್ದು. 6 ತಿಂಗಳ ಸವಲತ್ತು ಸಿಗ್ಬೇಕಂತ ನಾವು ಕಾನೂನು ಮಾಡಿ ನಾವು ಎಷ್ಟೋ ಸಾವಿರಾರು ಜನರಿಗೆ ಕೊಟ್ಟಿದ್ದೇವೆ. ಇವರು ಬಂದು ಇವತ್ತು 3.5 ವರ್ಷ ಆದ್ರೂ ಕೂಡ ಇವತ್ತು ಅರ್ಜಿ ಹಾಕಿ ಕೂಡ ಇವತ್ತು ಸುರಿದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಡಳಿತ ನಡೆಸ್ತದೆ? ಇಡೀ ರಾಜ್ಯದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನಿವೇಶನ ಇಲ್ಲದ ಒಬ್ಬನಿಗೆ ಒಂದು ನಿವೇಶನ ಕೊಟ್ಟಿದ್ದಾರ? ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಕಡೆ ಇವತ್ತು ಆ ಒಂದು ಜಾಗವನ್ನು ಬಹುಶಃ ಸರ್ಕಾರಿ ಜಾಗವನ್ನು ವಶಪಡಿಸಿಕೊಂಡು ಲಕ್ಷಾಂತರ ಜನರಿಗೆ ನಿವೇಶನ ಕೊಡುವಂತ ಕೆಲಸ ಒಬ್ಬನಿಗೆ ಒಂದು ಮನೆ ಕಟ್ಟಲಿಕ್ಕೆ ದುಡ್ಡು ಕಳಿಸ್ತಾರೆ. ಬಡವರಿಗೆ ದುಡ್ಡು ಕಟ್ಟಲೆ ಮನೆ ಕಟ್ಟಿಗೆ ದುಡ್ಡು ಕಟ್ಟದ ಪರಿಸ್ಥಿತಿ ಇದೆ. ಯಾವುದೇ ಒಂದು ಜನಪರವಾದ ಕೆಲಸಗಾರ ಇಂದಿರಾ ಕ್ಯಾಂಟೀನ್, ಬಹುಶಃ ಇಂದಿರಾ ಕ್ಯಾಂಟೀನ್ ಯೋಜನೆ ನಾನೇ ಆಹಾರ ಮಂತ್ರಿ ಆಗಿದ್ದೆ. ಮೆಡ್ರಾಸ್ಗೆ ನಾನು ರಿಪೋರ್ಟ್ ಕೊಟ್ಟೆ. ನಾನು ಜಾರ್ಜ್ ಮತ್ತು ಮೇಯರ್ 3 ಮೆಂಬರ್ ಕಮಿಟಿ ಇಡೀ ಅದರ ರೂಪರೇಷಣೆ ಮಾಡಿದ್ದೆವು. ಯಾಕಾಗಿ ನಾವು ಇಂದಿರಾ ಕ್ಯಾಂಟೀನ್ ತರಬೇಕಂತ ಆಲೋಚನೆ ಮಾಡಿದ್ದೆವು. ನಮ್ಮ ಈ ತಲಪಾಡಿ ಗ್ರಾಮದಿಂದ ಕೋಟೆಕ ಪ್ರದೇಶದಿಂದ ಕೊರ್ರಾಜ ಪ್ರದೇಶದಿಂದ ಮುಡಿಪುಯದಿಂದ ಬೆಳ್ತಂಗಡಿ ಮತ್ತು ಬಂಟ್ವಾಳದಿಂದ ಕಾಲೇಜ್ ಕಲಿಯಲಿಕ್ಕೆ ಸೋದರರು ನಗರಕ್ಕೆ ಬರ್ತಾರೆ. ಸರ್ಕಾರಿ ಕಾಲೇಜಿಗೆ ಯಾರು ಶ್ರೀಮಂತರ ಮಕ್ಕಳು ಬರೋದು ಕಡಿಮೆ. ಸರ್ಕಾರಿ ಕಾಲೇಜಿಗೆ ಬಡವರ ಮಕ್ಕಳು ಮಾರ್ಕೆಟ್ ಅಲ್ಲಿಗೆ ಬರ್ತಾರೆ. ಜನಸಾಮಾನ್ಯ ಗ್ರಾಮೀಣ ಮಟ್ಟದ ಬಹಳಷ್ಟು ದೂರದಿಂದ ಬಂದಂತ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಒಂದು ಊಟ ಮಾಡಿ ಕಾಲೇಜಿಗೆ ಬಂದ್ರೆ ಮಧ್ಯಾಹ್ನ ಊಟ ಮಾಡ್ತಾ ಇರಲಿಲ್ಲ. ಹಸಿದ ಹೊಟ್ಟೆಯಲ್ಲಿ ಕಲಿಯುವಂತ ಪರಿಸ್ಥಿತಿ ಇತ್ತು. ಮತ್ತೆ ಅವರು ಸಂಜೆ ಮನೆಗೆ ಹೋಗಿ ಊಟ ಮಾಡೋದ ಪರಿಸ್ಥಿತಿ ಇತ್ತು. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನ ಹೋಟೆಲ್ಗೆ ಮತ್ತು ಕ್ಯಾಂಟೀನ್ಗೆ ಹೋಗಿ 100 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಅವ್ರದ್ದು ದುಡ್ಡು ಇರಲಿಲ್ಲ. ಅಂತ ವಿದ್ಯಾರ್ಥಿಯನ್ನು ಬಹುಶಃ ಇವತ್ತು ಹಸಿದ ಹೊಟ್ಟೆಯಲ್ಲಿ ಕಲಿಬಾರ್ದಂತೇಳಿ ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರು ಕಲಿಬೇಕಂತ ಹೇಳಿ ಮಧ್ಯಾಹ್ನಕ್ಕೆ ನಾವು 10 ರೂಪಾಯಿ ಊಟ ಕೊಟ್ರೆ ಇವ್ರು ನಾವು ಬಂದ್ ಮಾಡ್ತಾರೆ. ಇವರ ಕರುಣೆ ಮಾನವೀಯತೆ ಇದೆ ಅಂತ ಕೇಳ್ಬೇಕಾಗ್ತದೆ. ರಿಕ್ಷಾ ಚಾಲಕರಿರ್ತಾರೆ, ಕೂಲಿ ಕಾರ್ಮಿಕರಿರ್ತಾರೆ, ನಗರ ಮಟ್ಟಕ್ಕೆ ಹೋಗುವಂತ ಬಸ್ ಕಂಡಕ್ಟರ್ ಇದ್ದಾರೆ, ಬಸ್ ಡ್ರೈವರ್ಗಳಿದ್ದಾರೆ, ಬಸ್ ಕ್ಲೀನರ್ ಇದ್ದಾರೆ, ಲಾರಿ ಕ್ಲೀನರ್ ಇದ್ದಾರೆ. ಬಹುಶಃ ಇವತ್ತು ನಗರ ಮಟ್ಟಕ್ಕೆ ಹೋಗಿ ಕೂಲಿ ಕೆಲಸ ಮಾಡುವವರು ಅವ್ರು ಗಂಜಿ ಊಟ ಮನೆಯಲ್ಲಿ ಮಾಡಿದ್ರೆ ಮತ್ತೆ ಸರಿಯಾಗಿ ಬಂದು ಊಟ ಮಾಡಿದ್ರೆ ಮತ್ತೆ ಸಂಜೆ ಮನೆಯಲ್ಲಿ ಅವ್ರಿಗೆ ಆರ್ಥಿಕವಾದ ಶಕ್ತಿ ಇಲ್ಲ ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ. ಅಂತವ್ರಿಗೆ ನಾವು ಬೆಳಿಗ್ಗೆ 5 ರೂಪಾಯಿಗೆ ತಿಂಡಿ ಕಾಫಿ, ಸಂಜೆ 10 ಆಯ್ತು, ಮಧ್ಯಾಹ್ನ 10 ರೂಪಾಯಿಗೆ ಊಟ, ಸಂಜೆ 5 ರೂಪಾಯಿಗೆ ಮತ್ತೆ ತಿಂಡಿ ಕಾಫಿ ಕೊಟ್ರೆ ಇವತ್ತು ಅದನ್ನು ಬಂದ್ ಮಾಡಿ ಕೂತ್ಕೊಂಡಿದ್ದಾರೆ. ಯಾವ ರೀತಿಯ ಸರ್ಕಾರದ ಕೆಲವೊಂದು ಅವಕಾಶ ಆಗಬೇಕು. ಒಂದು ಸರ್ಕಾರ ಅಂತ ಹೇಳಿದ್ರೆ ಜನರನ್ನು ಬದುಕಿಸ್ಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕಾಗ್ತದೆ. ಜನರನ್ನು ಬದುಕಿಸ್ಲಿಕ್ಕೆ ಬೇಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಆದ್ರೆ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದಲ್ಲಿ ಅವರದೇ ಪಕ್ಷದ ಸಂತೋಷ್ ಪಟೇಲ್ ಎಂಬ ಕಾರ್ಯಕರ್ತ ಬಹುಶಃ ಇವತ್ತು ಅವನು ಗುತ್ತಿಗೆ ಮಾಡಿ ಅವನಿಗೆ ಬಿಲ್ ಕೊಡ್ಲಿಲ್ಲ ಅಂತ ಹೇಳಿದಾಗ ಅವನು ಲೆಟರ್ ಇವತ್ತು ಮುಖ್ಯಮಂತ್ರಿ ಬರ್ತಾನೆ, ರಾಜ್ಯಪಾಲರಿಗೆ ಬರ್ತಾನೆ, ಪ್ರಧಾನಮಂತ್ರಿಗೆ ಬರೀತಾನೆ. ಬಹುಶಃ ಇವತ್ತು ನಮ್ಮ ರಾಷ್ಟ್ರ ಅಧ್ಯಕ್ಷರಿಗೆ ಭೇಟಿ ಮಾಡಿ ನಾನು ಕಷ್ಟದಲ್ಲಿದ್ದೇನೆ, ನಾನು ಬಂಗಾರ ಬಡವಿಟ್ಟು ಜಾಗ ಅಡವಿಟ್ಟು ಫೈನಾನ್ಸ್ ಲೋನ್ ತೆಗೆದು ನಾನು ಕೆಲಸ ಮಾಡಿದ್ದೇನೆ, ನನ್ನ ಇವತ್ತು ಬಿಲ್ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಇವನು ಯಾರು ಕ್ಯಾರೆ ಮಾಡಲಿಲ್ಲ. 40% ಭ್ರಷ್ಟಾಚಾರದ ಪರಮಾವಧಿ ಮುಟ್ಟಿದ ನಂತರ ಕೂಡ ಅವನು ಬಹುಶಃ ಮಂಗಳೂರಿಗೆ ಉಡುಪಿಗೆ ಬಂದು ಅವನು ರಾಷ್ಟ್ರೀಯ ಸರ್ಕಾರದ ಮಂತ್ರಿ ಹೆಸರನ್ನು ಬರೆದಿಟ್ಟುಕೊಂಡು ಅವನು ಸೂಸೈಡ್ ಮಾಡ್ತಾನೆ. ಎಲ್ಲಿ ಒಂದು ಸರ್ಕಾರ ಜನ ಬದುಕಿಸ್ಬೇಕಾ,
ಈ ಬಿಜೆಪಿಯ ಭ್ರಷ್ಟಾಚಾರದಿಂದ ಸರ್ಕಾರದ ಹೆಸರನ್ನು ಕೇಳಿ ಜನ ಇವತ್ತು ಸುಸೈಡ್ ಮಾಡಿದ ಪರಿಸ್ಥಿತಿಗೆ ಒಂದು ಬಂದದ್ದು ನಾವು ಇವತ್ತು ನೋಡಿದ್ದೇವೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರಿನಲ್ಲಿ ಇವತ್ತು ಅವನು ಶೂಟ್ಔಟ್ ಮಾಡ್ದ, ಅವನಿಗೆ ಗುಂಡಿಟ್ಟು ತಲೆಗೆಟ್ಟುಕೊಳ್ತಾನೆ. ಅವನು ಬಹುಶಃ ಅಲ್ಲಿಗೆ ಹೋಗ್ಲಿಕ್ಕೆ ನೋಡಿದ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಹೇಳ್ತಾರೆ, ಪಾಪ ಇವನು ಏನು ಮಾಡ್ಬೋದು, ಇನ್ನು 80 ಲಕ್ಷ ಕೊಡ್ಲಿಕ್ಕೆ ಟ್ರಾನ್ಸ್ಫರ್ ಆಗಲಿಕ್ಕೆ ಇಲ್ಲಿಗೆ 80 ಲಕ್ಷ ಕೊಟ್ಟು ಬಂದರೆ ಇವನು ಸುಸೈಡ್ ಅಲ್ಲದೆ ಮತ್ತೆ ಏನು ಮಾಡಿದ್ರು ಅಂತ ಹೇಳಿ ಕೊಂಡು ಕೇಳುವಂಥ ಪರಿಸ್ಥಿತಿ ಯಾವ ಕಾಲಘಟ್ಟಕ್ಕೆ ರಾಜ್ಯ ಬಂದಿದೆ ನೋಡಿ. ಇವತ್ತು ಬಹುಶಃ ಪೊಲೀಸ್ ಇಲಾಖೆ ನೇಮಕಾತಿಯಲ್ಲಿ ಕರ್ನಾಟಕ ಮತ್ತು ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಯಾರಾದರೂ ಒಬ್ಬ IPS ಮತ್ತು IAS ಅಧಿಕಾರಿಗಳು ಇಡೀ ದೇಶದಲ್ಲಿ ಎಲ್ಲಿಯಾದರೂ ಜೈಲಲ್ಲಿ ಇದ್ರೆ ಅದು ಕರ್ನಾಟಕದಲ್ಲಿ ಅಂತ ಹೇಳಿ ಬಹುಶಃ ಬಿಜೆಪಿಗೆ ಇವತ್ತು ನಾಚಿಕೆ ಆಗಬೇಕು. ಕರ್ನಾಟಕದಲ್ಲಿ ಇವತ್ತು ಒಂದು ವಿಚಾರ ಇದಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ 450 ಪೋಸ್ಟಿಗೆ 55,000 ಜನ ವಿದ್ಯಾರ್ಥಿ ಅರ್ಜಿ ಜಾರಿದ್ರು. 55,000. ಈ 55,000 ಜನರಲ್ಲಿ ಯಾರು ಕರೆಕ್ಟ್ ಇದ್ದಾರೆ ಅವರನ್ನು ನೇಮಕಾತಿ ಮಾಡಿ ಕಳಿಸಿ ಅವ್ರನ್ನ ಕೆಲಸಕ್ಕೆ ಬಿಡುವ ಬದಲು ಅದರಲ್ಲಿ ಅವರು ಭ್ರಷ್ಟಾಚಾರ ತೊಡಗಿ ಯಾರು ಇವತ್ತು ಮಾರ್ಕ್ ಇಲ್ಲ ಅವನನ್ನು ಇವರು ಪಾಸ್ ಮಾಡಿ ಇವತ್ತು ಯಾರಿಗೂ ಕೂಡ ಯಾರಿಲ್ಲದಂಥ ಪರಿಸ್ಥಿತಿ ಆಗಿದೆ. ಅಲ್ಲಿ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಭ್ರಷ್ಟಾಚಾರಕ್ಕೆ ಅಂತ ಹೇಳಿದ್ರೆ ಆ ಹಳ್ಳಿ ಅನ್ನೋದೊಬ್ಬ ದಡ್ಡ ಇದ್ದಂತೆ, ಅವನು ಅಷ್ಟೇ ಹುಷಾರಿಲ್ಲ. ಅವನು ಕೂಡ ಎಕ್ಸಾಮ್ ಬರೆದ ನಂತರ ರಿಸಲ್ಟ್ ಬರುವ ಮುಂಚೆ ಅವನು ಪೊಲೀಸ್ ಡ್ರೆಸ್ ಆಗಿ ಆ ಕಡೆ ಸುತ್ತಾಡ್ದ ಇನ್ಸ್ಪೆಕ್ಟರ್ ಊರಲ್ಲಿ. ಅದೇ ಅವನಿಗೆ ಫ್ಲೆಕ್ಸ್ ಅಲ್ಲಿ ಅವನ ಫೋಟೋ ಹಾಕಿ ಅವನಿಗೆ ಸನ್ಮಾನ ಅಂತೆ. ಊರವ್ರು ಹೇಳಿದಂತೆ ಇವನೇ ರಿಸಲ್ಟೇ ಬರಲಿಲ್ಲ, ಇವನೆಂತ ಸುತ್ತಾಡೋದು ನೋಡುವಾಗ ಎಲ್ಲ ಕೂಡ ಭ್ರಷ್ಟಾಚಾರ ಸಿಕ್ಕುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಭ್ರಷ್ಟಾಚಾರದ ಪರಮಾವಧಿ ಇವತ್ತು ಬಂದು ನಿಲ್ಲುವಂಥ ಅವಕಾಶ ಆಗಿದೆ. ಅಷ್ಟು ಮಾತ್ರ ಯಾಕೆ, ನಿಮ್ಮ ಬೆಲೆ ಏರಿಕೆಯು ಇವತ್ತು ಗ್ಯಾಸಿಗೆ ಯಾವ ರೀತಿ ಬೆಲೆಗೆ ಆಯ್ತು, ಪೆಟ್ರೋಲ್ ಏನಾಯ್ತು, ಡೀಸೆಲ್ ಏನಾಯ್ತು. ಬಹುಶಃ ಈ ಜನಸಾಮಾನ್ಯ ಮಕ್ಕಳಿಗೆ ಕೂಡ ಬಹುಶಃ ಒಂದು ಸೋದರಿಗೆ ಮತ್ತು ಮಗಳಿಗೆ ಮದುವೆ ಮಾಡಿ ಕೊಡುವ ಸಂದರ್ಭದಲ್ಲಿ ಕನಿಷ್ಠ 2 ಪೌಂಡ್ ಒಂದು ಕುತ್ತಿಗೆ ಒಂದು ಕಿವಿಗೆ ಹಾಕಿ ಆ ಸೋದರನೊಂದು ಖುಷಿಯಲ್ಲಿ ಕಲಿಸ್ತಾ ಇದ್ರು ಕಡು ಬಡವರು ಕೂಡ. ಇವತ್ತು ಅತ್ಯಂತ ಕಡು ಬಡವರು ಮತ್ತು ಕಷ್ಟದಲ್ಲಿದ್ದವರು ತಮ್ಮ ಮಗಳಿಗೆ ಮತ್ತು ಸೋದರಿಗೆ ಗೋಲ್ಡ್ ಚಿನ್ನ ಹಾಕಿ ಕಣ್ಣೀರಲ್ಲಿ ಮದುವೆ ಮಾಡಿ ಕಲಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಮಾಡಿದೆ ಅಂತ ನಾನು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಯಾವ ರೀತಿ ಇವತ್ತು ರೇಟ್ ಆಗಿದೆ. ಬಹುಶಃ ಇವತ್ತು ಮನೆಯಲ್ಲಿ ಎಣ್ಣೆ ರೇಟ್ ಎಷ್ಟು, ಭತ್ತದ ರೇಟ್ ಎಷ್ಟು, ಯಾರು ಕೇಳಲಿಕ್ಕಿಲ್ವ? ಸಿಮೆಂಟಿನ ರೇಟ್ ಬಂದು ಮನೆ ಕಟ್ಟುವನಿಗೆ ಸಿಮೆಂಟಿನ ರೇಟ್ ಎಷ್ಟು, ಸ್ಟೀಲ್ ಇದು ರೇಟ್ ಎಷ್ಟು, ಒಟ್ಟಲ್ಲಿ ಜಾಸ್ತಿ ಆಗುದಾ? ಇದನ್ನು ಕೇಳಲಿಕ್ಕೆ ಜನ ಇಲ್ವಾ? ಬಂಗಾರ ಅಂಗಡಿಯವನು ಬಂಗಾರ ರೇಟ್ ಜಾಸ್ತಿ ಮಾಡೋದು, ಸಿಮೆಂಟ್ ಅಂಗಡಿಯವರು ಸಿಮೆಂಟ್ ರೇಟ್ ಜಾಸ್ತಿ ಮಾಡೋದು, ಸ್ಟೀಲ್ ಅಂಗಡಿಯವರು ಸ್ಟೀಲ್ ರೇಟ್ ಜಾಸ್ತಿ ಮಾಡೋದು, ಎಣ್ಣೆ ವ್ಯಾಪಾರಸ್ಥವನು ಎಣ್ಣೆ ವ್ಯಾಪಾರ ಜಾಸ್ತಿ ಮಾಡೋದು, ಆಯಿಲ್ ಕಂಪನಿಯವರು ಪೆಟ್ರೋಲ್. ಜನ ಇವಾಗ ಸರ್ಕಾರದಲ್ಲಿ ಏನು ಕಾನೂನು ಇಲ್ವಾ? ಬೆಲೆ ಏರಿಕೆ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರದ ಒಂದು ಕಾನೂನು ಇದೆಯಾ ಇಲ್ವಾ ಅಂತ ನಾನು ಕೇಳಬೇಕಾಗ್ತದೆ. ಎಲ್ಲ ಅಧಿಕಾರ ಮತ್ತು ಎಲ್ಲ ಕಾನೂನು ನಿಯಮಗಳು ಕೂಡ ನನ್ನಲ್ಲಿ ಸರ್ಕಾರದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಆಹಾರ ಸಚಿವನಾಗಿದ್ದಲ್ಲಿ ಕೂಡ ಇತ್ತು. ಆಗ ಒಮ್ಮೆಲೆ ಬಹುಶಃ ನಮ್ಮ ತೊಗರಿ ಬೆಲೆಗೆ ಬಹಳಷ್ಟು ಜಾಸ್ತಿ ಆಯಿತು. ನಾನು ಕೇಳಿದೆ ಏನಿಷ್ಟು ಸಡನ್ ಆಗಿ 20 ರೂಪಾಯಿದು 120 ರೂಪಾಯಿದ್ದು 300 400 ಆಗಿದೆ ಅಂತ ಹೇಳಿ. ಆಗ ನಾನು 3 ಸೂಪರ್ ಮಾರ್ಕೆಟ್ಗೆ ಹೋದೆವು. ಅಲ್ಲಿ ನೋಡೋರು ಬರೆದಿದ್ದು MRP 300, ಸೆಲ್ ರೇಟ್ 200 ಅಂತೇಳಿ. ನನ್ನ ಸೆಕ್ರೆಟರಿ ಮತ್ತು ನಾವು ಕೇಳಿದ್ವಿ, ಇವನು ಹೇಗಿದೆ 300 ರೂಪಾಯಿದು 200ಗೆ ಲಾಸಲ್ಲಿ ಯಾಕೆ ತಲೆಗೆಟ್ಟಿದೆ ಕೊಡ್ಲಿಕ್ಕೆ, ಇವನು ಹೇಗೆ ಕೊಡ್ತಾನೆ? 300 MRP ಇದೆ 300ಗೆ ಕೊಡ್ಬೇಕಲ್ಲ, ಇದು ಲಾಸಲ್ಲಿ ಯಾಕೆ 100 ರೂಪಾಯಿನ ಕಡಿಮೆಯಲ್ಲಿ ಅವ್ರಿಗೆ ಕೊಡೋದು, ಹೇಗೆ ಅವ್ನು ಕೊಡೋದು? ಅಂಗಡಿ ಅವನಿಗೆ ತಲೆಗೆಟ್ಟಿದೆ ಕೊಡಲಿಕ್ಕೆ ಅಂತ ಹೇಳಿ ಅವನಿಗೊಂದು ಕಾನೂನು ನೋಟಿಸ್ ಜಾರಿ ಮಾಡಿ ಅವನ ಮೇಲೆ ಕೇಸ್ ಹಾಕಿದಾಗ ಓಡೋಡಿಕೊಂಡು ವಿಷಯ ಹೇಳಿದ. ನಾವು 3 ದಿವಸ ಎಲ್ಲ ತೊರಗಿ ಬೇರೆ ವ್ಯಾಪಾರ ಕಳೆದೆವು. ಹೋಲ್ಸೇಲ್ ಕೊಡೋರು, ನೀವು ನಮ್ಗೆ ಎಷ್ಟಕ್ಕೆ ಸಪ್ಲೈ ಮಾಡ್ತೀರಿ ಅಂತೇಳಿ. ಅವ್ರು ಹೇಳಿ ನಮಗೆ 120 ಸಪ್ಲೈ ಮಾಡ್ತೇವೆ ಅಂತ ನಮ್ಗೆ ಹೇಳಿದರು. ನೋಡಿ 300 ರೂಪಾಯಲ್ಲಿ 120. ನಾವು ಇಡೀ ನಮ್ಮೆಲ್ಲ APMC ವಾರ್ಡಿನ ತಾಲೂಕು ಮಟ್ಟದಲ್ಲಿ ತೊಗರಿ ಬೇಳೆ ಸ್ಟಾಕ್ ಮಾಡಿ ಹೇಳಿದೆವು ಪೇಪರ್ನಲ್ಲಿ. ಯಾರಿಗೆಲ್ಲ ತೊಗರಿ ಬೇಳೆ ಬೇಕು 120 ರೂಪಾಯಿಗೆ ನಾವು ಕೊಡ್ತೇವೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ನೀವು ನಂಬಲಿಕ್ಕಿಲ್ಲ. ಮರು ದಿವಸ ಇದೇ ಸೂಪರ್ ಮಾರ್ಕೆಟ್ನಲ್ಲಿ ಕೂಡ 300 ಇದ್ದದ್ದು 200 ಇದ್ದದ್ದು 110 ರೂಪಾಯಿಗೆ ಒಂದು ನಿಲ್ಲುವಂಥ ಕೆಲಸ ಆಯಿತು. ಸೊ ಕಾನೂನು ಎಲ್ಲ ಅವಕಾಶಗಳು ಇದೆ ಸರ್ಕಾರ ಹತ್ರ. ಇವರು ಸಮರ್ಪಕವಾದ ವಿಭಾಗ ಮಾಡದೆ ಜನರನ್ನು ಸತಾಯಿಸುವ ಕೆಲಸ ಮಾಡಿದ್ದಾರೆ. ಅದರ ಮೇಲೆ ಟ್ಯಾಕ್ಸ್ನ ಮೇಲೆ ಟ್ಯಾಕ್ಸಿನ ಮೇಲೆ ಟ್ಯಾಕ್ಸ್. ಅತ್ಯಂತ ದರಿದ್ರ ಸರ್ಕಾರ ಇವತ್ತು ಉಪ್ಪಿನ ಮೇಲೆ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ನೀವು ತಿನ್ನುವಂಥ ಮಕ್ಕಳು ಬಿಸ್ಕೆಟ್ ತಿನ್ನುವಂಥ ಬಿಸ್ಕೆಟ್ ಮೇಲೆ ಟ್ಯಾಕ್ಸ್, ನೀವು ಊಟ ಮಾಡುವ ಅನ್ನ ಮೇಲೆ ಟ್ಯಾಕ್ಸ್, ಹಾಲಿನ ಮೇಲೆ ಟ್ಯಾಕ್ಸ್, ಮೊಸರಿನ ಮೇಲೆ ಟ್ಯಾಕ್ಸ್. ನಮ್ಮ ದಿನನಿತ್ಯದ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಟ್ಯಾಕ್ಸ್ ಹಾಕಿದ ಇತಿಹಾಸ ಇದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳುವಂತಾಗಬೇಕು.
ಈ ಸರ್ಕಾರಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು. ದ್ವೇಷಪೂರಿತವಾದ ಸರ್ಕಾರ ಯಾಕೆಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಬಹುಶಃ ಇಡೀ ಬಿಜೆಪಿ ಸರ್ಕಾರ ಇಡೀ ರಾಜ್ಯವನ್ನು ಕೋಮುವಾದಿಗಳ ಕೈಯಲ್ಲಿ ಕೊಟ್ಟು ಅವರು ಮಾಡುವಂತ ಎಲ್ಲಾ ಗಲಾಭೆ ಸಮಸ್ಯೆಯನ್ನು ದೂರದಲ್ಲಿ ನಿಂತು ನೋಡಿ ಆನಂದಿಸಿ ಅದರಲ್ಲಿ ರಾಜ್ಯಕ್ಕೆ ಲಾಭ ಪಡೀಲಿಕ್ಕೆ ಪ್ರಯತ್ನ ಪಟ್ಟದಲ್ಲದೆ ಅದನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಲು ಎಲ್ಲಿಯೂ ಕೂಡ ಪ್ರಯತ್ನ ಮಾಡಲಿಲ್ಲ. ಗಲಾಟೆ ಮಾಡಿಸಿ ದೂರ ನಿಂತು ರಾಜ್ಯಕ್ಕೆ ಲಾಭ ಏನು ತಗೊಳ್ಳಿಕ್ಕೆ ಆಗ್ಬೋದೆಂದು ಆಲೋಚನೆ ಮಾಡಿದಲ್ಲದೆ ಸಮರ್ಪಕವಾಗಿ ಎಲ್ಲರೂ ಖುಷಿಯಿಂದ ಇರಬೇಕಂದು ಎಂದೇ ಒಂದು ವಾತಾವರಣ ಕೂಡ ಸರ್ಕಾರದಿಂದ ಬರಲಿಲ್ಲ. ಜನಸಾಮಾನ್ಯ ಪರಿಹಾರ ಕೊಡುವುದರಲ್ಲಿ ಕೂಡ ಇವ್ರದ್ದು ತಾರತಮ್ಯ, ಜನಸಾಮಾನ್ಯ ಯೋಜನೆ ಕೊಡುವುದರಲ್ಲಿ ಕೂಡ ತಾರತಮ್ಯ, ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಎಷ್ಟೆಲ್ಲ ಸಾಧ್ಯವಿದೆಯಾ ಅಷ್ಟೆಲ್ಲ ಕಾನೂನುಗಳ ವಿಚಾರಗಳನ್ನು ಸರ್ಕಾರ ಖುದ್ದು ನಿಂತು ಮಾಡಿದ್ದು ನಾವು ನಮ್ಮ ಕಣ್ಣ ಮುಂದೆ ಕಳೆದ 4 ವರ್ಷದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಎಂದಿಗೂ ಕೂಡ ಬದುಕಲಿಕ್ಕೆ ಬಿಡಬಾರ್ದಂತ ಹೇಳಿ ಒಂದು ದೃಢವಾದ ತೀರ್ಮಾನ ಪ್ರತಿಯೊಬ್ಬರಿಗೂ ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಬಹುಶಃ ಈ ಸರ್ಕಾರ ಮತ್ತೆ ಬದುಕಲಿಕ್ಕೆ ಬಿಟ್ರೆ ಖಂಡಿತವಾಗಿ ಜನರಿಗೆ ಆಗುವಂತ ಅತ್ಯಂತ ದೊಡ್ಡ ನಷ್ಟ ಅಂತ ಬಹುಶಃ ನಿಮಗೆ ಅರ್ಥ ಆಗ್ತಾ ಇರಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹಳ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಹೇಳ್ತೇನೆ, ಬಿಜೆಪಿಯ ಆಯುಷ್ಯ ಬರೀ 5 ದಿವಸಗಳು ಮಾತ್ರ. ಮೇ 10ಕ್ಕೆ ಬಿಜೆಪಿ ಆಯುಷ್ಯ ಮುಗಿದು ಹೋಗ್ತದೆ ರಾಜ್ಯದಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಬಿಜೆಪಿ ಬದುಕಿದ್ರೆ 7 ದಿವಸಗಳು ಮೇ 13 ತನಕ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಅದರ ನಂತರ ಬಿಜೆಪಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಬಿಜೆಪಿ ಇವತ್ತು ಡೆತ್ ಬೆಡ್ ನಲ್ಲಿ ಬಹುಶಃ ಇವತ್ತು ಸಾವಿನ ಹಾಸಿಗೆಯಲ್ಲಿ ಇದ್ದುಕೊಂಡು ಕೊನೆಯ ಉಸಿರನ್ನು ಎಳೆಯುವಂತ ಪರಿಸ್ಥಿತಿಯಲ್ಲಿದ್ದು ಪ್ರತಿ ಒಂದು ದಿವಸ ಕೂಡ ಇವತ್ತು ಲೆಕ್ಕ ಆಗ್ತಾ ಕೂತ್ಕೊಂಡಿದೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಐಸಿಯು ವೆಂಟಿಲೇಟರ್ ಇರುವಂತಹ ಬಿಜೆಪಿ ಪ್ರತಿದಿನ ತನ್ನ ಕೊನೆಯ ದಿನ ಲೆಕ್ಕ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯನ್ನು ಬದುಕಲಿಕ್ಕೆ ಪ್ರಯತ್ನ ಪಡುವವರು ಯಾರಂತ ಹೇಳಿದ್ರೆ ಅದು SDP ಪಕ್ಷದವರು ಇವತ್ತು ಬಿಜೆಪಿಯನ್ನು ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ನಮ್ಮ ವಿರುದ್ಧ ನಾವು ಹಿಂದೆ ಕೂಡ ಲೆಕ್ಕಗತ್ತೆ ಕೊಡಲಿಲ್ಲ, ಈಗಲೂ ಕೂಡ ಲೆಕ್ಕಗತ್ತೆ ಕೊಡಲಿಲ್ಲ, ಇನ್ನು ಮುಂದೆ ಕೊಡುವ ಲೆಕ್ಕ ನಮ್ದು ನಮ್ಗೆ ಬೇಸರ ಇಲ್ಲ. ಆದ್ರೆ ಇವತ್ತು ನೀವು ಬೆಳ್ತಂಗಡಿ ನಿಮಗೆ ರಕ್ಷಿಶ್ವರಾಮ್ ಏನ್ ಮಾಡಿದಾನೆ, ಅವನು ಎಷ್ಟು ನಮ್ಮ ಪರವಾಗಿ ಮಾತಾಡ್ತಿದ್ದ. ನೀವು ಸಮುದಾಯ ಅಂತ ಹೇಳಿ ಅವ್ರದ್ದು ಕ್ಯಾಂಡಿಡೇಟ್ ಆಗಿ ನಮ್ಮ ಜೊತೆ ನಿಲ್ಲುವವರು ಯಾರಿದ್ದಾರೆ, ನಂಬುವವರು ಯಾರು? ನಿಮ್ಮನ್ನು ರಮಣಾತ್ರ ಗೆಲ್ಲುವಂತೆಲ್ಲ ಅವಕಾಶ ಇದೆ, ಬಿಜೆಪಿಯಲ್ಲಿ ಸೋಲ್ತದೆ, ಅಲ್ಲಿ ನೀವು ಕ್ಯಾಂಡಿಡೇಟ್ ಆಗ್ತೀರಿ. ಪುತ್ತೂರಲ್ಲಿ ಅಶೋಕ್ ರೈ ಗೆಲ್ತಾರೆ ಅಂದೆಲ್ಲ ಚಾನ್ಸ್ ಇದೆ, ಅಲ್ಲಿ ಬಿಜೆಪಿ ಸೋಲ್ತದೆ, ನಿಮ್ಮದ ಕ್ಯಾಂಡಿಡೇಟ್ ಜೈಲಲ್ಲಿ ಇದ್ದಂತಂದಲ್ಲಿ ಕ್ಯಾಂಡಿಡೇಟ್ ಆಗ್ತೀರಿ. ವಿನಯ್ ಕುಮಾರ್ ಸೌರ್ಗೆ ಗೆಲ್ಲುವಂತೆಲ್ಲ ಅವಕಾಶ ಇದೆ, ಅಲ್ಲಿ ಬಿಜೆಪಿ ಸೋಲ್ತದೆ, ನೀವು ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀರಿ. ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ಗೆಲ್ತಾರೆ, ಬಿಜೆಪಿ ಸೋಲ್ತದೆ, ಅಲ್ಲಿ ನಮ್ಗೊಂದು ಅವಕಾಶ ಇದೆ, ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀರಿ. ಮೂಡುಬಿದ್ರೆಯಲ್ಲಿ ಮಿಥುನ್ ರೈ ಗೆಲ್ಲುವಂತೆಲ್ಲ ಅವಕಾಶಗಳಿದೆ, ಅಲ್ಲಿ ಬಹುಶಃ ಬಿಜೆಪಿ ಸೋಲುವಂತ ಚಾನ್ಸಸ್ ಇದೆ, ನೀವು ಕ್ಯಾಂಡಿಡೇಟ್ ಆಗ್ತೀರಿ. ನಿಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಹೋಗ್ಬೇಕು ಮತ್ತೆ ಬಿಜೆಪಿ ಬರ್ಬೇಕೆಂಬ ಒಂದೇ ಉದ್ದೇಶ ಅಂತ ನಮ್ಗೆ ಅರ್ಥ ಆಗುವಂತ ಅವಕಾಶ ಸರ್ವ ಜನರಿಗೆ ಕೂಡ ಗೊತ್ತಾಗಿದೆ. ಆದ ಕಾರಣ ಬಹುಶಃ ಜನಸಮೂಹ ಆಲೋಚನೆ ಮಾಡಬೇಕು. ನಾವು ಬರೀ ಬಿಜೆಪಿಯನ್ನು ಸೋಲಿಸುವುದು ಮಾತ್ರ ಅಲ್ಲ, ಬಿಜೆಪಿಯನ್ನು ಸೋಲಿಸುವ ಜೊತೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ ಬಿಜೆಪಿಗೆ ಯಾರು ಬೆಂಬಲ ಕೊಡ್ತಾರೆ ಅವರಿಗೆ ಡಿಪಾಸಿಟ್ ಇಲ್ಲದ ರೀತಿ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರ ಕೆಲಸ ಅಂತ ನಾನು ಇವತ್ತು ಮಾಸ್ತೇನೆ. ತಕ್ಕವಾದ ಪಾಠವನ್ನು ಸೂಕ್ತವಾದ ಸಮಾಜ ಕಲಿಸುವಂತ ಅವಕಾಶ ಆಗುವಂತ ವಿಚಾರ ಇವತ್ತು ಆಗಲೇಬೇಕಾಗ್ತದೆ. ಇದು ಬಹುಶಃ ನಮ್ಮ ಎಲ್ಲ ಸ್ವಾಭಿಮಾನ ಮತ್ತು ಗೌರವದ ಪ್ರಶ್ನೆ ಆಗಿದ್ದು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದಕ್ಕಾಗಿ ಈ ಒಂದು ಚುನಾವಣೆ ಬಹುಶಃ ಕಾರ್ಯಕರ್ತರ ಮತ್ತು ನಮ್ಮ ಚುನಾವಣೆ ನನ್ನ ಚುನಾವಣೆ ಅಲ್ಲ, ಪ್ರತಿಯೊಂದು ಜನರ ಚುನಾವಣೆ ಆಗಿದೆ. ಪ್ರತಿಯೊಂದು ಜನ ಎದ್ದು ನಿಂತು ಬಹುಶಃ ನಾವು ಇವತ್ತು ತೀರ್ಮಾನ ಮಾಡಬೇಕು. ಯಾರು ಬಿಜೆಪಿಗೆ ಆಕ್ಸಿಜನ್ ಕೊಡ್ತಾರೆ ಆ ಆಕ್ಸಿಜನ್ ಕಟ್ ಮಾಡುವ ಜವಾಬ್ದಾರಿ ಅದು ನಮ್ಮ ಪ್ರತಿಯೊಬ್ಬ ಮತದಾರ ಮತ್ತು ಕಾರ್ಯಕರ್ತ ಮತ್ತು ನಾಗರಿಕರ ಜವಾಬ್ದಾರಿ ಅಂತ ಹೇಳಿ ವಿಚಾರ ಆಗುವಂತ. ಆದ ಕಾರಣ ನಾಡಿನ 13ನೇ ತಾರೀಕು ಕೌಂಟಿಂಗ್ ಆಗುವಾಗ ಇದು ಇಡೀ ಒಂದು ಕ್ಷೇತ್ರ ಪಕ್ಷದ ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಇಡೀ ಸಮಾಜದ ಇಡೀ ಸರ್ವರ ಸ್ವಾಭಿಮಾನದ ಪ್ರಶ್ನೆ ಆಗಿ ಎದ್ದು ನಿಲ್ಲುವಂತ ಅವಕಾಶ ಆಗ್ತದೆ. ಆ ಗೌರವ ತರಲಿಕ್ಕೆ ನಾವು ಈಗಿಂದಲೇ ಪ್ರಯತ್ನ ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾವು ಇದನ್ನು ಆಲೋಚನೆ ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಾನು ನಿಮಗೆ ದೀರ್ಘವಾಗಿ ನಾನು ಇವತ್ತು ಮಾತಾಡೋದು ಇವತ್ತು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಇವತ್ತು ಸತ್ಯ ಮತ್ತು ಅಸತ್ಯದ ಚುನಾವಣೆಯಾಗಿ ಎದ್ದು ನಿಂತಿದೆ. ಬಿಜೆಪಿ ಮತ್ತು ಇನ್ನಿತರ ಪಕ್ಷಗಳಿಗೆ ಅವ್ರ ಹತ್ರ ಸತ್ಯ ಕೆಲಸ ಮಾಡದೆ ಏನೂ ಇಲ್ಲ. ನಾವೆಲ್ಲ ನಿಮ್ಮನ್ನು ನೋಡಿ ಚುನಾವಣೆಗೆ ನಿಂತಿದ್ದೇವೆ. ಕಾಂಗ್ರೆಸ್ ಜನಸಾಮಾನ್ಯನ ನೋಡಿ ನಾವು ಈ ಕೆಲಸ ಮಾಡಿದ್ದೇವೆ, ಇನ್ನು ಬಂದು ಈ ಕೆಲಸ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಹೇಳಿ ಓಟು ನಾವು ಕೇಳ್ಬೋದು. ಬಿಜೆಪಿ ಮತ್ತು SDP ಪಕ್ಷ ಅವ್ರು ನಿಮ್ಮನ್ನು ನೋಡಿ ಚುನಾವಣೆಗೆ ನಿಲ್ಲಿಲ್ಲ.
ಬಿಜೆಪಿ ಅವರು SDP ಅವರನ್ನು ನಂಬಿದ್ದಾರೆ, SDP ಅವರು ಬಿಜೆಪಿ ನಂಬಿ ಪರಸ್ಪರ ಅವರು ನಂಬಿ ಅವರು ದೊಡ್ಡದು ನಿಮ್ಮ ಮತದಾರ ನಂಬುವಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಅವ್ರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ನಾವಿವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಮತ್ತೆ ಬಿಜೆಪಿಯನ್ನು ಬದುಕಲಿಕ್ಕೆ ಯಾರು ಕೂಡ ನಾವು ಅವಕಾಶ ಮಾಡಿಕೊಡುವಂಥ ವಿಚಾರ ಇವತ್ತು ಮಾಡಲೇಬಾರ್ದು. ಯಾರಿಗೂ ಯಾವುದೇ ಜಾತಿಯವ್ರಿಗೂ ಉಪಕಾರ ಮಾಡಲಿಲ್ಲ, ಯಾವುದೇ ವರ್ಗದವ್ರಿಗೂ ಉಪಕಾರ ಮಾಡಲಿಲ್ಲ, ವಿದ್ಯಾರ್ಥಿಗಳಿಗೆ ಉಪಕಾರ ಇಲ್ಲ, ಬಹುಶಃ ಹಿರಿಯರಿಗೆ ಕೂಡ ವ್ಯಾಪಾರ ಇಲ್ಲ. ನಾನು ಹಲವಾರು ಮನೆಗೆ ಹೋದಾಗ ನನಗೆ 5 ತಿಂಗಳ ವೃದ್ಧಾಪ್ಯ ವೇತನ ಬರಲಿಲ್ಲ, 3 ದಿನ ನಮ್ಗೆ ಏನು ಪೆನ್ಷನ್ ಕೊಡೋದಂತ ಸರ್ಕಾರ ಅಂತ. ಈ ಸರ್ಕಾರ ಇಟ್ಟುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಾವೆಲ್ಲರೂ ಕೂಡ ಜನಪರವಾದ ಕೆಲಸ ಮಾಡಿ ಮುಂದೆ ಹೋಗುವಂಥ ಅವಕಾಶ ಮಾಡಿಬಿಡುವ. ನಾನು ಬಹುಶಃ ಹಿಂದೆ ನೀವು ಕೊಟ್ಟಂತ ಅವಕಾಶ ಸಂದರ್ಭದಲ್ಲಿ ನನ್ನನ್ನು ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯ ಸಚಿವ ಸಂಸದ ಸದಸ್ಯ ಕೂದುವ ಅವಕಾಶ ಮಾಡಿಕೊಟ್ಟಿದ್ದೆ. ಕೆಲಸ ಜಾಸ್ತಿ ಆಗಿದೆ, ಕೆಲಸ ಕಡಿಮೆ ಆಗಿದೆ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ನೀವು ಬಹುಶಃ ಇವತ್ತು ರಾಜ್ಯದ ಉದ್ದಗಲ ಜಿಲ್ಲೆಗೆ ಹೋಗಿ, ಯಾವುದೇ ಜಿಲ್ಲೆ ಗ್ರಾಮಕ್ಕೆ ಹೋಗಿ, ಯಾವುದೇ ತಾಲೂಕಿಗೆ ಹೋಗಿ, ಅತ್ಯಂತ ಕುಗ್ರಾಮಕ್ಕೆ ಕೂಡ ಹೋಗಿ, ಅಲ್ಲಿ ನೀವು ಹೋಗಿ ನೀವು ಮಂಗಳೂರಿನವರು ಮತ್ತು ಉಳ್ಳಾಲದವರು ಅಂತ ಹೇಳಿದಾಗ ನೀವು ತಲೆ ಎತ್ತಿ ಓಡಾಡುವಂತ ಕೆಲಸ ಮಾಡಿದ್ರೆ ಹೊರತು ತಲೆ ತಗ್ಗಿಸುವಂತ ಕೆಲಸ ನಾನು ಯಾವುದು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕೆಲಸ ನಾನು ಕೂಡ ಮುಂದಿನ ದಿನ ಕೂಡ ಅವಕಾಶ ಸಿಕ್ಕಿದ ಖಂಡಿತವಾಗಿಯೂ ನನ್ನ ಪ್ರಪ್ರಥಮ ಆದ್ಯತೆ ನಮ್ಮ ಕ್ಷೇತ್ರ ಸರ್ವ ಜನರು ಸಾಮಾನ್ಯರು ಬೇರೆ ಕಡೆ ಹೋದಾಗ ಅತ್ಯಂತ ಗೌರವಪೂರಿತವಾದ ಒಂದು ತಲೆ ತಗೋ ಕೆಲಸ ಮಾಡಬೇಕಂದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಈಗಾಗಲೇ ನಿಮ್ಮ ಕಣ್ಣ ಮುಂದೆಲ್ಲ ಕೂಡ ಇದೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗ ನಾನು ಮೊದಲ ಹಂತದಲ್ಲಿ ಬಹುಶಃ ಇವತ್ತು 220 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಂಡು ಮೊದಲ ಹಂತದ ಆ ಕೆಲಸ ನಿರ್ವಹಿಸಿಕೊಂಡು 2ನೇ ಹಂತ ಪ್ರಾರಂಭ ಮಾಡಬೇಕಿತ್ತು. ನಾನೊಬ್ಬ ಕಾಂಗ್ರೆಸ್ ಶಾಸಕರಲ್ಲಿ ಬಿಜೆಪಿ ಸರ್ಕಾರ ಕೊಡಲಿಲ್ಲ, ನಾನು ಕೂಡ ಬೆಲೆ ಟೆನ್ಷನ್ ಮಾಡಲಿಲ್ಲ. ಮೇ 13ಕ್ಕೆ ಬಿಜೆಪಿ ನಿಲ್ತದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಕಾಂಗ್ರೆಸ್ ಬಂದ 6 ತಿಂಗಳೊಳಗಡೆ ಅದಕ್ಕೆ ಬೇಕಾಗುವಂತ ಅನುದಾನ ಬಿಡುಗಡೆ ಮಾಡಿ ಆ ಕೆಲಸ ಪ್ರಾರಂಭ ಮಾಡಿ ಬಹುಶಃ ಮುಂದೆ ಅವಕಾಶ ಸಂದರ್ಭದಲ್ಲಿ 24 ಗಂಟೆ ಕುಡಿಯುವ ನೀರನ್ನು ನಮ್ಮ ಕ್ಷೇತ್ರ ಜನ ಮುಟ್ಟಿಸ್ಲಿಕ್ಕೆ ನನ್ನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕ್ಷೇತ್ರ ಉದ್ದಗಲಕ್ಕೂ ಕೂಡ ಶೈಕ್ಷಣಿಕ ಸಂಬಂಧಪಟ್ಟಾಗೆ ಇವತ್ತು 3 ಮೌಲಾನ ಆಜಾದ್ ಶಾಲೆ, ಒಂದು ಅಬ್ದುಲ್ ಕಲಾಂ ಆಜಾದ್ ಶಾಲೆ, ಬಹುಶಃ ಮೊರಾರ್ಜಿ ವಸತಿ ಶಾಲೆ, ಹೆಣ್ಣು ಮಕ್ಕಳ ವಸತಿ ಶಾಲೆ, ಅದೇ ರೀತಿ ಇವತ್ತು ಎಲ್ಲಾ ರೀತಿಯ ಹಾಸ್ಟೆಲ್ಗಳು ನಮ್ಮ ಕ್ಷೇತ್ರ ಉದ್ದಗಲ ಕೂಡ ಇವತ್ತಿದೆ. ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೌಲಾನ ಆಜಾದ್ ಶಾಲೆ 3 ಒಂದೇ ಕ್ಷೇತ್ರದಲ್ಲಿ ಇದ್ರೆ ಅದು ನನ್ನ ಕ್ಷೇತ್ರ ಮಂಗಳೂರು ಕ್ಷೇತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ. ರಾಜ್ಯದಲ್ಲಿ ಎಲ್ಲಿಯೂ ಕೂಡ 3 ಇಲ್ಲ, 1ಕ್ಕಿಂತ ಜಾಸ್ತಿ ಇಲ್ಲ. ಆದ ಕಾರಣ ಇವತ್ತು ಎಲ್ಲಾ ಕಡೆ ಇವತ್ತು ಇರುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಮುಂದಿನ ದಿನ ತಾವೆಲ್ಲ ಅವಕಾಶ ಮತ್ತೆ ಸಿಕ್ಕಿದಂತ ಸಂದರ್ಭದಲ್ಲಿ ಸಾಮರಸ್ಯತೆಯ, ಸೋದರತೆಯ, ಪ್ರೀತಿಯ ಒಂದು ಸಮಾಜವನ್ನು ನಿರ್ಮಾಣ ಮಾಡೋ ಜೊತೆಯಲ್ಲಿ ಬಹುಶಃ ಈಗಾಗಲೆಲ್ಲ ಕೂಡ ಅಭಿವೃದ್ಧಿ ಆಗ್ತಾ ಬಂದಂತ ಸಂದರ್ಭದಲ್ಲಿ ನಾನು ಬಹುಶಃ ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಿ ತೀರ್ಮಾನ ಮಾಡಿದ್ದೇನೆ. KC ರೋಡ್ನಿಂದ ನಾಟ್ಯಕಲ್ನವರೆಗೆ ಹೇಗೆ ನಾವು ಇವತ್ತು ತೊಕ್ಕೋಟಿನ ಮುಡಿಪುವರೆಗೆ ಮಾಡಿದೇವ ಅದೇ ರೀತಿಯ ಚತುಷ್ಪಥ ಮತ್ತು ಸುಂದರವಾದ ರಸ್ತೆಯನ್ನು ಬಹುಶಃ KC ರೋಡಿನ ನಾಟ್ಯಕಲ್ ತನಕ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಾವು ತಯಾರಾಗ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಕೆಲವರು ಹೇಳಿದ್ರು ಇದೆಲ್ಲ ಸಾಧ್ಯ ಉಂಟಾ, ಇದೆಲ್ಲ ಆಗ್ಲಿಕ್ಕೆ ಉಂಟು ಎಲ್ಲ ಎನಿಸುವುದು. 250 ಕೋಟಿಯ ಬ್ರಿಡ್ಜ್ ಅನ್ನು ಒಂದೇ ಫೋನ್ ಕಾಲ್ ಅಲ್ಲಿ ಮಾಡಿದ್ದೇವೆ ನಾವು. ಇದೇನು ದೊಡ್ಡ ವಿಚಾರ ನಮ್ಗೆ ಆಗ್ಲಿಕ್ಕಿಲ್ಲ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ತಾಲೂಕನ್ನೇ ನಾನು ರಚನೆ ಮಾಡಿಕೊಟ್ಟೆ. ಯಾಕೆ ಇಡೀ ತಾಲೂಕನ್ನು ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ತಾಲೂಕು ರಚನೆ ಆದಾಗ ತಾಲೂಕು ಮಟ್ಟದ ಏನೆಲ್ಲ ಸವಲತ್ತುಗಳು ಬೇಕಾ ಅದೆಲ್ಲ ಕೂಡ ನನ್ನ ಕ್ಷೇತ್ರ ಜನರಿಗೆ ಬಂದು ಮುಟ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾಲೂಕು ಮಟ್ಟದ ತಾಲೂಕು ಸೌಧ ಆಗ್ತದೆ. ಮುಂಚೆ ನಿಮಗೆ ತಹಶೀಲ್ದಾರ್ ಕಚೇರಿ ಆಗಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕಿತ್ತು, ನೀವು ಮಂಗಳೂರಿಗೆ ಹೋಗ್ಬೇಕಿತ್ತು. ಅವನು ಇದ್ದಾನ ಇಲ್ವ ಅಂತ ಗೊತ್ತು. ಒಂದು ಇಡೀ ದಿವಸ ನಿಮ್ಮ ಕೆಲಸ ಹೋಯ್ತು, ನಿಮ್ಮ ವಿಚಾರ ಹೋಯ್ತು. ಇವತ್ತು ಎಲ್ಲಿಗೆ ಹೋಗೋದು, ಬರೀ 5 ನಿಮಿಷ ನಾಟಕದಲ್ಲಿ ಹೋದರೆ ನಿಮ್ಮೆಲ್ಲ ಕೆಲಸಗಳು ಆಗುವಂಥ ಅವಕಾಶ ಇವತ್ತು ಬಂದು ನಿಲ್ಲುವಂಥ ಅವಕಾಶ ಆಗ್ತದೆ. ತಾಲೂಕು ಪಂಚಾಯತ್ ಇವತ್ತು ಸಪರೇಟ್ ಆಗಿ ನಿಂತ ಮಾಡಿ ಇಡೀ ತಾಲೂಕು ಪಂಚಾಯತ್ ಆಡಳಿತ ಈ ಕ್ಷೇತ್ರ ಒಂದು ಕಡೆ ಆಗ್ತದೆ. ತಾಲೂಕು ಮಟ್ಟದ 26 ಸರ್ಕಾರಿ ಇಲಾಖೆಗಳು ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತದೆ. ತಾಲೂಕು ಮಟ್ಟದ ಫೈರ್ ಸ್ಟೇಷನ್, ತಾಲೂಕು ಮಟ್ಟದ ಗ್ರೌಂಡ್, ತಾಲೂಕು ಮಟ್ಟದ ಆಸ್ಪತ್ರೆ, ತಾಲೂಕು ಮಟ್ಟದ ಸ್ವಿಮ್ಮಿಂಗ್ ಪೂಲ್, ತಾಲೂಕು ಮಟ್ಟದ ಕೋರ್ಟ್, ತಾಲೂಕು ಮಟ್ಟದ ಜೈಲ್, ತಾಲೂಕು ಮಟ್ಟದ RTO ಆಫೀಸ್, ಎಲ್ಲ ಈ ಕಚೇರಿಗಳು ಕೂಡ ತಾಲೂಕು ಮಟ್ಟದ ಇವತ್ತು ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಾಗ ಇದು ಅತ್ಯಂತ ಸಂಪದ್ಭರಿತ ಮತ್ತು ಅಭಿವೃದ್ಧಿ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗಲಿಕ್ಕೆ ಎಲ್ಲ ಅವಕಾಶಗಳು ಈ ರೀತಿ ಆಗುವಂತ ಅವಕಾಶ ಆಗ್ತದೆ
ಹೋಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇಷ್ಟೆಲ್ಲ ಇವತ್ತು ಬಂಡವಾಳಗಳು ಬಹುಶಃ ಈ ರೀತಿ ಬರುವಂತ ವಿಚಾರ ಇವತ್ತು ಆಗ್ತದೆ, ಜನ ಸಾಮಾನ್ಯರ ಬಂದಲ್ಲಿ ಇರುವಂತ ವಿಚಾರ. ಅದಕ್ಕಾಗಿ ಭವಿಷ್ಯದ ಯುವ ಪೀಳಿಗೆಗೆ ನಾವು ಮಾಡುವಂತ ಯೋಜನೆ ಅದು ಬಹುಶಃ ನಮ್ಗಾಗಿ ಮಾತ್ರ ಅಲ್ಲ, ಈಗ ಇರುತ್ತ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ನಾವು ಬಹುಶಃ ತರುವಂತ ಯೋಜನೆ ಭವಿಷ್ಯದಲ್ಲಿ ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಲಕ್ಷಾಂತರ ಮಕ್ಕಳಿದ್ದಾರೆ, ಅವ್ರಿಗೆ ಬೇಕಾದಂತ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಅದಕ್ಕಾಗಿ ನಾವು ಪ್ರೀತಿಯ ಸಮಾಜ ಕಟ್ಟಿಕೊಂಡು ಹೋಗುವಂತ ಅವಕಾಶ ಆಗ್ಬೇಕು. ದ್ವೇಷ ಸಮಾಜವನ್ನು ಕಟ್ಟಿಕೊಂಡು ಯಾರಿಂದಲೂ ಏನು ಕೂಡ ಮಾಡ್ಲಿಕ್ಕೆ ಆಗದಂತ ಇವತ್ತು ವಿಚಾರ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಾವು ಆಲೋಚನೆ ಮಾಡಿ ಬಹುಶಃ ಇವತ್ತು ಬಿಜೆಪಿ ಅವರಿಗೆ ಮತ್ತು ಬೇರೆ ಪಕ್ಷದವರಿಗೆ ಅಪಪ್ರಚಾರ ಇಲ್ಲದೆ ಬೇರೆ ಏನು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಅಪಪ್ರಚಾರ ಒಂದು ಬೆಳಿಗ್ಗೆ ಎದ್ದರೆ ಇವರಿಗೆ ಅಪಪ್ರಚಾರ, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಅಪಪ್ರಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪಪ್ರಚಾರ, ವಾಟ್ಸಪ್ನಲ್ಲಿ ಕೂಡ ಅಪಪ್ರಚಾರ. ಅದಕ್ಕೆ ನಾನು ಹೇಳಿದ್ದೇನೆ, ವಾಟ್ಸಪ್ನೆಲ್ಲ ಹುಲಿಗಳು ಅದು ಮೇ 13ಕ್ಕೆ ಗೊತ್ತಾಗ್ತದೆ. ನೀವು ವಾಟ್ಸಪ್ನಲ್ಲಿ ಮಾತ್ರ ಹುಲಿಗಳು, ಹೊರಗಡೆ ನೀವು ಇಲಿಗಳು ಅಂತ ಹೇಳಿ ಗೊತ್ತಾಗುವಂತ ಕಾಲ ಅದು ಮೇ 13ಕ್ಕೆ ಗೊತ್ತಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ತೀರ್ಮಾನ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಈ ರೀತಿ ಬಹುಶಃ ಇವತ್ತು ಅಪಪ್ರಚಾರಕ್ಕೆ ಆಗುವಂಥ ವಿಚಾರ ಹೇಳಲಿಕ್ಕೆ ಯಾಕಂತ ಹೇಳಿದ್ರೆ ಬಹುಶಃ ನೋಡಿ ಇಲ್ಲೇ ಕ್ಯಾಂಡಿಡೇಟ್ 27ನೇ ಉಪವಾಸ ದಿವಸ, ಪವಿತ್ರವಾದ ತಿಂಗಳು, ಅತ್ಯಂತ ಪವಿತ್ರವಾದ ದಿನ 25ನೇ ಉಪವಾಸದ ದಿನ, ಅವತ್ತು ಅವರ ನಾಮಿನೇಷನ್ ಯಾರದು ಚೆನ್ನಾಗಿ 2 ಮಾತು ಹೇಳಿ ಹೋಗಿ ನಾಮಿನೇಷನ್ ಆಗ್ತದೆ. ಇವರು ಅತ್ಯಂತ ಪವಿತ್ರವಾದ ದಿನ ಉಪವಾಸ ಇರಿದು ಇವರ ರಾಜ್ಯಕ್ಕೆಗೋಸ್ಕರ ಬಾಯಿ ತೆಗೆದು ಎಲ್ಲ ಕೂಡ ಸುಳ್ಳನ್ನು ಬಹಿರಂಗವಾಗಿ ಮಾತಾಡುವಂಥ ವಿಚಾರ ಮಾಡ್ತಾರೆ. ಇವರು ಎಂತಕ್ಕೆ ನಮ್ಗೆ ಅರ್ಥ ಆಗುದಿಲ್ಲ. ಅದು ಕೂಡ ಏನಿದೆ ಅಂತ ಹೇಳಿದ್ರೆ ನಮ್ಮದು ದುಬೈಯಲ್ಲಿದೆ ಅಂತೆ, UK ಇದೆ ಅಂತೆ, ಯಾರು ಬ್ಯಾಂಕ್ ನಮಗೆ ನನಗೆ ಗೊತ್ತಿಲ್ಲ ಅಂತ ವಿಚಾರ. ಇನ್ನು ಇಡಿಗೆ ನನ್ನ ಎಲ್ಲ ವಿಚಾರಗಳನ್ನು ಕೂಡ BJP ಸರ್ಕಾರ ದುರ್ಬಿನ್ ಹಿಡಿದು ನೋಡ್ತದೆ, ಏನು ತಪ್ಪು ಸಿಗ್ತದೆ ಅಂತ ಹಿಡ್ಲಿಕ್ಕೆ. ಆ ಒಂದು ಸಂದರ್ಭದಲ್ಲಿ ಇವರು ಯಾಕೆ ಒಂದು ಕೊಡಿ, ಒಂದು ಕಂಪ್ಲೇಂಟ್ ಕೊಡಿ, ಇಡಿಗೆ ಕೊಡಿ, ಇನ್ಕಮ್ ಟ್ಯಾಕ್ಸ್ ಕೊಡಿ, IT ಗೆ ಕೊಡಿ ಅಲ್ಲ ಲೋಕಾಯುಕ್ತ. ಹೇಗಾದ್ರೆ ನೀವು ಹೊಲ ಒಪ್ಪಂದ ಮಾಡಿ ರಾತ್ರಿ ಹೊತ್ತು ಮೀಟಿಂಗ್ ಮಾಡ್ತೀರಿ ಏನೇನು ಆಗ್ಬೇಕಂತೇಳಿ, ಇದೊಂದು ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ? ನೀವು ಎಲ್ಲೆಲ್ಲಿ ಯಾವ ಗ್ರೌಂಡಲ್ಲಿ ಕೂತ್ಕೊಂಡು ಮಂಗಳೂರಿನಲ್ಲಿ ಮೀಟಿಂಗ್ ಮಾಡಿದಿರ ಅಂತೇಳಿ ಎಲ್ಲ ಚಿತ್ರ ನಮ್ಮ ಕೈಯಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಹೇಳಿ, ಅದು ಬಿಟ್ಟು ಇಲ್ಲ ಸಲ್ಲ ರಾಜ್ಯಕ್ಕೆ ಒಂದು ಸುಳ್ಳು ಮಾತಾಡ್ಲಿಕ್ಕೆ ಹೋಗ್ತೀರಾ? ನಾನು ಮೊನ್ನೆ ಒಂದು ಕಡೆಗೆ ಮಸೀದಿಗೆ ಪಡಿಕಲ್ ಕಡೆಗೆ ಹೋಗಿದ್ದೆ. ಯಾರೊಂದು ಮಸೀದಿ ಒಂದು ನನ್ನ ಕೈಯಲ್ಲಿ ಕವರ್ ಕೊಟ್ಟರು, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಮನವಿ ಕೊಟ್ಟರು. ಆ ಮಸೀದಿಗೆ ಸಹ ಡೆವಲಪ್ಮೆಂಟ್ ಸಂಬಂಧಪಟ್ಟ ನಾನು ಮತ್ತೆ ಎಲೆಕ್ಷನ್ ಅಂತ ನೋಡ್ತೇನೆ, ಕೈಯಲ್ಲಿ ಹಿಡ್ಕೊಂಡು ಅತ್ಯಂತ ಹಿರಿಯರಾದಂಥ ಇಸ್ಮಾಯಿಲ್ ತೋಟಲ್ ಅಂತ ಇದ್ದಾರೆ, ಅತ್ಯಂತ ಹಿರಿಯರು. ನೋಡಿ, ಹಿರಿಯರ ಹತ್ರ ದುಡ್ಡಿಲ್ಲದಿದ್ದರೂ ಕೂಡ ಅವರು ಆರ್ಥಿಕವಾಗಿ ಎಷ್ಟು ಬೇಕು ಅಷ್ಟು ಆರ್ಥಿಕವಾಗಿ ಸಬಲರಾಗಿದ್ದರು. ಅವರು ಗೌರವಪೂರಿತವಾಗಿ 81 ವರ್ಷ ಪ್ರಾಯದವರು ಇಷ್ಟರವರೆಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ಒಂದೊಂದು ಕಲಂಕ ಇಲ್ಲದೆ, ಒಂದು ಅತ್ಯಂತ ಗೌರವಪೂರಿತವಾಗಿ ಅಲ್ಲಿ ಮುಸ್ಲಿಂ ಸಮಾಜ ಅಲ್ಲ ಎಲ್ಲ ಜಾತಿ ವರ್ಗದವರು ಟೋಟಲ್ ಇಸ್ಮಾಯಿಲ್ ಅವರಿಗೆ ಅತ್ಯಂತ ಗೌರವ ಕೊಡ್ತದೆ. ಅವ್ರು 81 ವರ್ಷ ಪ್ರಾಯ ಇದೆ. ಅವಸರಕ್ಕೆ ನಾನು ಅವ್ರ ಮನೆಗೆ ಹೋದರೆ ಇವರು ಬರೇ ಕೈಯಲ್ಲಿದ್ದ ಕವರನ್ನು ಮಾರ್ಕ್ ಮಾಡಿ ನನ್ನ ಮತ್ತು ಅವರ ಫೋಟೋ ಹಾಕಿ ಏನೆಲ್ಲ ಬಹುಶಃ ಇವತ್ತು ಮಾಡಿದ್ರು. ಹಾಗಾದ್ರೆ ಅವರು 81 ವರ್ಷಕ್ಕೆ ಕಷ್ಟಪಟ್ಟು ಆ ಒಂದು ಸ್ವಾಭಿಮಾನ, ಪ್ರಾಮಾಣಿಕ ಮತ್ತು ನೆಮ್ಮದಿಯಿಂದ ಆ ಮೇಲೆ ತಂದಂಥ ಅವರಿಗೆ ಆ ಒಂದೇ ದಿವಸದಲ್ಲಿ ಅವ್ರಿಗೆ ಹೆಸರನ್ನು ಕೆಡಿಸಿದ್ದು ಇವರಿಗೆ ನನ್ನ ಮೇಲೆ ದ್ವೇಷ ಇದ್ದರೆ ನನ್ನ ಫೋಟೋ ಕಟ್ ಮಾಡಿ ಹಾಕಿ ಅವ್ರನ್ನ ತೆಗೆದು ಏನು ಬೇಕಾದ್ರೆ ಹಾಕಲಿ. ಪಾಪ ಅವರನ್ನು ಯಾಕೆ ನೀವು ಬೆಳಿಕೊಂಡಂಥ ಕೆಲಸ ಮಾಡ್ತೀವಿ? ನಿಮ್ಮ ರಾಜ್ಯಕ್ಕೆ ಬೇಕಾ ಯಾರನ್ನು ಕೊಡಿ, ಏನನ್ನು ಕೂಡ ಮಾಡಿದ್ದ ನಿಮ್ಗೆ ಏನು ಕೂಡ ಮಾಡಿಕೊಂಡು ಹೋಗುದ ನಿಮಗಾದ್ರೆ? ಆಗ ನಿಮ್ಗೆ ಏನು ಇಲ್ವಾ, ತಲೆಯಲ್ಲಿ ಬೊಂಡು ಇಲ್ವಾ, ಏನು ಇಲ್ವಾ? ಕರೆ ಬಾರಿ ಮಾತಾಡ್ದ ಗಿಚ್ಚದಿಗೆ ಗೊತ್ತಿದೆಯಾ? ಅಪಪ್ರಚಾರ ಅಲ್ಲದೆ ಇವತ್ತು ಬೇರೆ ಇದೆ. ಯಾಕೆ ಮಾತಾಡ್ತಂತ ಅಂತ ಹೇಳಿದರೆ ರಾಜ್ಯಕ್ಕೆ ಎಷ್ಟು ಕೀಳು ಮಟ್ಟಕ್ಕೆ ಕೂಡ ಹೋಗ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. NIA ಫಸ್ಟ್ ರೇಡ್ ಆದದ್ದು ಎಲ್ಲಿಗೆ? NIA ಫಸ್ಟ್ ಯಾರ ಮನೆಗೆ ರೇಡ್ ಆಯ್ತು? NIA ಫಸ್ಟ್ ಯಾರ ಮನೆಗೆ ರೇಡ್ ಆಯ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ. ಯಾರ ಮನೆಗೆ ರೇಡ್ ಆಯ್ತು NIA? ಹೌದಾ? ಕ್ಯಾಂಡಿಡೇಟ್ನ ಮನೆಗೆ ಅಲ್ಲ ಫಸ್ಟ್ ರೇಡ್ ಆದದ್ದು. NIA ಬಂದು ಬೆಳಿಗ್ಗೆ ರೇಡ್ ಆದಾಗ ಎಲ್ಲ ಫೋನ್ ನಂಬರ್ ಕೊಟ್ಟು ಯಾರ್ಯಾರು ಲೀಡ್ರ್ ಏನೇನು ಲೀಡ್ರ್ ಎಲ್ಲ ಹತ್ತಿಗದ್ದು ಕೊಟ್ಟು ಎಲ್ಲ ವಿಚಾರನ ಕೊಟ್ಟು ಎಲ್ಲ ಮಾಹಿತಿ ಏನು ಬೇಕು ಇವರಿಗೆಲ್ಲ ಮಾಹಿತಿ ಎಲ್ಲ ಕೊಟ್ಟು ನನ್ನನ್ನೊಂದು ಬಚಾವ್ ಮಾಡಿ ಅಂತ ಹೇಳಿಕೊಂಡು ಇವರು ಬಚಾವ್ ಮಾಡಿದ್ದು ಯಾಕೆ? ಬೇರೆಯವ್ರನ್ನ ಯಾಕೆ ಜೈಲಿಗೆ? ಇವರಿಗೆ ಧೈರ್ಯ ಮತ್ತು ತಂಕ ಇದ್ದಿದ್ರೆ ನಾನು ಯಾರ ಹೆಸರು ಕೊಡ್ದೆ, ನನ್ನ ಜೈಲಿಗೆ ಕಳಿಸಿ, ನಾನು ಯಾರ ಹೆಸರು ಕೊಡುದಿಲ್ಲ ಅಂತೇಳಿ ಆ ಒಂದು ನಿಯತ್ತನ್ನು ಹೇಳಬೇಕಿತ್ತಲ್ಲ. ಆ ಧೈರ್ಯ ಎಲ್ಲಿಗೆ ಹೋಯ್ತವಾಗ?
ಸಿಕ್ಕಿದ ಹೆಸರನ್ನು ಕೊಟ್ಟು ಫೋನ್ ನಂಬರ್ ಕೊಟ್ಟು ವಿಚಾರ ಕೊಟ್ಟು 2 ದಿವಸ ನಂತರ ಅವರೆಲ್ಲ ಬಂದು ರೇಡ್ ಮಾಡಿ ತಕೊಂಡೋಗಿ ಅವರು ಇವತ್ತು ಜೈಲಲ್ಲಿ ಇದ್ದಾರೆ. ಅವ್ರ ಕುಟುಂಬಸ್ಥರು ಕಣ್ಣೀರಲ್ಲಿದ್ದಾರೆ. ಯಾರನ್ನು ಹೋಗಿ ಭೇಟಿ ಮಾಡಬೇಕಂತ ಇವ್ರಿಗೆ ಗೊತ್ತಿಲ್ಲ. ಆ ಕಣ್ಣೀರು ಕುಟುಂಬದ ಅವರಿದ್ದಾರೆ, ಅವ್ರು ಜೈಲಲ್ಲಿದ್ದಾರೆ. ಇವರು ಬಂದಿಲ್ಲಿ ಫೋಟೋ ನಿಂತು ಓಟಿಗೆ ನಿಂತಿದ್ದಾರೆ. ನಾಚಿಕೆ ಆಗುದಿಲ್ಲ ಇವರಿಗೆ? ಯಾವ ರೀತಿ ಅಂತ ಹೇಳಿಕೊಂಡು ಆದ ಕಾರಣ ನಾವು ಇವತ್ತು ಆಲೋಚನೆ ವಿಚಾರ ನಾವು ಯಾಕೆ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಪಕ್ಷ ಅಂತೇಳಿ ಒಪ್ತೇನೆ ನಾವು. ನನ್ನ ಸಮುದಾಯಕ್ಕೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಮೊನ್ನೆ ಕೂಡ ಹೇಳಿದ್ದೇನೆ. ಸಮುದಾಯಕ್ಕೆ ಮೇಲೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ. ನೀವು ರಾಜ್ಯಕ್ಕೆ ಪಕ್ಷ, ನೀವು ಪೊಲಿಟಿಕಲ್ ಪಾರ್ಟಿ ಏನು ಬೇಕಾದ್ರೆ ಮಾತಾಡಿಕೊಂಡು ಹೋಗಿ. ಸಮುದಾಯಕ್ಕೆ ಮತ್ತು ಸಂಘಟನೆಗಳಿಗೆ ಏನಾದರೂ ಸಂಬಂಧ ಇದ್ರೆ ಅದು SSFಗೆ, SKSSFಗೆ, ಜಮಾತ್ ಇಸ್ಲಾಮಿಗೆ, ಸಲಫಿ ಮೂವ್ಮೆಂಟ್ಗೆ, ಸೆಂಟ್ರಲ್ ಕಮಿಟಿಗೆ, ಇದೇ ಫೌಂಡೇಶನ್ಗೆ, ಜಮಾಯತುಲ್ ಫಲಾದ್ ಅಂತ ಸೇವಾ ಸಂಘಕ್ಕೆ ಹೊರತು ನಿಮ್ಗೆ ಎಲ್ಲಿಯೂ ಕೂಡ ಕನೆಕ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಸಂಘ ಸಂಸ್ಥೆಗಳು ಮಸೀದಿಯಲ್ಲಿ ಹೊರಗೆ ನಿಂತವ್ರನ್ನ ದುಡ್ಡು ಎಲ್ಲಿ ಕಲೆಕ್ಟ್ ಮಾಡಲಿಲ್ಲ. ಅವರು ದುಡ್ಡು ಕಲೆಕ್ಟ್ ಮಾಡದಿದ್ರು ಕೂಡ ಎಷ್ಟೋ ಬಡವರಿಗೆ ಅವ್ರು ಮನೆ ಕಟ್ಟಿ ಕೊಟ್ಟಿದ್ದಾರೆ. ಎಷ್ಟೋ ಸೋದರಿಗೆ ಉಚಿತವಾಗಿ ಸಾಮೂಹಿಕ ಮದುವೆ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಉಸ್ಮಾನ್ ಇಲ್ಲೇ ಇದ್ದಾರೆ, ವರ್ಷ ಎಷ್ಟು ಕಡೆ ನಮ್ಗೆ ಗೊತ್ತಿದೆ. ಪ್ರತಿ ವರ್ಷವೂ ಕೂಡ ಎಷ್ಟೇ ಕಷ್ಟ ಇದ್ರು ಕೂಡ 10 ಸೋದರಿಗೆ ಮದುವೆ ಮಾಡಿಕೊಡುವಂಥ ವಿಚಾರ ಇರ್ತದೆ. ಎಷ್ಟೋ ಇವತ್ತು ಮಸೀದಿಗೆ ಕಟ್ಲಿಗೆ ಧನ ಸಹಾಯ ಮಾಡಿರ್ತಾರೆ. ನೀವೇನು ಮಾಡಿದ್ದೀರಿ? ನೀವು ಮುಂಚೆ ಮಸೀದಿ ಒಳಗಡೆ ಪೇಪರ್ ಬಟ್ಟೆ ಹಿಡಿದು ನೀವು ದುಡ್ಡು ಕಲೆಕ್ಟ್ ಮಾಡ್ತಿದ್ರು. ಈಗ ನಿಮ್ಮೆಲ್ಲ ಹೊರಗೆ ಹಾಕಿದೆ, ಗೇಟ್ನ ಹೊರಗಡೆ ಹೋಗಿ ಅಂತ ಹೇಳಿ ಹೊರಗಡೆ ನೀವು ಕಲೆಕ್ಟ್ ಮಾಡ್ತೀರಪ್ಪ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಇಷ್ಟು 10-15 ವರ್ಷದಿಂದ ಕಲೆಕ್ಟ್ ಮಾಡಿ ದುಡ್ಡಿನಲ್ಲಿ ಯಾರಾದ್ರೂ ಒಬ್ಬ ಬಡವನಿಗೆ ನೀವು ಇವತ್ತು ಮನೆ ಕಟ್ಟಿ ಕೊಟ್ಟಿದ್ದೀರಾ ಅಂತ ನಾವು ಇವತ್ತು ತೋರಿಸ್ಬೇಕಂತ ನಾವು ನಿಮ್ಮ ಹತ್ರ ಕೇಳಿದ್ರೆ ಒಬ್ಬನಿಗೆ ಮನೆ ಕಟ್ಟಿ ಕೊಟ್ಟಿದ್ದೀರಾ? ನಿಮ್ಮ ಬ್ಯಾನರ್ನಲ್ಲಿ ಒಂದು ಸಾಮೂಹಿಕ ಮಾಡಿ 1-2 ಸೋದರಿಗೆ ನೀವು ಮದುವೆ ಮಾಡಿ ಕಳಿಸಿದ್ದ ಬಡವರಿಗೆ ಎಲ್ಲಿ ಅದು ಒಂದು ಮಸೀದಿ ಮತ್ತು ಮದ್ರಸಕ್ಕೆ ಸಹಕಾರ ಮಾಡಲಿಕ್ಕೆ ನೀವು ಕಟ್ಟಲಿಕ್ಕೆ ಸಹಕಾರ ಕೊಟ್ಟಂತ ಏನೊಂದು ವಿಚಾರ ಇದೆಯಾ? ಯಾವುದಿಲ್ಲ. NRC ಸಂಬಂಧಪಟ್ಟಾಗ ಉಲೇಮಾಗಳಲ್ಲಿ ಹೇಳಿದ್ರು ಇವತ್ತು ಬೇಡ ಸ್ಟ್ರೈಕ್ ಅಂತ ಹೇಳಿದಾಗ ಅದನ್ನು ವಾಟ್ಸಪ್ ಅಲ್ಲಿ ಕಳಿಸಿ ಯಾರು ಸ್ಟ್ರೈಕ್ ಕರೆದಿದ್ದಾರೆ ಅವರು ವಿಡ್ರಾ ಮಾಡಿದ್ದಾರೆ. ಇದರ ಲಾಭ ಪಡ್ಕೊಳ್ಳಿಕ್ಕೆ ಎಂದು ಇವರ ಬ್ಯಾಂಡ್ರಲ್ಲಿ ಏನು ಮಾಡೋದಿಲ್ಲ. ಸಿಕ್ಕಿ ಬಿದ್ದರೆ ಬೇರೆಯವರು ಬೀಳ್ಬೇಕು, ಹೆಸರು ಬಂದರೆ ಇವರಿಗೆ ಬರಬೇಕು. ಉಲೇಮಾಗಲು ಬೇಡ ಅಂತ ಹೇಳಿದ್ರು. ಆಗ ಈಗ ಗಲಾಟೆ ಮಾಡಿ ಉಲೇಮಾಗ್ತ ವಾಟ್ಸಪ್ ಅಲ್ಲಿ ಕಳಿಸಿ ಎಲ್ಲ ಯುವಕರು ಕರೆಸಿಕೊಂಡು ಅಲ್ಲಿ ಗಲಾಟೆ ಆದ ನಂತರ ಇಬ್ಬರು ತೀರಿಯೋದು. ಹೆಂಡತಿಗೆ ಗಂಡ ಇಲ್ಲ, ಮಕ್ಕಳಿಗೆ ತಂದೆ ಇಲ್ಲ, ತಂದೆ ತಾಯಿಗೆ ಮಗ ಇಲ್ಲ. ಇವರೇನು ಮಾಡಿದ್ರು? ಆವಾಗ ಸರ್ಕಾರ ಕೊಟ್ಟಂತ ಪರಿಹಾರವನ್ನು ಕೂಡ ವಿಡ್ರಾ ಮಾಡಿದ್ರು. ಕೊಟ್ಟಂತ ಪರಿಹಾರವನ್ನು ವಿಡ್ರಾ ಮಾಡಿದಾಗ ಅವರಿಗೆ ಆರ್ಥಿಕವಾಗಿ ಸಹಕಾರ ನಿಂತದ್ದು ಕಾಂಗ್ರೆಸ್ನ ನಾಯಕರು ಮತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಲ್ಲದೆ ಇವರೊಂದು ನ್ಯಾಯ ಪೈಸೆ ಕೊಡ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನ್ಯಾಯ ಪೈಸೆ ಅವರು ಕೊಡ್ಲಿಲ್ಲ. ಇಡೀ ಬಹುಶಃ ಅವರು ಕಷ್ಟ ಬಂದಾಗ ಮಸೂದ್ ಅವರ ನೇತೃತ್ವದಲ್ಲಿ, ಅಶ್ರಫ್ ಅವರ ನೇತೃತ್ವದಲ್ಲಿ ಸೆಂಟ್ರಲ್ ಕಮಿಟಿ ಅವರು ಬಹುಶಃ ಇವತ್ತು ಸಹಕಾರ ಮಾಡುವಂಥ ವಿಚಾರ ಇವತ್ತಾಯ್ತಪ್ಪ. ಇವ್ರು ಏನು ಮಾಡಿದ್ದಾರೆ? ಇವರು ಅಲ್ಲೆಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅವರಿಗೆ ಕೊಡಿ ಅಂತ ಹೇಳಿದಾಗ ಅದು ನಮಗೆ ಇಲ್ಲಿ ಕೊಡ್ಲಿಕ್ಕೆ ಆಗ ನಮಗೆ ಡೆಲ್ಲಿ ಕಳಿಸ್ಬೇಕು, ಶೈನ್ ಬಾಗಿಗೆ ಕಳಿಸ್ಬೇಕಂತ ಹೇಳಿ ಏನೋ ನ್ಯಾಯಪೈಸೆ ಕೊಟ್ಟರೆ ನೋಡಿ ಅಲ್ಲಾಹ್ ತಾಲ ಏನು ಮಾಡಿದ್ರು ಅಂತ ಹೇಳಿ. ಇವರಿಗೆ ನಮ್ಮ ಇಬ್ಬರು ಸೋದರಿ ಯಾರು ತೀರಿ ಹೋಗಿದ್ದಾರೆ, ಅವ್ರಿಗೆ ಒಂದು ನ್ಯಾಯಪೈಸೆ ಕೊಡ್ಲಿಕ್ಕೆ ಯೋಗ್ಯತೆ ಅವಕಾಶ ಇಲ್ಲ. ಮೊನ್ನೆ ರೇಡ್ ಆದಾಗ ಕೋಟ್ಯಾಂತರ ರೂಪಾಯಿ ಬ್ಯಾಂಕಲ್ಲಿ ಎಲ್ಲ ಸೀಸ್ ಆಗಿ ಗೌರ್ಮೆಂಟ್ ತಗೊಂಡು ಹೋಗಿತ್ತು. ಹೌದಾ? ಇಲ್ಲಿ ಕೊಡ್ತಿದ್ರೆ ಜನರಿಗೆ ಅದು ಗೊತ್ತಿರ್ತಲ್ಲ, ಬಡವರಿಗೆ. ಆದ ಕಾರಣ ಹೇಳಲಿಕ್ಕೆ ಬೇಕಾದರೆ ಭಾಳಷ್ಟು ಹೇಳುವಂಥ ವಿಚಾರಗಳು ಇವತ್ತಿರುವಂಥ ವಿಚಾರ ಆಗ್ತದೆ. ನಾನು ಕೆಲವೊಂದು ಯಾಕೆ ವಿಚಾರ ಹೇಳ್ತೇನೆ ಅಂತ ಹೇಳಿದರೆ ರಾಜ್ಯಕ್ಕಾಗಿ ಓಟಿಗಾಗಿ ಅಲ್ಲ. ಎಲ್ಲಿ ತನಕ ನೀವು ಎದ್ದೇಳಿ ನಿಮ್ಮ ಮಕ್ಕಳನ್ನು ಸೋದರರನ್ನು ಬಹುಶಃ ಈ ರೀತಿ ನೀವು ಜಾಗೃತ ಮಾಡಿ ಸರಿದಾರಿಗೆ ತರದಿದ್ರೆ ನಿಮ್ಮ ಮಕ್ಕಳು ಯಾರಾದ್ರಲ್ಲಿ ಇದ್ರೆ ಇವತ್ತಲ್ಲ ನಾಳೆ ಈ ಮುಖಂಡರು ಅವರನ್ನು ಜೈಲಿಗೆ ಕಳಿಸ್ತಾರೆ. ಒಂದಲ್ಲೊಂದು ಇದರಲ್ಲಿ ನೀವು ಆಲೋಚನೆ ಮಾಡಿಕೊಳ್ಳಿ. ಒಂದಲ್ಲೊಂದು ವಿಧದಲ್ಲಿ ಕಳಿಸುವಂತ ಕೆಲಸ ಮಾಡೇ ಇವತ್ತು ಮಾಡ್ತಾರೆ. ಸಮುದಾಯಕ್ಕೆ ಅದು ಮಣ್ಣೊಂದು ಅತ್ಯಂತ ದೊಡ್ಡ ಕ್ಯಾನ್ಸರ್. ಈ ಕ್ಯಾನ್ಸರ್ನ ಕಟ್ ಮಾಡಿ ತೆಗೆದು ಬಿಸಾಡುವಂಥ ಜವಾಬ್ದಾರಿ ಅದು ನಾವಿವತ್ತು ಮಾಡಬೇಕಾಗ್ತಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಯಾವುದೇ ಉಲೇಮಾಗಳು ಕೂಡ ಅವರಿಗೆ ಇವತ್ತು ಬೆಂಬಲ ಇಲ್ಲ ಅಂತ ಹೇಳಿಕೆ ಯಾಕೆ ಬರುವುದಿಲ್ಲ? ನಾವು ರಾಜ್ಯಕ್ಕೆ ಪಕ್ಷಪ್ಪ. ನಮ್ಮ ಎಲ್ಲ ಕಾಳಜಿಗಳು ಉಲೇಮಾಗಳು ಈಗಲ್ಲ, 5-6 ವರ್ಷ ಹಿಂದೆ ಹೇಳಿದ್ದಾರೆ. ಯಾಕೆ? ನಾನು ಅದರ ರಾಜ್ಯಕ್ಕೆ ಮಾತಾಡಿದೆ. ಹೌದು, ನನ್ನ ನಂಬೇಡಿ. ಯಾಕೆ? ನಾವು ಆಲೋಚನೆ ಮಾಡಬೇಕಾಗ್ತದೆ. ಆದ ಕಾರಣ ಬಹುಶಃ ಇವರು ಏನಾದರೂ ಒಂದು ನಮ್ಮ ಸಮುದಾಯಕ್ಕೆ ಗೌರವ ತರುವಂಥ ಏನೋ ಒಂದು ಕೆಲಸ ಮಾಡಿದಾರೆ, ಗೌರವ ತರುವಂಥ. ಹೌದಪ್ಪ, ಒಂದೇ ಒಂದು ಕೆಲಸ ನಮ್ಮ ಸಮುದಾಯಕ್ಕೆ ಗೌರವ ತರುವಂಥ ಕೆಲಸ ಇವರೊಂದಾಗಲಿಲ್ಲ.
ಇವರು ಮಾಡಿದ್ದೆಲ್ಲ ನಮ್ಮ ಸಮುದಾಯದ ತಲೆಯನ್ನು ತಗ್ಗಿಸುವಂತ ಕೆಲಸ ಮಾಡಿದ್ರು. ಯುವಕರನ್ನು ರಸ್ತೆಯಲ್ಲಿ ಕೂತ್ಕೊಳ್ಳಿ ಪ್ರತಿಭಟನೆ ಮಾಡಿಸಿ ಇವತ್ತು ಜೈಲಿಗೆ ಓಡಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಳ್ಳಿ ತಂಗ ಗುರುಗಳನ್ನು ಉಲ್ಲೇಮ ಕೂತ್ಕೊಳ್ಳಿಸಿ ತಲೆಮಂಡೆ ಒಡಿಸಿಕೊಂಡು ನಾಚಿಕೆಗೊಂಡ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಾರೆ. ಗಲಾಟೆ ಮಾಡಿಸಿ ಗೋಲಿಬಾರಿ ಸಾವನ್ನು ಮಾಡುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಎಷ್ಟೋ ಜೈಲಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಆಗಿದೆ. ಏನು ಮಾಡಿದ್ದಾರೆ? ನೀವೆಲ್ಲ ನಮ್ಮ ಕಣ್ಣಲ್ಲಿ ನಾವು ನೋಡಿದ್ದೇವೆ. ಸುಳ್ಯದಲ್ಲಿ ಘಟನೆ ಆದಂಥ ಸಂದರ್ಭದಲ್ಲಿ, ಸುಳ್ಯದಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಅವರೊಬ್ಬ ಕಾರ್ಯಕರ್ತರನ್ನು ಪೊಲೀಸರು ಫಸ್ಟ್ ಎಳೆದುಕೊಂಡು ಹೋದ್ರು. ನೀವೆಲ್ಲ ವಾಟ್ಸಪ್ಪಲ್ಲಿ ಟಿವಿಯಲ್ಲಿ ನೋಡಿದ್ದೇವೆ. ಅವತ್ತ ಆ ಹುಡುಗನ ಹೆಂಡತಿ ಮತ್ತು ತಾಯಿ ಇಬ್ಬರು ಸ್ಟೇಷನಲ್ಲಿ ಕೂಗುವುದಲ್ಲದೆ ಇವರು ಒಬ್ಬ ಕಾರ್ಯಕರ್ತ ಹೋಗ್ಲಿಲ್ಲ ಕಾರ್ಯಕರ್ತ. ನಮ್ಮ ವಾಟ್ಸಪ್ ಮಧ್ಯದಲ್ಲಿ ನೀವೆಲ್ಲ ನೋಡಿದ್ದೀರಿ. ಬಹುಶಃ ಇವತ್ತು ಅವ್ರು ಕೂಗುದು ಇಬ್ಬರು ಅಲ್ಲಿ ಹೋಗಿ ಕೂಗುದಲ್ಲದೆ ಒಬ್ಬನು ಕೂಡ ಅವತ್ತು ಹೋಗಲಿಲ್ಲ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂತ. ಆದ ಕಾರಣ ಈ ವಿಚಾರ ಅಂತ ಹೇಳಿದರೆ ಇವರ ಒಳಪ್ಪಂದ ವಿಚಾರ ಎಲ್ಲವೂ ಕೂಡ ಬಹಿರಂಗಪಡಿಸ ಕಾಲ ಇವತ್ತು ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಾತಾಡಿಗೆ ಹೋದರೆ ಭಾಳಷ್ಟು ಹೊತ್ತು ಮಾತಾಡೋದು ವಿಚಾರ ಇವತ್ತಿದೆ. ನಂದಿಷ್ಟೇ ಬಹುಶಃ ಮುಂದಿನ ದಿನಗಳಲ್ಲಿ ಜನವಿರೋಧಿ ಸರ್ಕಾರನ ಕಿತ್ತು ಬಿಸಾಡಲಿಕ್ಕೆ ನಾವು ಇವತ್ತು ತಯಾರಾಗಿ ನಿಲ್ಲುವಂಥ ಅವಕಾಶ ಇವತ್ತು ಆಗಲೇಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಮತ್ತೆ ಆಯ್ಕೆಯಾದಲ್ಲಿ ಮುಂದಿನ 30 ವರ್ಷಗಳಲ್ಲಿ ಏನೆಲ್ಲ ಆಡಳಿತಕ್ಕೆ ಸಂಬಂಧಪಟ್ಟಂತ ಬಹುಶಃ ಇವತ್ತು ಕೆಲಸ ಕಾರ್ಯಗಳು ಬೇಕಾ, ನಾನು ಖಂಡಿತವಾಗಿ ಅದನ್ನು ಮಾಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಹಿಜಾಬಿಗೆ ಸಂಬಂಧಪಟ್ಟಾಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಕೂಡ ಬಿಟ್ಟಿದ್ದೇನೆ. ಯಾಕೆ? ಅಲ್ಲಾಹ್ ತಾಲ ನೋಡ್ತಾನಲ್ಲ, ಎಷ್ಟು ಅಪಪ್ರಚಾರ ಮಾಡ್ಬೋದು. ನೀವು ಎಷ್ಟೇ ಬೇಕಾದ್ರೆ ಗೀಚಿ, ನೀವು ಎಷ್ಟೇ ಹೋಗಿ ಮನೆಯಲ್ಲಿ ಏನು ಬೇಕಾದ್ರೆ ಹೇಳಿ, ನೀವು ಎಷ್ಟು ಮೇ 13 ತನಕ ಅಲ್ವಾ, ಮತ್ತೆ ಮುಗಿತಲ್ಲ ನಿಮ್ಮ ಕಥೆ ಎಲ್ಲವೂ ಕೂಡ. ಅಲ್ಲಿ ತನಕ ಎಷ್ಟು ಒಂದು ಚಾನ್ಸ್ ಕೊಡುವ ಇದರ ಸಂಬಂಧ ಪಟ್ಟಾಗಿ ಮತ್ತು ಸ್ಪಷ್ಟವಾದ ಸುಳ್ಳನ್ನು ಇವತ್ತು ಅಪಪ್ರಚಾರ ಮಾಡೋ ಕೆಲಸ ಇವತ್ತು ಮಾಡ್ತೇವೆ. ಅವತ್ತೇನಾಗಿತ್ತು ನಿಮಗೆಲ್ಲ ಕೂಡ ಗೊತ್ತಿದೆ. ನಾನೊಂದು ವಿವರಣೆ ಮಾಡಲಿಕ್ಕೆ ಮಾತ್ರ ಹೇಳುವಂಥದ್ದು. ಅವತ್ತು ನಿಜವಾಗಿ ಏನಾಗಿತ್ತು, ಉಡುಪಿಯಲ್ಲಿದ್ದದ್ದು ಬರೀ ಮಹಿಳಾ ಕಾಲೇಜ್ ಮಾತ್ರ, ಬರೀ ಮಹಿಳಾ ಕಾಲೇಜ್. ಅಲ್ಲಿ ಗಂಡಸ ಮಕ್ಕಳು ಯಾರಿಲ್ಲ. ಅಲ್ಲಿ ಅವರಿಗೆ ಕ್ಲಾಸ್ ರೂಮ್ ತನಕವೂ ಕೂಡ ಅವಕಾಶ ಇತ್ತು. ಕ್ಲಾಸ್ ರೂಮ್ ಪಾಠ ಮಾಡುವಾಗ ಮಾತ್ರ ಅದಕ್ಕೆ ಅವಕಾಶ ಇರಲಿಲ್ಲ. ಯಾಕೆ ಇಲ್ಲ ಅಂತ ಅವ್ರು ಟೀಚರ್ ಹೇಳ್ತಾ ಇದ್ರು, ನಮಗೆ ಟೀಚರ್ ದೂರ ನಿಂತು ಪಾಠ ಮಾಡುವಾಗ ಯಾವ ಜಾತಿ ಧರ್ಮ ಮಕ್ಕಳಂತ ಗೊತ್ತಾಗಬಾರ್ದು, ಸಮಾನತೆ ಇರಬೇಕು. ಅದಕ್ಕಾಗಿ ನಾವೊಂದು ಸಿಸ್ಟಮ್ 14 ವರ್ಷ ಹಿಂದೆ ಮಾಡಿದ್ದೇವೆ. ಇವರು ಕೂಡ 1 ವರ್ಷ 6 ತಿಂಗಳು ಅದೇ ರೀತಿ ಬಂದಿದ್ದಾರೆ. ಸೆಕೆಂಡ್ ಇಯರಲ್ಲಿ 4 ತಿಂಗಳು ಇರುವಾಗ ಮುಗಿಲಿಕ್ಕೆ ಈ 6 ಮುಗ್ಧ ಯುವಕರು ಕರ್ಕೊಂಡು ಇವರ ತಲೆ ತಿರುಗಿಸಿಕೊಂಡು ಇವರನ್ನು ಟ್ರೈನಿಂಗ್ ಮಾಡಿ ಅವರ ಮುಖಾಂತರ ಅರ್ಜಿ ಸಲ್ಲಿಸ್ತಾರೆ. ಹೀಗೆ ಅಂತೇಳಿ ಮುಗ್ಧ ಯುವತಿಯನ್ನು ಮಾಡ್ತಾರೆ ಸಹೋದರರು ಎಲ್ಲ ಕೂಡ ಅರ್ಜಿ ಕೊಡ್ತಾರೆ. ಕಾಲೇಜ್ ನಾವು ಹೇಳ್ತೇವೆ ನಮಗೆ ತೀರ್ಮಾನ ತಗೊಳ್ಳಿಕ್ಕೆ ಆಗೋದಿಲ್ಲ, ನಾವು ಸರ್ಕಾರಕ್ಕೆ ಬರೀತೇವೆ ಅಂತೇಳಿ. ಆವಾಗ ಅಲ್ಲಿ ಸ್ಟೆಪ್ಪಲ್ಲಿ ಕೂತ್ಕೊಳ್ಳೋದು, ಸೆಲ್ಫಿ ತೆಗೆಯೋದು, ಟ್ವೀಟ್ ಮಾಡಿ ಪಾಕಿಸ್ತಾನದ ಟ್ವೀಟ್ ಆ ಟಿ ವಿಯಲ್ಲಿ ಬರೋದು, ಮಂಗಳೂರು ಟಿ ವಿ ಎಲ್ಲ ಕೂಡ ಬರೋದು. ಪಾಕಿಸ್ತಾನ ಬೆಂಬಲ ಇವರಿಗೆ, ಅಲ್ ಜಜೀರಾ ಟಿ ವಿ ಬೆಂಬಲ ಏನೆಲ್ಲ ಬಂದು ಬಹುಶಃ ಅಲ್ಲಿ 79 ಜನ ಮತ್ತೆ ಕಲಿಯುವ ವಿದ್ಯಾರ್ಥಿಗಳಿದ್ದಾರೆ. ಬರೀ 6 ಜನ ಮಾತ್ರ ಟಿ ವಿಯವ್ರು ಫೋಕಸ್ ಮಾಡು, ಏನೋ ಒಂದು ಆಗಿದೆ ಅಂತ ಹೇಳಿಕೊಂಡು ಈ ರೀತಿ ಆಗ್ತಾ ಹೋಗ್ತಾ ಸಂದರ್ಭದಲ್ಲಿ ಇವರೊಬ್ಬ ರಾಜ್ಯ ನಾಯಕ ಬರ್ತಾನೆ. ಅವನೊಬ್ಬ ಬಂದು ಕಾಪುವಿನಲ್ಲಿ ಅವನು ಭಾಷಣ ಕೊಡ್ತಾನೆ. ಇಲ್ಲಿ ಯಾವುದು ಅವಕಾಶ ಕೊಡೋದಿಲ್ಲ, ಇಲ್ಲಿ ಯಾರು ಕೂಡ ಮಾತಾಡೋದಿಲ್ಲ. ನಾವು ಇಲ್ದು ಬಿಟ್ಟು ನಾವು ಹಾಗೆ ಮಾಡ್ತೇವೆ, ನಾವು ಹೀಗೆ ಮಾಡ್ತೇವೆ, ನಾವು ಹೊಡಿ ಮಾಡ್ತೇವೆ ಅಂತೇಳಿ ಭಾಷಣ ಮಾಡಿ ಅವನು ಕೊಡಲಿ ಪೇಟೆಗೆ ಓಡಿ ಹೋಗಿದ್ದಾನೆ. ಇಲ್ಲ, ಅವನು ಕೊಟ್ಟು ಹೋಗಿದ್ದಾನೆ. ಅವನು ಮತ್ತೆ ಕಾಣಲಿಲ್ಲ. ಅವನು ಕೊಟ್ಟ ಭಾಷಣವನ್ನು ಬೇರೊಂದು ಚಾಲೆಂಜ್ ಆಗಿ ಸ್ವೀಕರಿಸಿಕೊಂಡು ಬೇರೆ ಸಂಘಟನೆಯವರು ಮತ್ತೆ ಮರುದಿವಸದಿಂದ MGM ಕಾಲೇಜಲ್ಲಿ 40 ವರ್ಷ ನಮ್ಮ ಮಕ್ಕಳಿಗೆ ಅವಕಾಶ ಇತ್ತು, ಹಜಾರ್ ಕಾರ್ಡ್ನಲ್ಲಿ ಅವಕಾಶ ಇತ್ತು, ಭಂಡಾರ್ ಕಾಲೇಜಿನ ಅವಕಾಶ ಇತ್ತು. ಇವನ ಚಾಲೆಂಜನ್ನು ಕೇಳಿಕೊಂಡು ಎಲ್ಲಿ ನಮಗೆ ಅವಕಾಶ ಇತ್ತ ಅಲ್ಲಿ ಹೋಗಿ ನಿಲ್ಲಿಸುವಂಥ ಕೆಲಸ ಮಾಡೋದು ವಿಚಾರ ಇತ್ತು. ಇವರಿಂದಾಗಿ ಎಲ್ಲ ಇಡೀ ರಾಜ್ಯ ದೇಶದಲ್ಲಿ ಇವತ್ತು ನಮಗೆ ಸಮಸ್ಯೆ ಬಂದು ತಂದು ನಿಲ್ಲಿಸ. ಇವ್ರು ಯಾರ್ದು ಅಡ್ರೆಸ್ ಇದ್ದಾರಾ? ಏನದು ಇವತ್ತು ಅಡ್ರೆಸ್ ಇದೆ? ನಾನು ನಿಮ್ಮ ಮುಖಾಂತರ ಹೇಳೋದು, ಇವರು ಅಪಪ್ರಚಾರ ಇವತ್ತು ಮಾಡ್ತಾ ಇದ್ದಾರಲ್ಲ, ನಾನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ, ಓಪನ್ ಚಾಲೆಂಜ್ ಮಾಡ್ತಾ ಇದ್ದೇನೆ. ಹಿಜಾಬಿಗೆ ಸಂಬಂಧಪಟ್ಟಾಗ ಇಷ್ಟೆಲ್ಲ ಸಮಸ್ಯೆ ಆಗುವಾಗ ಇವರ ಪಕ್ಷದಿಂದ DC ಕಚೇರಿ ಮುಂದೆ ಒಂದು ಫ್ಲಾಗ್ ಇರ್ತಂತ ಪ್ರತಿಭಟನೆ ಒಂದು ಫೋಟೋ ನಮಗೆ ತೋರಿಸಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದೇ ಒಂದು ಪ್ರತಿಭಟನೆ ಇವರದ್ದು ಮಾಡಲಿಲ್ಲ. ಇವರ ಅಡ್ವೊಕೇಟ್ ಕೋರ್ಟಲ್ಲಿ ಏನು ಬರೆದು ಕೊಡ್ತಾನೆ, ನಮಗೆ 2 ತಿಂಗಳು ಕೊಟ್ಟರೆ ಸಾಕು, ಮತ್ತೆ ನೀವೇನು ಬೇಕಾದ್ರೂ ಮಾಡಿ ಅಂದ್ರೆ ಇವರ ಮಾತ್ರ ಗೌರವ ಇದು ಇರಬೇಕಂದ್ರೆ ನೀವೇನು ಬೇಕಾದ್ರೂ ಮಾಡಿ ಅಂತೇಳಿ 2 ತಿಂಗಳು ಕೊಟ್ಟರೆ ಸಾಕಂತ ಹೇಳ್ತಾನೆ.
ಇವತ್ತೇನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆಗೆ ಬಂದು ಚರ್ಚೆ ಆಗಿ ಗೌರವಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಸಕಾರಾತ್ಮಕವಾದ ತೀರ್ಮಾನ ಬರೆದಿದ್ರೆ ಅದು ಕಾಂಗ್ರೆಸ್ನ ಅಡ್ವೊಕೇಟ್ ವಾದ ಮಾಡಿದ್ದಲ್ಲದೆ ನಿಮ್ದು ಯಾರು ಅಲ್ಲ ಅಂತ ನಾವು ಹೇಳಿಕೆ ನಾವು ಇವತ್ತು ಬಯಸ್ತೇವೆ. ಇದೆಲ್ಲ ಬದಿಗಿಟ್ಟುಕೊಂಡು ಮನೆ ಮನೆಗೆ ಹೋಗಿ ಅಪಪ್ರಚಾರ ಕೆಲಸ ಮಾಡಿದ್ದಾರೆ. ಅದಾದ ನಂತರ ಎಕ್ಸಾಮ್ಗೆಲ್ಲ ಅವಕಾಶ ಎಲ್ಲ ಆಯಿತು, ಮುಗಿಯಿತು. ಮಂಗಳೂರಲ್ಲಿ ಪ್ರಾರಂಭ ಆಯಿತು. ನನಗೊಂದು ಸಹೋದರಿ ಫೋನ್ ಮಾಡಿದ್ರು, ಅವಳೇ ಮೊನ್ನೆ ಭಾಷಣ ಮಾಡಿದ್ರು ಕೂಡ. ಫೋನ್ ಮಾಡಿ ಹೇಳಿದರು, ನಾವು ಗೌರ್ಮೆಂಟ್ ಕಾಲೇಜ್ ಕಲಿಯುವವರು, ನಮಗೆ ಸಡನ್ ಆಗಿ ಮೊನ್ನೆ ನಿಲ್ಲಿಸಿದಾರಂತೆ. ನೀವು ಡಿ ಸಿ ಹತ್ರ ಮಾತಾಡಿದರೆ ನಮಗೂ ಸರಿ ಮಾಡ್ಬೋದು ಅಂತ ಹೇಳಿ ನಾನು ಡಿ ಸಿ ಅವರಿಗೆ ಫೋನ್ ಮಾಡಿದ್ದೆ. ಡಿ ಸಿ ನಾನು ಇವತ್ತಿಲ್ಲ ನಾಳೆ ಬರಲಿ, ನಾನು ಬ್ಯುಸಿ ಇದ್ದೇನೆ ಅಂತೇಳಿ. ನಾನು ಈ ಸಹೋದರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಸಾವುಲ್ ಅಹಮದ್ಗೆ ಫೋನ್ ಮಾಡಿ ಹೇಳಿದೆ, ಇಂಥ ಸಮಸ್ಯೆ ಇದೆ, ಅವರಿಗೆ ಡಿ ಸಿ ಹತ್ರ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು, ನೀವು ಕರ್ಕೊಂಡೋಗಿ ಮಾತಾಡಿಸ್ಕೊಂಡು. ಅವನು ಆಯ್ತು ಅಂತ ಹೇಳಿದೆ. ಅವ್ನು ಮರುದಿವಸ ಕರ್ಕೊಂಡು ಹೋದ, ಡಿ ಸಿ ಜೊತೆ ಮಾತಾಡಿ ನನಗೆ ಫೋನ್ ಮಾಡಿ ಹೇಳಿದ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನಾನು ನೋಡ್ತೇನೆ ಅಂತ ಕೂಡ ಎಲ್ಲ ಹೇಳಿದ್ದಾರೆ ಅಂತೇಳಿ. ನಾನು ಅದರ ನಂತರ ಕಾಲೇಜಿನ ಪ್ರಿನ್ಸಿಪಲ್ಗೆ ಫೋನ್ ಮಾಡಿದೆ, ಯಾಕೆ ನೀವು ಮಿಡಲಲ್ಲಿ ಮಾಡಬೇಕು, ನೆಕ್ಸ್ಟ್ ಡೇ ಬರುವ ಹೊಸ ವರ್ಷಕ್ಕೆ ಮಾಡ್ಬೋದು, ನೀವ್ಯಾಕೆ ಮಡಲನ್ನು ನಿಲ್ಲಿಸಿದ್ರಿ? ಅಲ್ಲ ನಾನೇನು ಮಾಡೋದು, ವಿ ಸಿ ಅವರು ನನಗೆ ಹೇಳಿದ್ದಾರೆ, ನಾನು ಅದೇ ರೀತಿ ನಾನು ಮಾಡಬೇಕಾಗ್ತದೆ. ವಿ ಸಿಗೆ ಫೋನ್ ಮಾಡಿದ್ದೆ. ವಿ ಸಿ ಅವರು ಹೇಳಿದರು, ನಾನೇನು ಮಾಡೋದು, ನಮ್ಮದು ಸಿಂಡಿಕೇಟ್ ಫೈನಲ್, ಸಿಂಡಿಕೇಟ್ ಬಾಡಿಯವರು ತೀರ್ಮಾನ ಮಾಡಿದ್ದಾರೆ, ನಾನು ಅವ್ರು ತೀರ್ಮಾನ ಮಾಡಿದ್ರೆ ನಾನು ಹೇಳಬೇಕಾಗ್ತದೆ ಅಂತ. ನಾನು ಡಿ ಸಿ ಅವರಿಗೆ ಮಾತಾಡಿದೆ. ಡಿ ಸಿ ಅವರು ಹೇಳಿದ್ರು, ನೋಡಿ ಖಾದರ್ ಅವರೇ, ನಾನು ಬರೀ ಡಿ ಸಿ, ಅವರು ವಿ ಸಿ, ಅವರ ತೀರ್ಮಾನಕ್ಕೆ ಅವ್ರದ್ದೇ ಒಂದು ಬಾಡಿ ಇದೆ, ನಮಗೆ ಸರ್ಕಾರಕ್ಕೆ ಅವಾಗ ಅವು ಬರೋದಿಲ್ಲ. ನನಗೆ ಅವ್ರಿಗೆ ನನಗಿಂತ ದೊಡ್ಡ ಪೋಸ್ಟ್ನಲ್ಲಿ ಅವರಿದ್ದಾರೆ, ನನಗೆ ಇವ್ರಿಗೇನು ಆದೇಶ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಆ ಸೋದರಿಗೆ ಹೇಳಿ, ಇನ್ನು ವಿರುದ್ಧ ಇನ್ನು 3 ತಿಂಗಳು ಕಲಿತು ಚೆನ್ನಾಗಿ ಇವತ್ತು ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಹೇಳಿದ್ದೆ. ನನಗೆ ಅವರು ಹೇಳಿದರು. ನಾನು ಈ ಸೋದರಿಗೆ ಹೇಳಿದೆ, ನೋಡಿ ನಿಮಗೆ ಇದು ಈ ರೀತಿ ಬರೋದು ಕಷ್ಟ, ನೀವು ಈ ಒಂದು ವರ್ಷದ ನಡುವಿನಲ್ಲಿದ್ದ ಕಾರಣ ನಿಮಗೆ ಕೋರ್ಟಲ್ಲಿ ಹಾಕಿದರೆ ನಿಮಗೆ ಮತ್ತು 3 ತಿಂಗಳ ತನಕ ನಿಮ್ಗೆ ಖಂಡಿತ ಅವಕಾಶ ಸಿಕ್ತಂತ ಹೇಳಿ ಹೈಕೋರ್ಟ್ನ ಅಡ್ವೊಕೇಟನ್ನು ಇವರಿಗೆ ಪರಿಚಯ ಮಾಡಿ ಅವನತ್ರ ವಿಚಾರ ಎಲ್ಲ ಹೇಳಿ, ಇವನಿಗೆ ಫ್ರೀ ಅಡ್ವೊಕೇಟ್ ಅಂತೇಳಿ ಅವರ ಫೋನ್ ನಂಬರ್ ಇವರ ಫೋನ್ ಅವರಿಗೆ ಕೊಟ್ಟು ನಾನು ಅವರು ಸುದ್ದಿಲ್ಲ. 1 ವಾರ ನಂತರ ಫೋನ್ ಬರ್ತದೆ, ನನಗೆ ಏನಾಯಿತು ನಿಮ್ಮದು, ಅಲ್ಲ ನಮಗೆ ಅದು ಅಡ್ವೊಕೇಟ್ ಇದೆಲ್ಲ ಬೇಡ, ನಾವು ಇರ್ತೀವಿ, ಆಯ್ತಪ್ಪ ಹೇಳಿದೆ. ನಮಗೆ 2 ಇದು, ನೀವು ಒಂದು ರೋಗಕ್ಕೆ 2 ಡಾಕ್ಟರ್ ಹಿಡಿದ್ರೆ ನಿಮಗೆ ಕಷ್ಟ ಆಗ್ತದೆ, ಯಾವುದೊಂದು ಡಾಕ್ಟರ್ ಇದ್ದರೆ ನೀವು ಸಾಕು, ನೀವು ಮಾಡಿಕೊಳ್ಳಿ ಅಂತ. ಮಾರು ದಿವಸ ಆಯ್ತಲ್ಲ ಟಿ ವಿಯಲ್ಲಿ ಇವರು ಪ್ರೆಸ್ ಮಾರು ದಿವಸ ಟಿ ವಿಯಲ್ಲಿ ಸ್ಟಾರ್ಟ್, ಮತ್ತೆ ಭುಗಿಲೆದ್ದ ವಿವಾದ ಮಂಗಳೂರಿನಲ್ಲಿ, ನ್ಯಾಷನಲ್ ಟಿ ವಿ, ಸ್ಟೇಟ್ ಟಿ ವಿ, ಅಲ್ಲಿ 2 ದಿವಸ ಇದೇ ಬಂತು. ನನಗೆ ಎಷ್ಟೋ ಸೋದರಿ ಯಾರು ಕಲಿತಿದ್ದವ್ರು ಹೇಳಿದರು, ನೋಡಿ ಸರ್, ಇಲ್ಲಿ 2,500 ಮಕ್ಕಳಿದ್ದೇವೆ, ನಾವು ಸುಮಾರು 500ರಿಂದ 600 ನಮ್ಮ ಮೈನಾರಿಟಿ ಮುಸ್ಲಿಮ್ಸ್ ಮಕ್ಕಳಿದ್ದೇವೆ, ನಾವು ಒಳಗಡೆಯಲ್ಲಿ ಚೆನ್ನಾಗಿ ಕಲಿತಾ ಇದ್ದೇವೆ. ಇವರು 3-4 ಜನ ಇಲ್ಲಿ ಹೊರಗೆ ಮರದಡಿಯಲ್ಲಿ ಕೂತ್ಕೊಳ್ಳೋದು, ಲೈಬ್ರರಿಯಲ್ಲಿ ಕೂಡೋದು, ಇದನ್ನೇ ಟಿ ವಿಯಲ್ಲಿ ತೋರಿಸಿ ನಮ್ಮನ್ನು ತೋರಿಸೋದಿಲ್ಲ. ಇವರು ನಮಗೆ ಮುಜುಗರ ಆಗ್ತದೆ, ಈ ರೀತಿ ಬರುವಾಗ ನಮಗೆ ಕಲೀಲಿಕ್ಕೆ ಮುಜುಗರ ಆಗ್ತದೆ. ಅವ್ರಿಗೆ ಬೇಡದಿದ್ದರೆ ಮನೆಯಲ್ಲಿ ಕೂತ್ಕೊಳ್ಳಿ, ಅಥವಾ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೀಲಿ, ನಮಗೆ ಅದು ಎಕ್ಸಾಮ್ ಕಲೀಲಿಕ್ಕೆ ಅವಕಾಶ ಮಾಡಿ ಕೊಡಿ ಇದನ್ನು ಅಂತೇಳಿ ನನಗೆ ಕೂಡ ಭಾಳಷ್ಟು ಮನವಿ ಮಾಡಿದ್ದು. ಒಂದು ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಕೇಳುವಾಗ ನಾನು ಹೇಳಿದೆ, ಕಾನೂನು ಪ್ರಕಾರ ಹೋಗಬೇಕು, ಕಾನೂನಲ್ಲಿ ಸಿಕ್ಕುವಂಥ ಅವಕಾಶ ಆಗ್ತದೆ, ನಾನು ಕಾನೂನಿನ ವ್ಯವಸ್ಥೆ ಎಲ್ಲ ಅವರಿಗೆ ಮಾಡಿ ಹೇಳಿದ್ದೇನೆ ಅಂತ ಹೇಳಿದೆ. ಅಲ್ಲ ಕಾನೂನು ಬೇಡ ಅಂತೆ, ಹೋರಾಟ ಮಾಡ್ತಾರಂತೆ, ಕಾನೂನಿಗೆಲ್ಲ ಗೌರವ ಕೊಡೋದಂತ ಪೇಪರ್ನ ಇಲ್ಲ. ನಾನು ಹಾಗೆ ಹೇಳಿದೆ, ಭಾರತದ ದೇಶದ ಕಾನೂನಿಗೆ ಅತ್ಯಂತ ಗೌರವ ಮತ್ತು ಸುಂದರ ಇದೆ. ನಮ್ಮ ದೇಶದ ಕಾನೂನು ಅರ್ಥ ಮಾಡಿ ಗೊತ್ತಾಗಬೇಕಾದ್ರೆ ನೀವು ಪಾಕಿಸ್ತಾನದ ಸೌದಿಗೆ ಹೋದಾಗ ಗೊತ್ತಾಗ್ತದೆ ಅಲ್ಲಿ ನಮ್ಮ ಕಾನೂನು ಹೇಗಿದೆ ಅಂತೇಳಿ. ಅಲ್ಲಿ ಬಹುಶಃ 3 ದಿವಸ ಆಯಿತು. 3ನೇ ದಿವಸ ಕೆಲ ಯುವಕರು ಆ ಪೊಲೀಸ್ನ ಲಾಠಿ ತೆಗೆದು ಅವ್ರು ಹೆಲ್ಮೆಟಲ್ಲಿ ಉಡಿ ಮಾಡಿದರು. ಪೊಲೀಸ್ ಮತ್ತೇನು ಮಾಡ್ತಾರೆ, ಲಾಠಿ ಉಡಿ ಮಾಡಿ ಹೋದವರು ಸೀದಾ ಬೋಟಲ್ಲಿ ಹೋಗಿ ನೀರಲ್ಲಿ ಹೋಗಿದ್ದಾರೆ, ಕೂತ್ಕೊಂಡಿದ್ದಾರೆ. ಪಾಪ ಮನೆಯಲ್ಲಿದ್ದವ್ರು ಕರ್ಕೊಂಡು ಹೋಗಿ ಎಲ್ಲರೂ ಕೂಡ ಜೈಲಲ್ಲಿ ಹಾಕಿದ್ರು. ಗಲಾಟೆ ಮಾಡಿದವರು ಇಲ್ಲ. ಮತ್ತೆ ಈಗ ಇವರು ಬಂದು ಕೇಳುವಂಥದ್ದು, ಸರಿ ಸರ್, ಇವರು ಬಂದು ಕೇಳುವಂಥದ್ದು, ಕಾದ್ರೆ ಏನು ಮಾಡಿ ನಾನು ಗಲಾಟೆ ಮಾಡಿದ್ದು ಇವರು. ಆದ ಕಾರಣ ಇವರ ಬಗ್ಗೆ ಭಾಳಷ್ಟು ಜಾಗೃತ ಆಗೋ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಿಮ್ಮ ಪ್ರತಿಯೊಂದು ಈ ಪ್ರದೇಶದ ಪ್ರತಿಯೊಂದು ಮನೆಯವ್ರ ಕೂಡ ಕೇಳಿದ್ರು ನಾನಿಷ್ಟೇ, ದಯವಿಟ್ಟು ನೀವು ಬಹುಶಃ ಎಲ್ಲ ಅಪಪ್ರಚಾರಕ್ಕೆ ಒಂದು ದೊಡ್ಡ ಮಟ್ಟ ತಡೆಗೋಡೆ ಆಗಿ ನಿಲ್ಬೇಕು. ಹೇಗೆ ನಾವು ಹರಿಯುವ ನೀರಿಗೆ ಒಂದು ಡ್ಯಾಮ್ ಅನ್ನು ಕಟ್ಟಿ ಅಣೆಕಟ್ಟು ಕಟ್ತೇವ, ಈ ಬಿಜೆಪಿ ಮತ್ತು ಇತರ ಪಕ್ಷದ ಅಪಪ್ರಚಾರಕ್ಕೆ ದೊಡ್ಡ ಮಟ್ಟದ ಅಣೆಕಟ್ಟು ಯಾರಂತ ಹೇಳಿದ್ರೆ ಅದು ನೀವು ಬಹುಶಃ ಅಣೆಕಟ್ಟಾಗಿ ಪ್ರತಿಯೊಂದು ಮನೆ ನಿಲ್ಲುವಂತ ಅವಕಾಶ ಆಗಬೇಕು. ಪ್ರತಿಯೊಂದು ಸೋದರಿ ಮಾತನ್ನು ಯಾರು ಕೇಳ್ತಾರೆ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮುಗ್ಧತೆಯನ್ನು ಬಹುಶಃ ಅವರು ಬಲಿತಗೊಳ್ಳಿಕ್ಕೆ ದುರುಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಯಾರಿಗೂ ನೀವು ಅವಕಾಶ ಕೊಡಬಾರ್ದು ಅಂತ ಹೇಳಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಂಡು ಬಹುಶಃ ನಿಖಿತ್ ಮೌರ್ಯ ಮತ್ತು ಭವ್ಯ ನರಸಿಂಹಮೂರ್ತಿ ಕೂಡ ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ಇವತ್ತು ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಯಾಚಿಸಿಕೊಂಡು ಮೇ 13ನೇ ತಾರೀಕು ಬಂದಾಗ ಸಂವಿಧಾನಬದ್ಧವಾದಂತಹ BR ಅಂಬೇಡ್ಕರ್ಗೆ ಅನುಗುಣವಾಗಿರುವ ಸರ್ಕಾರ ಸರ್ವರನ್ನು ಪ್ರೀತಿಸುವಂತ, ಸರ್ವರಿಗೆ ಗೌರವ ಕೊಡುವಂತ, ಸರ್ವರಿಗೆ ನ್ಯಾಯದ ನೋಡಿಕೊಳ್ಳುವಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನೆಲೆ ನಿಲ್ಲಕ್ಕೆ ತಮ್ಮೆಲ್ಲ ಪ್ರಯತ್ನ ಇವತ್ತು ಆಗ್ಬೇಕಂತ ಕೇಳಿಕೊಳ್ಳುತ್ತಾ ನೀವೇ ಅಭ್ಯರ್ಥಿ ಶಕ್ತಿ ಮೀರಿ ದುಡಿಬೇಕಂತ ಕೇಳಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್. ತಂದೆ ಇದುವೇ ಬಿಜೆಪಿಯ ಸಾಧನೆ. ಮೇ 13ಕ್ಕೆ ಬಿಜೆಪಿ ಸರ್ಕಾರದ ಆಯುಷ್ಯ ಕೊನೆಯಾಗಲಿದೆ. 13ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಹಾಗೆ ಮಂಗಳೂರು ಉಲ್ಲಾಳದಲ್ಲಿ UT ಖಾದರ್ ಅವರು ಅತ್ಯಧಿಕ ಬಹುಮತದಿಂದ ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ. ಹಾಗೂ ಮತದಾರ ಬಾಂಧವರೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಕಾತರದಿಂದ ಕಾಯುತ್ತಿರುವಂತಹ ಪ್ರಮುಖ ಭಾಷಣಕಾರರಾದಂತಹ ನಿಖಿತ್ ರಾಜ್ ಮೌರ್ಯ ಮತ್ತು ಭವ್ಯ ನರಸಿಂಹಮೂರ್ತಿ ಈಗಾಗಲೇ ಇಲ್ಲಿಗೆ ತಲುಪಲಿದ್ದಾರೆ. ಮುಡುಪಿನಿಂದ ಅವರು ಹೊರಟಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರು ಇಲ್ಲಿಗೆ ತಲುಪಲಿದ್ದಾರೆ. ಮುಸ್ಲಿಂ ಲೀಗ್ನ ಮಂಡಲ ಕೋಶಾಧಿಕಾರಿಗಳಾದಂತಹ ಸೈಯದ್ ಸೈಫುಲ್ಲಾ ತಂಗಲ್ ರವರಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ಮುಸ್ಲಿಂ ಲೀಗ್ನ ಸದಸ್ಯರಾದಂತಹ ಶ್ರೀಯುತ ಮುಸ್ತಫರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಆಲ್ವಿನ್ ಡಿಸೋಜರ್ ಅವರು 5 ನಿಮಿಷಗಳ ಕಾಲ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರನ್ನು ಪೋಡಿಯಂಗೆ ಆಹ್ವಾನಿಸ್ತೇನೆ. ವಿಧಾನಸಭಾ ಕ್ಷೇತ್ರದ ಈ ಚುನಾವಣಾ ಪ್ರಚಾರದ ಈ ಸಭೆಗೆ ವೇದಿಕೆಯಲ್ಲಿದ್ದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋನಕರ್ ಅವರೇ, ರವಿರಾಜ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಚುನಾವಣೆ ಬರ್ತಾ ಇದೆ. ಪ್ರಚಾರ ಅಪಪ್ರಚಾರ, ಸತ್ಯ ಸುಳ್ಳು ಈ ನಡುವಲ್ಲಿ ಹೋರಾಟ ನಡೀತಾ ಉಂಟು. ಚುನಾವಣೆ ಬರುವಾಗ ಕಾಂಗ್ರೆಸ್ ಪಕ್ಷವು ಪ್ರಚಾರ ಮಾಡ್ತಾ ಇದೆ, SDPI ಪಕ್ಷ ಅಪಪ್ರಚಾರ ಮಾಡ್ತಾ ಇದೆ. SDPI ಪಕ್ಷ ಯಾಕೆ ಅಪಪ್ರಚಾರ ಮಾಡ್ತಿದೆ? ಪ್ರಜ್ಞಾವಂತ ನಾಯಕರಿಗೆ ನೀವು ತಿಳಿಯಿರಿ. ಅವರ ಪ್ರಣಾಳಿಕೆಯಲ್ಲಿ ಏನಾದರೂ ಹೇಳ್ಬೋದಿತ್ತು, ಅಥವಾ ಅವರು ಚುನಾವಣೆಯ ಮುಂಚಿತವಾಗಿ ಹೇಳ್ಬಹುದಿತ್ತು, ನಾವು ಯುವಕರಿಗೆ ಹೀಗೆ ಮಾಡ್ತೇವೆ, ನಮ್ಮ ಪಕ್ಷಕ್ಕೆ ಸೇರಿದ ಯುವಕರನ್ನು ನಾವು ಹುರಿದುಂಬಿಸಬಹುದಿತ್ತು ಅವರು SDPI ಪಕ್ಷದವರು. ಆದರೆ ಅವರು ಹೇಳಿದ್ದು ತಾಂಡ್ರೆ ಬಾ ತಾಂಟ್, ಯುವಕರಿಗೆ ಹುರಿದುಂಬಿಸಿದ್ದು ತಾಂಟ್ಲಿಕ್ಕೆ, ಜೈಲಿಗೆ ಹೋಗ್ಲಿಕ್ಕೆ, ಕೊಲೆ ಮಾಡಲಿಕ್ಕೆ ಬೇಡಾದ ಚಾಳಿಯನ್ನು ಕಲಿಸಿಕೊಟ್ಟದ್ದು. ತಂದೆಗೆ ಮಗ ಇಲ್ಲ, ತಾಯಿಗೆ ಮಗ ಇಲ್ಲ, ಹೆಂಡತಿಗೆ ಗಂಡ ಇಲ್ಲ, ಮಕ್ಕಳಿಗೆ ಅಪ್ಪ ಇಲ್ಲ, ಇಂಥ ಕೃತ್ಯವನ್ನು ಕಲಿಸಿಕೊಟ್ಟದ್ದು SDPI ಪಕ್ಷ. ಆದ್ರೆ ಕಾಂಗ್ರೆಸ್ ಪಕ್ಷ, ನಮ್ಮ ಇಲ್ಲಿ ಅಭ್ಯರ್ಥಿ UT ಖಾದರ್ ಅವರು ಯಾವುದೇ ಒಂದು ಇಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ. ಅವರು ಉಸ್ತುವಾರಿ ಸಚಿವರಾಗಿರುವಾಗ ಒಂದೇ ಒಂದು ಕ್ಲಬ್ ಇರಲಿಲ್ಲ, ಒಂದೇ ಮಸಾಜ್ ಪಾರ್ಲರ್ ಇರಲಿಲ್ಲ, ಒಂದೇ ಅನೈತಿಕ ಯಾವುದೇ ಕಾರ್ಯಕ್ರಮ ಇರಲಿಲ್ಲ. ಯಾಕೆ? ನಾನು ಒಂದು ದಿವಸ UT ಖಾದರ್ ಹತ್ರ ಕೇಳಿದೆ, ಸರ್ ಈರ್ ಉಸ್ತುವಾರಿ ಸಚಿವರಾಗಿ ಬಕ್ಕ ಇನ್ನುವಾದ ಮಂಜೇಶ್ವರ MLA ಆದ AK ಅಶ್ರಫ್ ಇದ್ದಾರೆ, ಅವರು ವೇದಿಕೆಗೆ ಬರಬೇಕಾಗಿ ಹಾಗೇನೆ ಅವರಿಗೆ ಸ್ವಾಗತಿಸ್ತಾರೆ. ನಾನು ಅವ್ರ ಹತ್ರ ಕೇಳಿದೆ, ಯಾಕೆ ಇದನ್ನೆಲ್ಲ ಬಂದ್ ಮಾಡಿದ್ದೀರಿ ಅಂದ್ರೆ, ಯಾಕೆಂತ ಹೇಳಿದ್ರೆ ಅವರ ಮನೇಲಿರುವಾಗ ಒಂದು ಟೀಮ್ ಬಂದಿತ್ತು ಮಹಿಳೆಯರದು, ನಮ್ಮ ಹೊಟ್ಟೆ ಬಾರಿಗೆ ಹೊಡೆದ್ರು. ಅದಕ್ಕೆ UT ಖಾದರ್ ಹೇಳಿದ್ರು, ನೋಡಿ ಇವತ್ತು ಇಸ್ಪೀಟ್ ಕ್ಲಬ್ ಇದ್ದಿದ್ರೆ ಹೆಂಡತಿದು ಕರಿಮನೆ ಹೋಗ್ತಿತ್ತು, ಕೋಳಿ ಅಂಕ ಇದ್ದಿದ್ರೆ ಅವ್ರ ಹೆಂಡತಿದು ಕರಿಮನೆ ಆಡೋಬಿಟ್ಟು ಆಡ್ತಿದ್ರು. ಆದರೆ ನಾನು ಉಸ್ತುವಾರಿ ಸಚಿವರು ಇರುವಾಗ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲೋ ಇಂಥ ಇಲ್ಲಿಗಲ್ ಕೆಲಸ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ. ಅದೇ UT ಖಾದರ್. UT ಖಾದರ್ ಅವರು ಹೇಳಿದ ಮಾತಿನಂತೆ ನಡೆಯುವ ಒಬ್ಬ ವ್ಯಕ್ತಿ. ಇವರು SDPI ಅವರು ಕೇಳ್ತಾರೆ, ಹೋದ ಚುನಾವಣೆಯಲ್ಲಿ ಕೇಳಿದ್ರು ಬಿಜೆಪಿ ಅವರು, SDPI ಅವರು 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ? ಈಗ ಕೇಳ್ತಾರೆ 20 ವರ್ಷದಲ್ಲಿ UT ಖಾದರ್ ಏನು ಮಾಡಿದ್ರು? ಇವರ ಕಣ್ಣಿಗೆ ಪೊರೆ ಬಂದಿದೆ, ಇವರಿಗೆ ಕಣ್ಣೇ ಕಾಣುವುದಿಲ್ಲ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅವರು ಇನ್ನೊಂದು ಪ್ಯಾಕೇಜ್ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದ ಓಟನ್ನು, ಕ್ರಿಶ್ಚಿಯನ್ ಸಮುದಾಯದ ಓಟನ್ನು, ಅಲ್ಪಸಂಖ್ಯಾತರ ಓಟನ್ನು ವಿಭಜನೆ ಮಾಡಲಿಕ್ಕೆ. ಹಿಜಾಬ್ ಗಲಾಟೆ ಕಾಂಗ್ರೆಸ್ ಅವರು ಮಾಡಿದ್ದ,
ಸುಳ್ಯದಲ್ಲಿ ಕೊಲೆ ಮಾಡಿದ್ದು ಕಾಂಗ್ರೆಸ್ಸಿಗರ? ಪ್ರಜ್ಞಾವಂತ ನಾಗರಿಕರೇ, ನೀವು ನೆನೆಸಿಕೊಳ್ಳಿ, ಕಾಂಗ್ರೆಸ್ನವರು ಮಾಡಿದಲ್ಲ. ಒಂದೇ ಒಂದು ಗಲಾಟೆ ಕಾಂಗ್ರೆಸ್ನವರು ಮಾಡಲೂ ಇಲ್ಲ, ಇನ್ನು ಮಾಡುವುದೂ ಇಲ್ಲ. ಸರ್ವಧರ್ಮೀಯರ ಶಾಂತಿಯ ತೋಟ ಅದೇ ನಮ್ಮ ಯುಟಿ ಖಾದರ್ನಲ್ಲಿ ಮನಸ್ಸಲ್ಲಿರುವುದು. ಯುಟಿ ಖಾದರ್ ಹೋದ ಚುನಾವಣೆಯಲ್ಲಿ ಹೇಳಿದ್ರು, ಒಂದು ನಿಮ್ಮ ಓಟು ನನಗೆ ಕೊಡಿ, ನಿಮ್ಮ ಗೌರವಕ್ಕೆ ಚ್ಯುತಿ ಬರೆದಂತ ಕೆಲಸ ಮಾಡ್ತೇನೆ. ಆದರೆ ಇಡೀ ದೇಶ ವ್ಯಾಪ್ತಿಯಲ್ಲಿ ಬಿಜೆಪಿ ಸರ್ಕಾರ ಇರುವಾಗ, ಒಂದು ಮೋದಿ ಸರ್ಕಾರ ಇರುವಾಗ ಪ್ರಶಂಸೆಗೆ ಪಾತ್ರವಾಗಿದ್ರೆ ಒಬ್ಬ ವ್ಯಕ್ತಿ ಅದರದು ಯುಟಿ ಖಾದರ್ ಮಾತ್ರ. ಆದುದರಿಂದ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಈ ಬರುವ ಚುನಾವಣೆಯಲ್ಲಿ ನಮಗೋಸ್ಕರ ಅವರು ಪ್ರತಿದಿನ 18 ಗಂಟೆ ದುಡಿದಿದ್ದಾರೆ. ನೀವು 1-2-3 ದಿವಸ ಎಳೆಯುವುದು ಅವ್ರಿಗೋಸ್ಕರ ದುಡಿದು ಪ್ರಚಂಡ ಬಹುಮತದಿಂದ ಆರಿಸಿ ಮುಂದಿನ ವಿಧಾನಸಭೆಯಲ್ಲಿ ಅವರು ಉಪಮುಖ್ಯಮಂತ್ರಿ ಆಗುವ ಹಾಗೆ ಮಾಡಿ ಎಂದೇಳಿ ನಿಮಗೆ ಕೈ ಮುಗಿದು ಕೇಳಿಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಉಪಸ್ಥಿತಿರುವ ನನ್ನ ಆತ್ಮೀಯ ಮಿತ್ರರು, ಮಂಜೇಶ್ವರ ಮಾಜಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರು, ಮಂಜೇಶ್ವರದ ಶಾಸಕರಾದ KM ಅಶ್ರಫ್ ರವರೇ, ಈ ಒಂದು ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷ ವಹಿಸಿದ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಖಾದರ್ ತಲ್ಪಾಡಿಯವರೇ, ಅದೇ ರೀತಿ ಬಾವೂರವರೇ, ನಮ್ಮ ಮುಸ್ಲಿಂ ಲೀಗಿನ ನಾಯಕರುಗಳೇ, ಈ ಒಂದು ವಾರ್ಡಿನ ಗ್ರಾಮದ ಉಸ್ತುವಾರಿಯಾದ ರವಿರಾಜ್ ಶೆಟ್ಟಿಯವರೇ, ಗೋಪಾಲ ಶೆಟ್ಟಿಯವರೇ ಸೇರಿದ ಎಲ್ಲ ಹಿರಿಯರೇ, ಯುವಕರೇ, ಇವತ್ತು ಬಹಳಷ್ಟು ನಾಯಕರುಗಳು ಇಲ್ಲಿ ಸ್ಪೀಚ್ ಮಾಡಲಿಕ್ಕಿದ್ದಾರೆ. ಮಂಜೇಶ್ವರದ ಶಾಸಕರು ಕೇರಳದ ವಿಧಾನಸಭೆಯಲ್ಲಿ ಒಬ್ಬ ಕನ್ನಡಿಗ, ನಮಗೆ ಹೆಮ್ಮೆ, ಕರ್ನಾಟಕದ ಕನ್ನಡಿಗ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಕರ್ನಾಟಕದ 6.5 ಕೋಟಿ ಜನರಿಗೆ ನಮಗೆ ಅಭಿನಂದನೆ ಆಗಿದೆ. ಇದು ಅಶ್ರಫ್ ರವರ ಹೆಮ್ಮೆಯ ಒಂದು ವಿಷಯ. ಅಶ್ರಫ್ ರವರ ಎದುರಿಗೆ ಕೇರಳದ ಕೋಟ್ಯಾಧಿಪತಿ, ಕೇರಳ ರಾಜ್ಯದ ಬಿಜೆಪಿಯ ಅಧ್ಯಕ್ಷರು ಹೆಲಿಕಾಪ್ಟರ್ ಅಲ್ಲಿ ಬಂದು ನಾಮಿನೇಷನ್ ಹಾಕಿದ್ದು ಅಶ್ರಫ್ ರವರ ಎದುರಿಗೆ. ಆದರೆ ಅಶ್ರಫ್ ರವರು ಒಂದು ಕಾರಲ್ಲಿ ಹೋಗಿ, ಇಡೀ ತಂಡ ಹೋಗಿ ನಾಮಿನೇಷನ್ ಹಾಕಿ ಚುನಾವಣಾ ಪ್ರಚಾರ ಆಗುವಾಗ ಬಹಳಷ್ಟು ಅಬ್ಬರದಿಂದ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ 7 ಶಾಸಕರುಗಳು, ಒಂದು ಲೋಕಸಭಾ ಸದಸ್ಯರು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಪರಿವಾರದ ಜನರು ಹೋಗಿ ಅಶ್ರಫ್ ರವರನ್ನು ಸೋಲಿಸಲಿಕ್ಕೆ ಆ ಮಂಜೇಶ್ವರದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಗ್ಗಟ್ಟಾಗಿ ಅಶ್ರಫ್ ರವರನ್ನು ಗೆಲ್ಲಿಸಿದ್ದು. ಇದು ಮಂಜೇಶ್ವರ ಕ್ಷೇತ್ರದ ಹೆಮ್ಮೆಯ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಯುಟಿ ಖಾದರ್ ಅವರ ಚುನಾವಣೆ ಬಹಳಷ್ಟು ಮಾತಾಡಿದ್ದಾರೆ, ಆದರೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ ಇದೆ. ನಮ್ಮ ಫಾರೂಕ್ ರವರು, ಅಶ್ರಫ್ ರವರು ನೋಡ್ತಾ ಇದ್ದಾರೆ. ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು 224 ಶಾಸಕರ ಪೈಕಿ ಕರ್ನಾಟಕ ರಾಜ್ಯದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ 224 ಶಾಸಕರುಗಳು, 100 ಜನ IAS ಆಫೀಸರ್ಗಳು, 75 KS ಆಫೀಸರ್ಗಳು, ಹಲವಾರು ಆಫೀಸರ್ಗಳು, 7 ಸಲ ಶಾಸಕರಾದ 26 ಮಂತ್ರಿಮಂಡಲ. ಇದರ ಮಧ್ಯ ಈ ಕರ್ನಾಟಕದ ಸರ್ವ ಧರ್ಮದವರ, ಸರ್ವ ಜನರ ಒಂದು ಪ್ರಶ್ನೆ ಕೇಳುವ ಒಂದು ಶಾಸಕರಿದ್ದರೆ ಅದು ಯುಟಿ ಖಾದರ್ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ 30 ಶಾಸಕರಿದ್ದರು, ಸಚಿವರು, ಅದರಲ್ಲಿ 1 ಆರೋಗ್ಯ ಸಚಿವರು ಬೇಕಿತ್ತು. ಆದರೆ ಅವರಿಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಿಕ್ಕಿದ್ದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಡ್ ಬಿಡುಗಡೆ ಆಗಿದೆ. ಒಂದು ಮಹಿಳೆಗೆ 2,200 ಯೂನಿಟ್ ಕರೆಂಟ್ ಫ್ರೀ,
ಅದರಲ್ಲಿ 5 kg ಇದ್ದಂಥ ಅಕ್ಕಿ 10 kg. ಸರ್ಕಾರಿ ಬಸ್ಸಿನಲ್ಲಿ ಮಹಿಳೆಯರಿಗೆ ಬಸ್ಸು ಫ್ರೀ, ಕಲಿತಂಥವರಿಗೆ 3,000, 1,500. 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಅದನ್ನು ಶಾಸಕರು ಹೇಳಿದರು, ನಾನು ಶಾಸಕರಾದರೆ ಆ ಯೋಜನೆ ಮಾಡದಿದ್ದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜಿ ಕೊಡ್ತೇನೆ ಅಂತ. ಇದು ಒಂದು UT ಖಾದರ್ ಅವರ ಮಾತು. ಇವತ್ತು STP ಅವರ ಚುನಾವಣಾ ಪ್ರಚಾರ ಘೋಷಣೆ ಆಗಿದೆ, ನಿಮಗೆ ಗೊತ್ತಿರಬಹುದು. ಅವರ ಗ್ಯಾರಂಟಿ ಕಾರ್ಡ್ಗಳು ಕಬರಿಗೆ ಹೋಗ್ಲಿಕ್ಕೆ ತಯಾರಾಗಬೇಕು, ಜೈಲಿಗೆ ಹೋಗ್ಲಿಕ್ಕೆ ತಯಾರಾಗಬೇಕು, ನೀವು ಆಸ್ಪತ್ರೆಯಲ್ಲಿ ಮಲಗಲಿಕ್ಕೆ ತಯಾರಾಗಬೇಕು, ಹೆಂಡತಿ ಮಕ್ಕಳ ಕಣ್ಣೀರಿಗೆ ತಯಾರಾಗಬೇಕು, ವಯಸ್ಸಾದ ತಂದೆ ತಾಯಿಗಳು ಕಷ್ಟಪಟ್ಟ ಯುವಕರಿಗೆ ಅವರ ವಯಸ್ಸಾದ ಸಂದರ್ಭದಲ್ಲಿ ಅವರಿಗೆ ಏನು ತಲೆಬಿಸಿ ಮಾಡುವುದಕ್ಕೂ ತಯಾರಾಗಬೇಕು ಅಂತ 5 ಗ್ಯಾರಂಟಿಗಾರನ್ನು STP ಅವರು ಅವರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ನನ್ನ ಪ್ರೀತಿಯ ಮತದಾರರು ನೀವು ಭಾವಿಸಬೇಕು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ UT ಖಾದರ್ ಅವರು ಬಾ, ಎಲ್ಲಿ ರಸ್ತೆ, ಎಲ್ಲಿ ಮಸೀದಿ, ಎಲ್ಲಿ ಮಂದಿರ, ಎಲ್ಲಿ ಚರ್ಚೆ ಅಭಿವೃದ್ಧಿ ಆಗಬೇಕು ಬಾ ತೋರ್ಸು ಅಂತ ಹೇಳುದು. ಆದರೆ ಬೇರೆಯವರು ಹೇಳುದು ಬೇರೆ, ಅದು ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ನನ್ನ ತಲಪಾಡಿ ಗ್ರಾಮದ ಪ್ರಜ್ಞಾವಂತ ಮತದಾರರು ಸುಮಾರು 20 ದಿವಸಗಳಿಂದ ನಮ್ಮ 10 ವಾರ್ಡಿನ ಕಾರ್ಯಕರ್ತಗಳು ಹಗಲು ರಾತ್ರಿ ಈ ವಾರ್ಡಿನಲ್ಲಿ ಸತಾಯಗತೆಯ ಕಳೆದ ಸಲ 10 ಜನ STP ಸದಸ್ಯರು ಗೆದ್ದಿದ್ದಾರೆ. ಈ ಸಲ ನಿಮ್ಮ 10 ವಾರ್ಡ್ಗಳಲ್ಲಿ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೇವಲ ನೀರು ಕುಡಿದು, ಬಿಸ್ಲರಿ ಅಥವಾ ಹಸಿ ನೀರು ಕುಡಿದು 10 ವಾರ್ಡ್ಗಳಲ್ಲಿ 15 ದಿವಸದಿಂದ ನಿಮ್ಮ 10 ಜನ ಸದಸ್ಯರು ಆಯ್ಕೆಯಾದ ವಾರ್ಡ್ಗಳಲ್ಲಿ 13ನೇ ತಾರೀಕಿಗೆ ಅತ್ಯಂತ ಬಹುಮತದಿಂದ ಈ ಗ್ರಾಮದ ಮತದಾರರು ತೋರಿಸ್ತಾರಂತೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗಾಗಿ ನಮ್ಮ ರವಿರಾಜ್ ಶೆಟ್ಟಿ ಅವರು 3 ತಿಂಗಳಿಂದ ಈ ತಲಪಾಡಿ ಗ್ರಾಮದಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಉಸ್ತುವಾರಿಯಾಗಿ. ಹಾಗಾಗಿ ನಾವೆಲ್ಲರೂ ಭಾವಿಸಬೇಕು, ಇವತ್ತು 5 ಜನ ಅಭ್ಯರ್ಥಿಗಳು ನನ್ನ ಪ್ರೀತಿಯ ಮತದಾರರೇ. ಈ 5 ಜನ ಅಭ್ಯರ್ಥಿಗಳಲ್ಲಿ ಯಾರಾದರೂ ನೀವು ನೋಡಿರಬಹುದು, ಈ 5 ಜನ ಅಭ್ಯರ್ಥಿಗಳಲ್ಲಿ ಅವರ 3 ಧರ್ಮದವರ ಹತ್ರ ಹೋದದ್ದು ಕೇವಲ UT ಖಾದರನ್ನು ಬಿಟ್ಟು ಬೇರೆ 4 ಜನ ಯಾರ ಗುರುಗಳ ಹತ್ರ ಹೋಗ್ಲಿಲ್ಲ. ಆದರೆ ಜಿಫ್ರಿ ಮುತ್ತುಕೋಯ ತಂಗಳ್ರವರು, AP ವಸ್ತಾದ್ರವರು, UT ಖಾದರ್ ಅವರು ಹೋದಾಗ ಅವರ ತಲೆಗೆ ಕೈ ಇಟ್ಟು ನೀನೇನು ಹೆದರಬೇಡ, ಹೋಗು ರಣರಂಗಕ್ಕೆ ಅಂತ ಹೇಳಿ ಕಲಿಸಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿದ್ರೆ ಪೂಜ್ಯ ಕಾವೇಂದ್ರ ಈರೇಂದ್ರ ಹೆಗ್ಡೆರವರು ಅವರು ಸಹ ಆಶೀರ್ವಾದ ಮಾಡಿ ನೀನೇನು ಹೆದರಬೇಡ, ನೀವು ಗೆದ್ದು ಬನ್ನಿ ಅಂತ ಕಲಿಸಿದ್ದಾರೆ. ನಮ್ಮ ಮಂಗಳೂರಿನ ಬೀಸಪ್ಪರವರು ಹೌಸ್ಗೆ ಹೋದಾಗ ನಮ್ಮ ಬೀಸಪ್ಪರವರು ಪ್ರಾರ್ಥನೆ ಮಾಡಿ ಖಾದರ್ ಅವರೇ ನೀನು ಗೆದ್ದು ಈ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಕಲಿಸಿದ್ದಾರೆ. ಆದರೆ ಈ 4 ಜನ ಅಭ್ಯರ್ಥಿಗಳು ಯಾವುದೇ ಒಂದು ಜಾಗಕ್ಕೆ ಹೋಗಿಲ್ಲ, ಅಲ್ಲಿ ಹೋಗಿ ಇವರಿಗೆ ಆಶೀರ್ವಾದ ಸಿಕ್ಕಲಿಲ್ಲ. ಹಾಗಾಗಿ UT ಖಾದರ್ ಅವರಿಗೆ 3 ಧರ್ಮ ಗುರುಗಳು ಆಶೀರ್ವಾದ ಮಾಡಿ ಕಲಿಸಿದ್ದಾರೆ. 4 ಸಲ, ಒಂದು ಸಲ 29,000, 19,000, ಈ ಸಲ 29,000ದಿಂದ ಭರ್ಜರಿಯಾಗಿ ಗೆಲುವು ಸಾಧಿಸುವುದು UT ಖಾದರನ್ನು ಬಿಟ್ಟರೆ ಬೇರೆ ಯಾರು ಗೆಲುವು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಲಪಾಡಿ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ನಮ್ಮ ಎಲ್ಲ ವೇದಿಕೆಯಲ್ಲಿದ್ದ ನಾಯಕರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಲಯ ಕಾಂಗ್ರೆಸ್. ഇന്ത്യൻ നാഷണൽ കോൺഗ്രസിന്റെ ബഹുമാന്യരായ നേതാക്കന്മാരെ, കേസരോട് ഈ മണ്ഡലത്തിൽ ഇന്ത്യൻ നാഷണൽ കോൺഗ്രസിന്റെ സ്ഥാനാർത്ഥിയായി മത്സരിക്കുന്ന നമ്മുടെയൊക്കെ പ്രിയപ്പെട്ട UT ഖാദറിന്റെ തെരഞ്ഞെടുപ്പ് പൊതുയോഗത്തിൽ പങ്കെടുത്തിട്ടുള്ള പ്രിയപ്പെട്ട ഈ നാട്ടിലെ നല്ലവരായ ജനാധിപത്യ മതേതര വിശ്വാസികൾ, കേരളത്തിന്റെയും കർണാടകത്തിന്റെയും അതിർത്തി പങ്കിടുന്ന നിരവധി അനവധി ചരിത്രത്തിന്റെ അടയാളങ്ങൾ രേഖപ്പെടുത്തിയിട്ടുള്ള, പഴയ കാലത്ത് ഉള്ളാളം എന്ന പേരിലും മംഗലാപുരത്തിന്റെ ഏറ്റവും പ്രശസ്തമായ ഒരു മണ്ഡലമായി ഈ മണ്ഡലത്തിൽ നിങ്ങളുടെ ഇടയിൽ
ജനകീയ ഇടപെടൽ നടത്തി നിരവധി അനവധി വികസന പ്രവർത്തനങ്ങളിലൂടെ ശ്രദ്ധേയനായ യു ടി ഖാദറാണ് ഈ തെരഞ്ഞെടുപ്പിൽ ഇന്ത്യൻ നാഷണൽ കോൺഗ്രസിന്റെ സ്ഥാനാർത്ഥിയായി ഈ മണ്ഡലത്തിൽ മത്സരിക്കുന്നത്. ഇവിടെ അദ്ദേഹം എത്തി നിങ്ങളോട് വോട്ടഭ്യർത്ഥിച്ചു. സുദീർഘമായ ഒരു പ്രസംഗവും അദ്ദേഹം ഇവിടെ നടത്തിക്കഴിഞ്ഞു. ഇനിയും പ്രഗത്ഭരായ പ്രഭാഷകർ, കോൺഗ്രസിന്റെ നേതാക്കന്മാർ മുടിപ്പവിലെ പ്രചരണം കഴിഞ്ഞ് വേദിയിലേക്ക് എത്തിക്കൊണ്ടിരിക്കുകയാണ്. ഞാൻ കഴിഞ്ഞ 10 ദിവസത്തോളമായി നിങ്ങളുടെ തൊട്ടടുത്ത മഞ്ചേശ്വരം മണ്ഡലത്തിന്റെ MLA ആയ ഞാൻ നോമിനേഷൻ കൊടുത്ത ദിവസം തൊട്ട് സൗത്ത് കൺട്രിയിലെ 6ഓളം മണ്ഡലങ്ങളിൽ വളരെ സജീവമായി കൈയടയാളത്തിലേക്ക് വോട്ടഭ്യർത്ഥിച്ചുകൊണ്ട് മുക്കിലും മൂലയിലും സഞ്ചരിച്ചുകൊണ്ട് പ്രവർത്തിച്ചുകൊണ്ടിരിക്കുകയാണ്. പാവൂരിലെ അരേക്കളയിൽ നടന്ന ഇന്ത്യൻ നാഷണൽ കോൺഗ്രസിന്റെ യു ടി ഖാദറിന് വേണ്ടിയുള്ള പൊതുയോഗത്തിലും ഞാൻ കന്നഡയിൽ ഒരു പ്രസംഗം നടത്തിയിരുന്നു. പ്രസംഗത്തെക്കാളും മാക്സിമം ആളുകളെ നേരിട്ട് കണ്ട് ഈ തെരഞ്ഞെടുപ്പിന്റെ പ്രാധാന്യം ബോധിപ്പിക്കുകയും ന്യൂനപക്ഷങ്ങൾ തിങ്ങിപ്പാർക്കുന്ന പ്രദേശത്ത് ഇന്ത്യയിലെ മുഴുവൻ ആളുകളും മതേതര പ്രസ്ഥാനങ്ങളും പ്രതീക്ഷയോടുകൂടി നോക്കിക്കണ്ടിരിക്കുന്ന ഈ തെരഞ്ഞെടുപ്പിന്റെ പ്രാധാന്യം പറഞ്ഞുകൊണ്ടുള്ള ക്യാമ്പയിനാണ് ഈ കഴിഞ്ഞ ദിവസങ്ങളിൽ ഓരോ മണിക്കൂറുകളിലും നടത്തിയത്. കേരളത്തിന്റെ അസംബ്ലിയിൽ എൻ്റെ കൂടെയുള്ള MLA-മാർ, VD സതീശന്റെ നേതൃത്വത്തിലുള്ള ഞങ്ങളുടെ MLA-മാരിൽ മഹാഭൂരിപക്ഷം MLA-മാരും സൗത്ത് കൺട്രിയിലും ബാംഗ്ലൂരിലും ഷിവമൊഗ്ഗയിലുമായി പ്രചരണത്തിന്റെ ഉത്തരവാദിത്തം ഏറ്റെടുത്ത് അവരവരുടെ മണ്ഡലങ്ങളുടെ പ്രവർത്തനങ്ങൾ മാറ്റിവെച്ചുകൊണ്ട് വളരെ സജീവമായി പ്രവർത്തിച്ചു കൊണ്ടിരിക്കുകയാണ്. നമുക്കൊക്കെ അറിയാം, ലോകത്തിലെ ഏറ്റവും വലിയ ജനാധിപത്യ മതേതര രാജ്യമാണ് എന്റെയും നിങ്ങളുടെയും പ്രിയപ്പെട്ട ഇന്ത്യ. ലോകത്ത് തന്നെ ഇന്ത്യയെ നമ്മൾ വിശേഷിപ്പിക്കുന്നത് ഏതെങ്കിലും ഒരു മതത്തിന് ജന്മം നൽകിയ ഇന്ത്യ എന്ന നിലയിലല്ല. ഇന്ത്യയുടെ സവിശേഷത എന്ന് പറയുന്നത് ഹിന്ദു മതത്തിന് ജന്മം നൽകിയ ഇന്ത്യ, ഇസ്ലാം, ക്രൈസ്തവ, പാർസി, ജൈന, ബുദ്ധ മതങ്ങളെ നെഞ്ചോട് ചേർത്ത് നിർത്തിയ ഇന്ത്യ എന്നാണ് ഇന്ത്യക്കാരായ ഓരോരുത്തരും ലോകത്തോട് വിളിച്ചു പറയുന്നത്. നമുക്കറിയാം, വർത്തമാനകാല ഇന്ത്യയുടെ ചുറ്റുപറ്റത്ത് സംഘപരിവാർ ശക്തികൾ ഉയർത്തിക്കൊണ്ടുവരുന്ന വർഗീയ രാഷ്ട്രീയത്തിനെതിരെയാണ് ഇന്ത്യൻ നാഷണൽ കോൺഗ്രസിന്റെ പ്രിയപ്പെട്ട സാരഥി ശ്രീമാൻ രാഹുൽ ഗാന്ധി കന്യാകുമാരിയിൽ നിന്ന് കാശ്മീരിലേക്ക് 4000-ലധികം കിലോമീറ്റർ ആ മനുഷ്യൻ നടന്നുപോയത്. ആ യാത്രയ്ക്ക് ഒരു പേരുണ്ടായിരുന്നു. ആ യാത്രയുടെ പേര് രാഹുൽ ഗാന്ധി യാത്ര എന്നായിരുന്നില്ല, ജോഡോ യാത്ര എന്നായിരുന്നു ആ യാത്രയുടെ പേര്. ആ യാത്രയിൽ ഒരു സ്ഥലത്ത് പോലും രാഹുൽ ഗാന്ധി ഒരാളോട് പോലും വോട്ടഭ്യർത്ഥന നടത്തിയിരുന്നില്ല. രാഹുൽ ഗാന്ധി ആ ഓരോ യാത്രയിൽ ചുട്ടുപൊള്ളുന്ന വെയിലത്ത്, കോരിച്ചൊരിയുന്ന മഴയത്ത്, കാശ്മീരിന്റെ തണുപ്പിൽ ആ മനുഷ്യൻ ഇന്ത്യയുടെ ത്രിവർണ്ണ പതാക നെഞ്ചോട് ചേർത്ത് വെച്ചുകൊണ്ട് യാത്ര ചെയ്യുമ്പോൾ പത്രക്കാർ ചോദിച്ച ഒരു ചോദ്യമുണ്ട്, എന്താണ് നിങ്ങളുടെ യാത്രയുടെ ഉദ്ദേശമെന്ന്. അദ്ദേഹം പറഞ്ഞു, ഇന്ത്യയുടെ മാർക്കറ്റിലുള്ള കാലുഷ്യം നിറഞ്ഞ മാർക്കറ്റിൽ ഒരു സ്നേഹത്തിന്റെ കട തുറക്കുക എന്നുള്ളതാണ് എന്റെ ദൗത്യം എന്ന് പറഞ്ഞുകൊണ്ട് യാത്ര നടത്തിയ രാഹുൽ ഗാന്ധിയുടെ പ്രതിനിധിയായിട്ടാണ് നിങ്ങളുടെ മണ്ഡലത്തിൽ പ്രിയപ്പെട്ട യു ടി ഖാദർ മത്സരിക്കുന്നത്. ഇവിടെ ഇപ്പോഴും ചില ആളുകൾ ചോദിക്കുന്ന ചോദ്യമുണ്ട്, ഇന്ത്യൻ നാഷണൽ കോൺഗ്രസ് എന്ത് ചെയ്തു എന്നാണ് ഇപ്പോഴും ചോദിച്ചുകൊണ്ടിരിക്കുന്നത്. നിങ്ങൾ അറിയേണ്ടത്, ലോകത്തിലെ കോടാനുകോടി മുസ്ലിം ഉമ്മത്തിന്റെ നായകൻ പ്രവാചക തിരുമേനി മുത്ത് മുഹമ്മദ് മുസ്തഫ സ്വല്ലല്ലാഹു അലൈഹി വസല്ലമ തങ്ങളാണ്. പരിശുദ്ധ ഖുർആൻ കൃത്യമായി വിശദീകരിച്ചു, വമാ അർസൽനാക ഇല്ലാ റഹ്മത്തൽ ലിൽ ആലമീൻ. ലോകത്തിന് ഒരു അനുഗ്രഹമായിട്ടല്ലാതെ നബി സല്ലല്ലാഹു അലൈഹി വസല്ലമ തങ്ങൾ ഈ ഭൂമിയിലേക്ക് അയച്ചിട്ടില്ല. നമുക്ക് ഓർമ്മയുണ്ട്, ഒരുപക്ഷെ പുതിയ തലമുറയിലെ കുട്ടികൾക്ക് അറിയില്ല,
70 വയസ്സിലെത്തിയ ഒരു തലമുറക്കറിയാം, രാജീവ് ഗാന്ധി ഇന്ത്യയുടെ പ്രധാനമന്ത്രിയായ സന്ദർഭത്തിൽ ഇന്ത്യൻ നാഷണൽ കോൺഗ്രസിന്റെ ഭരിക്കുമ്പോൾ നബി സല്ലല്ലാഹു അലൈഹി വസല്ലം തങ്ങളെ രൂക്ഷമായി വിമർശിച്ച് സൽമാൻ റുഷ്ദി എന്ന് പറയുന്ന ഒരു എഴുത്തുകാരൻ ദ സിറ്റാനിക് വേഴ്സസ് എന്ന് പറയുന്ന ഒരു പുസ്തകം എഴുതി. ലോകത്തിന്റെ മാർക്കറ്റിൽ, അമേരിക്കയുടെ പുസ്തക മാർക്കറ്റിൽ ആ പുസ്തകം ഇറങ്ങി. ലണ്ടനിലും യൂറോപ്പിലും ഇറങ്ങി. ലോകത്തിന്റെ എല്ലാ രാഷ്ട്രങ്ങളും അഭിവ്യക്തി സ്വാതന്ത്ര്യത്തിന്റെ പേര് പറഞ്ഞ ആ പുസ്തകം സ്വീകരിച്ചു. ഇന്ത്യയിലെ മുസ്ലിം പണ്ഡിതന്മാർ ഇന്ത്യൻ നാഷണൽ കോൺഗ്രസിന്റെ പ്രധാനമന്ത്രി രാജീവ് ഗാന്ധിയെ കണ്ടുകൊണ്ട് പറഞ്ഞു, ഞങ്ങളുടെ ചെങ്കിലെ ചോരയായ കരളിന്റെ കഷ്ടമായ ഹൃദയത്തോട് ഞങ്ങൾ ചേർത്ത് വെക്കുന്ന നബി സല്ലല്ലാഹു അലൈഹി വസല്ലം തങ്ങളെ അപമാനിക്കുന്ന ഒരു പുസ്തകം നിങ്ങൾ ഭരിക്കുന്ന ഇന്ത്യയുടെ മാർക്കറ്റിൽ ഇറക്കാൻ പാടില്ല എന്ന് പറഞ്ഞപ്പോ ദ സിറ്റാനിക് വേഴ്സസ് എന്ന് പറയുന്ന പുസ്തകത്തെ ഇന്ത്യയുടെ മാർക്കറ്റിൽ നിരോധിച്ചത് ഇന്ത്യൻ നാഷണൽ കോൺഗ്രസ് ആണ്. ശ്രീമാൻ രാജീവ് ഗാന്ധി ആയിരുന്നു. പ്രിയപ്പെട്ടവരെ, 18-ാം തീയതി ഈ മണ്ഡലത്തിലെ ജനങ്ങൾ വോട്ട് ചെയ്യാൻ വേണ്ടി പോളിംഗ് ബൂത്തിലേക്ക് പോകുമ്പോ പ്രവാചക തിരുമേനി മുത്ത് മുഹമ്മദ് മുസ്തഫ സ്വല്ലല്ലാഹു അലൈഹി വസല്ലം തങ്ങളുടെ അപമാനിച്ച പുസ്തകത്തെ നിരോധിച്ചതിന്റെ പേരിൽ UT ഖാദറിന്റെ കൈപ്പത്തി അടയാളത്തിലേക്ക് വോട്ട് ചെയ്ത് കർണാടകത്തിന്റെ അസംബ്ലിയിൽ ഒരു BJP-ക്കാരനെ തോൽപ്പിച്ച് അതിർത്തിയിൽ നിന്ന് ഒരു മതേതര വ്യക്തിത്വം ജയിപ്പിക്കേണ്ട ബാധ്യത നമുക്കില്ലേ എന്ന് ചോദിക്കുവാൻ ഞാൻ ഈ സന്ദർഭത്തിൽ ആഗ്രഹിച്ചു പോവുകയാണ്. UT ഖാദർ എന്ന് പറയുന്ന മനുഷ്യനെ നിങ്ങളുടെ മണ്ഡലത്തിലെ ആളുകളോട് പറഞ്ഞറിയിക്കേണ്ട ആവശ്യകതയില്ല. കാരണം അത്രമാത്രം വിനയത്തിന്റെയും ലാളിത്യത്തിന്റെയും പ്രതീകം. മന്ത്രിയായ സന്ദർഭത്തിൽ ധാരാളം നന്മകൾ ചെയ്ത ഒരു മനുഷ്യൻ, തന്റെ ഏക പുത്രിയെ പോലും ആഫിലാക്കിയ ഒരു വർഷ വർത്തമാനകാല ഇന്ത്യയിലെ നേതാക്കന്മാരുടെ പട്ടിക എടുത്തൊരു വിദ്യാർത്ഥി റിസർച്ച് നടത്തുമെങ്കിൽ തന്റെ ഏക മകളെ ആഫിലാക്കിയ ഒരു MLA ആര്, പൊളിറ്റീഷ്യൻ ആരെന്ന് ചോദിച്ചാൽ ഏക ഉത്തരം UT ഖാദർ എന്ന് പറയുന്ന പേരായിരിക്കും. എന്റെ പ്രിയപ്പെട്ടവരെ, നമ്മളെ സംബന്ധിച്ചിടത്തോളം നിങ്ങൾക്കറിയാം എന്താണ് ഇന്ത്യയുടെ അവസ്ഥ എന്ന് നിങ്ങൾക്കറിയാം. ഇന്ത്യ ഭരിക്കുന്ന നരേന്ദ്രമോദിയുടെ നേതൃത്വത്തിലുള്ള ഗവൺമെന്റ് ഈ രാജ്യത്തെ ഇഞ്ചിഞ്ചായി കൊന്നുകൊണ്ടിരിക്കുകയാണ്. ഉത്തരേന്ത്യയിൽ നിന്ന് കേൾക്കുന്ന വാർത്തകൾ അസ്വസ്ഥപ്പെടുത്തുന്നുണ്ട്. ഈ രാജ്യത്തിന്റെ ചരിത്രം വർഗീയവൽക്കരിക്കപ്പെടുന്നുണ്ട്. ലോകത്തിലെ 7ാമത്തെ അത്ഭുതമായ താജ്മഹലിന്റെ വിമാനത്താവളം ഇന്നലെ വരെ ആഗ്ര വിമാനത്താവളമായിരുന്നു. മോഡിയുടെ ഗവൺമെന്റ് അതിന്റെ പേര് മാറ്റി RSSന്റെ ദീൻ ദയാൽ ഉപാധ്യായ എയർപോർട്ടൊക്കെ അതിനെ മാറ്റി. ഏഷ്യയിലെ ഏറ്റവും വലിയ തുറമുഖം ഗുജറാത്തിലെ കാണ്ട്ല, ആ തുറമുഖത്തിന്റെ പേര് RSSന്റെ ദീൻ ദയാൽ ഉപാധ്യായയുടെ പേരാക്കി മാറ്റി. ഇന്ത്യയുടെ തലസ്ഥാനമായ ഡൽഹിയിൽ ഔറംഗസേബ് ചക്രവർത്തിയുടെ പേരിൽ ഇന്ത്യൻ നാഷണൽ കോൺഗ്രസും പാരമ്പര്യമായി സ്ഥാപിച്ച ഒരു റോഡ് ഉണ്ടായിരുന്നു. BJP-യുടെ ഗവൺമെന്റ് വന്നപ്പോ ആ റോഡ് മാറ്റി ഇന്ത്യൻ ഹിസ്റ്റോറിക്കൽ റിസർച്ച് കൗൺസിൽ സമ്പൂർണ്ണമായി കാവ്യവൽക്കരിച്ച ഒരു ഗവൺമെന്റ് ആണ് ഈ രാജ്യം ഭരിച്ചുകൊണ്ടിരിക്കുന്നത്. നമ്മളെ സംബന്ധിച്ചിടത്തോളം ഞാൻ കേരളത്തിന്റെ അതിർത്തിയിൽ നിങ്ങളുടെ തൊട്ടടുത്ത മഞ്ചേശ്വരത്തിന്റെ MLA ആണ്. ഞങ്ങൾ മംഗലാപുരത്ത് വന്ന് ഈ നാട്ടിലെ ജനങ്ങളോട് നിങ്ങൾ BJP-യെ തോൽപ്പിക്കണം, RSSനെ തോൽപ്പിക്കണം, UT ഖാദറിനെ ജയിപ്പിക്കണം എന്ന് പറയാനുള്ള കാരണവും കടപ്പാടും ഞങ്ങൾ മത്സരിക്കുന്ന സന്ദർഭത്തിൽ ഞങ്ങളുടെ മണ്ഡലം 25 വർഷത്തോളമായി BJP-ക്കാർ അക്കൗണ്ട് തുറക്കാൻ വേണ്ടി കാത്തു നിൽക്കുന്ന ഒരു മണ്ഡലമാണ്. ഞാൻ ജയിച്ചത് 1000-ൽ താഴെ വോട്ടുകളുടെ ഭൂരിപക്ഷത്തിനാണ്. എന്നെക്കാളും മുമ്പ് വന്ന് മരിച്ചുപോയ റദ്ദുച്ച ജയിച്ചത് 89 വോട്ടുകൾക്കാണ്. ഞങ്ങൾ തോൽപ്പിച്ചത് മാലിക് ദിനാറിന്റെ, സയൻസ് ഫയസിന്റെ, ശ്രീനാരായണ ഗുരുവിന്റെ മതേതരത്വത്തിന്റെ പാദം പതിഞ്ഞ കേരളത്തിന്റെ അസംബ്ലിയിൽ ഒരു RSSകാരൻ കയറാൻ പാടില്ല എന്നുള്ള തീരുമാനത്തോടു കൂടി തോൽപ്പിക്കുന്ന ഒരു മണ്ഡലത്തിന്റെ MLA ആണ്. ഈ മണ്ഡലത്തിലെ ജനങ്ങളോട് പറയുന്നത് കർണാടകയിൽ UT ഖാദർ ജയിക്കണം എന്നുള്ളത് മാത്രമല്ല, ഇന്ത്യയുടെ മതേതരത്വത്തിന്റെ ബാധ്യത. രാമനാഥ് റൈ ജയിക്കണം, ലോബോ ജയിക്കണം, തൊട്ടടുത്ത മണ്ഡലങ്ങളിലുള്ള മുഴുവൻ സ്ഥാനാർത്ഥികളും ജയിക്കണം എന്നുള്ളത് ഓരോ ന്യൂനപക്ഷക്കാരന്റെയും ആവശ്യകതയല്ലേ?
എന്തുകൊണ്ട് എന്ന് ചോദിച്ചാൽ 2024 ഇന്ത്യയുടെ ലോക്സഭയിലേക്ക് 1 ലക്ഷം വരുന്നു. ആ ഇലക്ഷന്റെ സെമി ഫൈനലാണ് കർണാടകത്തിന്റെ ഈ തെരഞ്ഞെടുപ്പ്. ഈ തെരഞ്ഞെടുപ്പിൽ കർണാടകയിലെ ഇന്ത്യയിലെ ന്യൂനപക്ഷത്തിന്റെ അവസാനത്തെ ബസ്സാണ് ഇവിടെ നിന്ന് പുറപ്പെടുന്നത്. ഞാനൊന്ന് ചോദിച്ചോട്ടെ, UT ഖാദർ പരാജയപ്പെടുമ്പോ ആരാണ് കർണാടകത്തിന്റെ അസംബ്ലിയിലേക്ക് പോകുന്നത്? BJP-കാരനല്ലേ? സംഘപരിവാറുകാരനല്ലേ? അത് തോൽപ്പിക്കേണ്ട ബാധ്യത നമുക്കില്ലേ എന്ന് ചോദിക്കാനാണ് ഈ സന്ദർഭത്തിൽ ആഗ്രഹിച്ചു പോകുന്നത്. പ്രിയപ്പെട്ട താലൂക്ക് പഞ്ചായത്തിന്റെ പ്രസിഡന്റായിരുന്ന മോണാക്ക, ഞാൻ ബ്ലോക്ക് പഞ്ചായത്തിന്റെ പ്രസിഡന്റായ സന്ദർഭത്തിൽ തന്നെ അദ്ദേഹം വളരെ നല്ല അടുപ്പമുള്ള വ്യക്തിത്വമാണ്. പലപ്പോഴും അദ്ദേഹം UT ഖാദറുമായി ബന്ധപ്പെട്ടുകൊണ്ട് പ്രവർത്തിക്കുമ്പോൾ ആ മനുഷ്യന്റെ നന്മകൾ, ആ മനുഷ്യന്റെ ഇടപെടലുകൾ വളരെ കൃത്യമായി നമ്മുടെ മുന്നിൽ അവതരിപ്പിക്കാറുണ്ട്. ഗ്യാരണ്ടി കാർഡ് എന്ന് പറയുന്ന ഒരു മനോഹരമായ 5 സ്കീം കർണാടകത്തിന്റെ ജനങ്ങളുടെ മുമ്പിൽ അവതരിപ്പിച്ചിരിക്കുകയാണ്. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿಯುತ್ತಾ ಇಲ್ಲ. ಆತ್ಮೀಯ ಬಂಧುಗಳೇ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ಈ ಚುನಾವಣೆ ಅಂತ ಹೇಳಿದ್ರೆ ಭಾರತದಲ್ಲಿ 2024 ನಡೆಯುವಂತ ಲೋಕಸಭಾ ಚುನಾವಣೆಗೆ ಕರ್ನಾಟಕದ ಜನರು ಅತ್ಯುತ್ತಮವಾದ ನಿರೀಕ್ಷೆಯ ಒಂದು ಫಲಿತಾಂಶವನ್ನು ನೀಡಬೇಕು ಅಂತ ಭಾರತ ದೇಶದ ಜಾತ್ಯತೀತ ವಿಶ್ವಾಸಿಗಳೆಲ್ಲರೂ ಪ್ರಾರ್ಥನೆಯಿಂದ ಕಾದು ನೋಡುವಂತ ಒಂದು ಚುನಾವಣೆ ನಿಮ್ಮ ಮುಂದೆ ಹಾದು ಹೋಗ್ತಾ ಇದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕ ಕನ್ನಡಿಗರ ಅಂತ ಹೇಳಿದ್ರೆ ಕೋಮುವಾದವನ್ನು ಬೆಂಬಲಿಸುವುದರಲ್ಲ. MM ಕಲಬುರ್ಗಿ ಅವರವರ ಪ್ರಾಧ್ಯಾಪಕರಾಗಿದ್ರು. ಅವರ ರಕ್ತವನ್ನು ಚೆಲ್ಲಿದ್ದು ಭಾರತೀಯ ಮತೀಯ ಸಾಮರಸ್ಯಕ್ಕೋಸ್ಕರವಾಗಿತ್ತು. ಕವಿತಾ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರು ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದು ಭಾರತೀಯ ಸಾಮರಸ್ಯಕ್ಕೋಸ್ಕರವಾಗಿತ್ತು. UR ಅನಂತಮೂರ್ತಿ ಮಹಾತ್ಮ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ರು ಕೇರಳದಲ್ಲಿ. ಅವರು ರಾಜಕೀಯ ವ್ಯಕ್ತಿತ್ವವಾಗಿರಲಿಲ್ಲ, ದೇಶ ಗೌರವಿಸುವ ಭಾರತೀಯ ವಿಶ್ವ ಪೌರರಾದ ಅವರು ಬರಹಗಾರರಾಗಿದ್ರು, ಚಿಂತಕರಾಗಿದ್ರು. 1ನೇ ಮೋದಿ ಸರ್ಕಾರದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ UR ಅನಂತಮೂರ್ತಿ ಅವರೊಂದು ಮಾತನ್ನು ಹೇಳಿದ್ರು, ಮುಂದಿನ ಭಾರತದಲ್ಲಿ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ಭಾರತದ ಪ್ರಜೆಯಾಗಿ ನಾನು ಭಾರತದಲ್ಲಿ ಉಳಿಯಲಿಕ್ಕೆ ಇಷ್ಟಪಡುವುದಿಲ್ಲ ಎಂಬ ಒಂದು ಮಾತನ್ನು ಹೇಳಿದ್ರು. ಆ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಬಂತು. UR ಅನಂತಮೂರ್ತಿ ಅವರು ಡಯಾಲಿಸಿಸ್ ರೋಗಿಯಾಗಿದ್ರು. ನಿರಂತರವಾಗಿ ಅವರ ಮನೆಗೆ ನೀವು ಪಾಕಿಸ್ತಾನಕ್ಕೆ ಹೋಗಿ ನಿಮ್ಗೆ ಪಾಕಿಸ್ತಾನ ವೀಸಾ ಕೊಡ್ತೇವೆ, ಟಿಕೆಟ್ ಕೊಡ್ತೇವೆ ಅಂತ ಅವಮಾನ ಮಾಡಿ ಆ ಮನುಷ್ಯ ಕಣ್ಣೀರಲ್ಲಿ ನಮ್ಮ ಮುಂದೆ ತೀರಿ ಹೋದ್ರು. ಆತ್ಮೀಯ ಬಂಧುಗಳೇ, ಈ ಚುನಾವಣೆಯಲ್ಲಿ ಗೌರಿ ಲಂಕೇಶ್ಗೋಸ್ಕರ ನಿಮ್ಮ ಮತವನ್ನು UT ಖಾದರ್ಗೂ ಕಾಂಗ್ರೆಸ್ಗೂ ನೀಡಬೇಕು. MM ಕಲಬುರ್ಗಿಗೋಸ್ಕರ ನಿಮ್ಮ ಮತವನ್ನು UT ಖಾದರ್ಗೂ ಕಾಂಗ್ರೆಸ್ ಪಕ್ಷಕ್ಕೂ ನೀಡಬೇಕು. UR ಅನಂತಮೂರ್ತಿಗೋಸ್ಕರ ನಿಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೂ ಹಸ್ತ ಗುರುತಿಗೂ ನೀಡಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಕೇರಳದ 140 ವಿಧಾನಸಭಾ ಸದಸ್ಯರಲ್ಲಿ ಒಬ್ಬರೇ ಒಬ್ರು BJPಗೆ ಶಾಸಕರಿಲ್ಲದ ಒಂದು ಪ್ರಾಂತ್ಯದಿಂದ ಬಂದು ಈ ಪ್ರದೇಶದ ಜನರಲ್ಲಿ ಕೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನನ್ನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದವರು RSSನವರು ಒಂದೇ ಒಂದು MLA ಪಡೀಲಿಕ್ಕೋಸ್ಕರ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು. ಹೆಲಿಕಾಪ್ಟರ್ ಅಭ್ಯರ್ಥಿ ಬಂದ್ರು. ಆ ಸಂದರ್ಭದಲ್ಲಿ ನಿಮ್ಮ ಈ ಕ್ಷೇತ್ರದ UT ಖಾದರ್ ಅವರು ನನ್ನ ಕ್ಷೇತ್ರಕ್ಕೆ ಬಂದಿದ್ರು. ಆವಾಗ ಬಂದದ್ದು ನನ್ನ ತಮ್ಮನಾದ AKM ಅಶ್ರಫ್ ಅವರನ್ನು ಗೆಲ್ಲಿಸಿ BJPಯನ್ನು ಸೋಲಿಸಿ ಅಂತ ಕೇಳಲಿಕ್ಕೆ ನನ್ನ ಕ್ಷೇತ್ರದಾದ್ಯಂತ ಓಡಾಡಿ ಅವರ ಮತವನ್ನು ಯಾಚಿಸಿದ್ದಾರೆ. ಮಂಜೇಶ್ವರದ ಜನರ ಋಣ ತೀರಿಸಲಿಕ್ಕೋಸ್ಕರ ಈ ಗಡಿಯ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ತಾವರಿಯನ್ನು ಈ ಮುಂದಿನ 13ರಂದು ಬರೆಯ ಫಲಿತಾಂಶದಲ್ಲಿ UT ಖಾದರ್ ಕೇವಲ ಒಂದು ಶಾಸಕರಾಗಿ ನಿಮ್ಮ ಕ್ಷೇತ್ರದ ನಾಯಕ ಮಾಡುವುದಲ್ಲ, ಮುಂದಿನ ಸರ್ಕಾರದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೌತ್ ಕೇಂದ್ರದಿಂದ UT ಖಾದರ್ ಅವರು ಬರುವುದರಲ್ಲಿ
ಯಾವುದೇ ಸಂದೇಹ ಯಾರಿಗೆ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ದೇಶದಾದ್ಯಂತ ಎಲ್ಲ ಮತೀಯ ಸಾಮರಸ್ಯವನ್ನು ಬಯಸುವಂತಹ ವ್ಯಕ್ತಿತ್ವಗಳು, ದೇಶದಾದ್ಯಂತ ಅಲ್ಪಸಂಖ್ಯಾತ ವರ್ಗದವರು, ದೇಶದಾದ್ಯಂತ ದಲಿತರು ಕರ್ನಾಟಕದ ಈ ಚುನಾವಣೆಯನ್ನು ನಿರೀಕ್ಷೆಯಿಂದ ಕಾದು ಕುಳಿತಿದ್ದಾರೆ. ನಮ್ಮ ನೆರೆಯ ಕೇರಳದಲ್ಲಿ ನಾವು ಹೇಗೆ ಬಿಜೆಪಿಯನ್ನು ಸೋಲಿಸಿ ಬಿಜೆಪಿಗೆ ಶೂನ್ಯವನ್ನು ನೀಡಿದೆವೋ ಅದೇ ರೀತಿಯಲ್ಲಿ 13ರಂದು ಫಲಿತಾಂಶ ಬರುವಾಗ ಕರ್ನಾಟಕದಲ್ಲಿ ಅತ್ಯಂತ ದಾಖಲೆಯ ಅಂಕೆಗಳೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಬಿಜೆಪಿ ಇತಿಹಾಸದಲ್ಲೇ ಅತಿ ಕಡಿಮೆ ಎಂಎಲ್ಎಗಳನ್ನು ಪಡೆದಂತ ಒಂದು ಪಕ್ಷವಾಗಿ ಆ ಪಕ್ಷವನ್ನು ಸೋಲಿಸಿ ಯುಟಿ ಖಾದರ್ ಅವರ ಕೈಗುರುತಿಗೆ ತಮ್ಮ ಅಮೂಲ್ಯವಾದ ಮತಗಳು ನೀಡಿ ಅಂತ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಅಂತ ಕೇಳಿಕೊಂಡು ಈ ಚುನಾವಣೆ ಅಂತ ಹೇಳಿದ್ರೆ ಭಾರತೀಯ ಪೌರರು ಮತ್ತು ಸಂಘ ಪರಿವಾರದೊಳಗೆ ನಡೆಯುವಂತ ಒಂದು ಚುನಾವಣೆ. ಯಾಕೆಂತ ಹೇಳಿದ್ರೆ ಮೋದಿಯವರ ಸರ್ಕಾರ ಪ್ರತಿಯೊಬ್ಬನ ಖಾತೆಗೆ 15 ಲಕ್ಷ ಕೊಡ್ತೀನಿ ಅಂತ ಹೇಳಿ ಖಾತೆಯಲ್ಲಿದ್ದ ಹಣವನ್ನು ಲೂಟಿ ಮಾಡಿದಂತ ಸಂಘ ಪರಿವಾರ ಸರ್ಕಾರ. ಹೆಚ್ಚೇನು ಹೇಳ್ಬೇಕಾಗಿಲ್ಲ. ನಮ್ಮ ಮಂಗಳೂರಿನ ವಿಮಾನ ನಿಲ್ದಾಣ ಮಂಜೇಶ್ವರದಿಂದ ಕೊಲ್ಲಿ ರಾಷ್ಟ್ರಗಳಿಗೆ ಹೋಗುವುದು ನಿಮ್ಮ ವಿಮಾನ ನಿಲ್ದಾಣದ ಮುಖಾಂತರ. ಮೊನ್ನೆ ತನಕ ವಿಮಾನ ಯಾರದ್ದು ಅಂತ ಕೇಳಿದ್ರೆ ಮಂಗಳೂರು ವಿಮಾನ ನಿಲ್ದಾಣ ಅಂತ ನಾವು ಹೇಳ್ತಾ ಇದ್ದೆವು. ಇವಾಗ ಮಂಜೇಶ್ವರದ ಯಾರಾದ್ರೂ ವಿಮಾನ ನಿಲ್ದಾಣದ ಮುಖಾಂತರ ಹೋಗುವಾಗ ನಾವು ಹೇಳೋದು ಅದಾನಿಯವರ ವಿಮಾನ ಅಂತ. ಇದನ್ನು ಮಾರಿರುವುದು ಯಾರು? ಅದಾನಿಗೆ ಕೊಟ್ಟಿರುವುದು ಯಾರು? ಈ ದೇಶದ ಪ್ರತಿಯೊಂದು ಸಾರ್ವಜನಿಕ ಸ್ವತ್ತುಗಳನ್ನು ಲೂಟಿ ಮಾಡಲಿಕ್ಕೆ ಅದಾನಿಯವರಿಗೆ ನೀಡಿರುವಂತ ಮೋದಿ ಸರ್ಕಾರಕ್ಕೆ ಎದುರಾಗಿ ಕರ್ನಾಟಕದಲ್ಲಿ 40% ಸರ್ಕಾರಕ್ಕೆ ಎದುರಾಗಿ, ಲಂಚ ಮಂಚ ಸರ್ಕಾರಕ್ಕೆ ಎದುರಾಗಿ ನಿಮ್ಮ ಮತವನ್ನು 10ರಂದು ಕಾಂಗ್ರೆಸ್ ಪಕ್ಷಕ್ಕೆ ಕೈಗುರುತಿಗೆ ನೀಡಿ ಅಂತ ಕೇಳಿಕೊಂಡು ನಾವೆಲ್ಲರೂ ಇನ್ನು ನಮ್ಮ ಕೈಯಲ್ಲಿ ಉಳಿದಿರುವುದು ಕೇವಲ 3-4 ದಿನಗಳು. ನೀವೆಲ್ಲರೂ ಮನೆಗೆ ಭೇಟಿ ಕೊಟ್ಟು ಕರ್ನಾಟಕದಲ್ಲಿ ಬಿಜೆಪಿಯೇತರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತವರನ್ನು ಒಗ್ಗಟ್ಟಿನಿಂದ ಶಾಂತಿ, ನೆಮ್ಮದಿ, ಸೌಹಾರ್ದದಿಂದ ಈ ದೇಶದ ಆತ್ಮವಾದ ಮತೀಯ ಸಾಮರಸ್ಯವನ್ನು ಎತ್ತಿ ಹಿಡಿಯುವಂತ ಕಾಂಗ್ರೆಸ್ ಸರ್ಕಾರವನ್ನು ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಸ್ತಗುರುತಿಗೆ, ಯುಟಿ ಖಾದರ್ ಅವರ ಕೈಗುರುತಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನಿತ್ತು ಪ್ರಚಂಡ ಬಹುಮತ ಚುನಾಯಿಸಿ ಅಂತ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ കർണാടക, ജയ് കേരള. വേദിയിലെ കോൺഗ്രസിന്റെയും മുസ്ലിം ലീഗിന്റെയും നേതാക്കളെ, എന്നെ മുമ്പിലിരിക്കുന്ന KC റോഡ് പ്രാന്തപ്രദേശത്തെ നല്ലവരായ ജനാധിപത്യ വിശ്വാസികളെ, നമ്മുടെ കർണാടകയിലെ തിരഞ്ഞെടുപ്പ് 23-ാം തീയതി നടക്കുമ്പോൾ ആ തിരഞ്ഞെടുപ്പിൻ്റെ ദിവസം നിങ്ങൾ പോളിംഗ് ബൂത്തിലേക്ക് പോകുമ്പോൾ ഈ നാടിൻ്റെ പ്രാന്തപ്രദേശത്ത് ജീവിക്കുന്ന ഓരോ മതേതര വിശ്വാസികളും, ഓരോ ജനാധിപത്യ വിശ്വാസികളും നിങ്ങളെ മനസ്സിൽ വെക്കേണ്ട ഒരു കാര്യമുണ്ട്. രാജ്യം ഒരു ഫാസിസ്റ്റ് ഭീകര ഭരണകൂടത്തിൻ്റെ ഈ കെട്ടകാലത്ത് ഈ രാജ്യത്തിന് സ്വാതന്ത്ര്യം കൊണ്ടുതന്ന ഇന്ത്യൻ നാഷണൽ കോൺഗ്രസ് 1947 നമുക്ക് സ്വാതന്ത്ര്യമുണ്ടായി. സ്വതന്ത്രാനന്ദ ഇന്ത്യയിൽ ഈ നാട്ടിൽ സമാധാനത്തോടെയും ശാന്തിയോടെയും സ്വാതന്ത്ര്യത്തോടെയും അവന്റെ മതത്തെയും അനുഷ്ഠാനങ്ങളെയും അനുഷ്ഠിച്ചുകൊണ്ട്, ആചാരങ്ങളെയും അനുഷ്ഠിച്ചുകൊണ്ട്, അവന്റെ വിശ്വാസത്തെ മുറുകെ പിടിച്ചുകൊണ്ട് ജീവിക്കാനുള്ള സ്വാതന്ത്ര്യം നേടിത്തുന്ന ഇന്ത്യൻ നാഷണൽ കോൺഗ്രസ് അതിന്റെ ഭരണം കൈകളിൽ നിന്നും വഴുതിപോയപ്പോ ഈ ഫാസിസ്റ്റ് ഭരണകൂടം ഇന്ത്യയെ കൊണ്ടുചെന്നെത്തിക്കുന്നത് ഒരു സ്വാതന്ത്ര്യമില്ലാത്ത ഒരു ഏകാധിപത്യ ഭരണകൂടത്തിലേക്കാണ് എന്നുള്ളത് നിങ്ങൾ മനസ്സിലാക്കണം. അതിൽ നിന്നും വീണ്ടും 2ാം സ്വാതന്ത്ര്യ സമരം പ്രഖ്യാപിച്ചുകൊണ്ട് ഇന്ത്യയിലെ കണ്ണിലുണ്ണിയായ ഇന്ത്യൻ ജനാധിപത്യത്തിന്റെ എക്കാലത്തെയും നേതാവായ രാഹുൽ ഗാന്ധി ഇന്ത്യ മുഴുവനും ഭാരത് ചോഡോ യാത്ര നടത്തിയതിനു ശേഷം വരുന്ന ഒരു തെരഞ്ഞെടുപ്പാണ്. ഈ തെരഞ്ഞെടുപ്പ് ഇതൊരു സെമി ഫൈനൽ തെരഞ്ഞെടുപ്പാണ്. ഇനി വരാൻ പോകുന്ന നമ്മുടെ ഇന്ത്യ തെരഞ്ഞെടുപ്പിന് മുമ്പുള്ള കർണാടക സ്റ്റേറ്റിന്റെ സംസ്ഥാനത്തിന്റെ ഈ തെരഞ്ഞെടുപ്പ്
ഈ തെരഞ്ഞെടുപ്പിൽ ഇന്ത്യൻ നാഷണൽ കോൺഗ്രസിന് അധികാരത്തിലേൽക്കുകയും ഇന്ത്യൻ നാഷണൽ കോൺഗ്രസിന്റെ ഓരോ അഭ്യർത്ഥികളെയും വിജയിപ്പിക്കുകയും ചെയ്യേണ്ടത് ഇന്ത്യൻ ജനാധിപത്യ വിശ്വാസികളുടെ കടമയാണ് എന്നാണ് എനിക്ക് പറയാനുള്ളത്. എന്റെ പ്രിയപ്പെട്ട സഹോദരന്മാരെ, ഇന്ത്യ ഹിന്ദുവിൻ്റെതല്ല, ഇന്ത്യ ഒരു മുസൽമാന്റെതല്ല, ഇന്ത്യ ക്രിസ്ത്യാനിയുടേതുമല്ല. ഇന്ത്യ ആരുടേതാണ്? ഇന്ത്യ ഇന്ത്യക്കാരുടേതാണ്. ഇന്ത്യ ഇന്ത്യക്കാരുടേതാണെന്ന് മുറുകെ പിടിച്ചുകൊണ്ടുന്ന ഒരു ആപ്തവാക്യവുമായുമാണ് ഇന്ത്യൻ നാഷണൽ കോൺഗ്രസ് ഇക്കാലം അത്രയും ഇന്ത്യയിൽ പ്രവർത്തിച്ചു കൊണ്ടിരിക്കുന്നത്. അത് പ്രവർത്തിക്കുകയും ഈ നാടിന്റെ ജനങ്ങളുടെ നന്മയ്ക്ക് വേണ്ടി, ഈ നാടിന്റെ ജനങ്ങളുടെ വികസനത്തിന് വേണ്ടി. ഇവിടെ പല ആൾക്കാരും ചോദിക്കുന്നുണ്ട്, ഈ കഴിഞ്ഞ വർഷങ്ങളായി 70 വർഷമായി ഇന്ത്യയിൽ കോൺഗ്രസ് എന്ത് ചെയ്തു? അവരോട് ഞാൻ ചോദിക്കട്ടെ, നിങ്ങൾ ശ്വസിക്കുന്ന ഈ ശ്വാസമുണ്ടല്ലോ, നിങ്ങൾ ഉപയോഗിച്ചു കൊണ്ടിരിക്കുന്ന ഈ സ്വാതന്ത്ര്യമുണ്ടല്ലോ, ഈ സ്വാതന്ത്ര്യം ഇന്ത്യക്ക് കൊണ്ടുതന്നത് ഇന്ത്യൻ നാഷണൽ കോൺഗ്രസ് ആണ്. അതിനുശേഷം ഒരു ഭൂരിപക്ഷം ഉണ്ടായിരുന്ന ഒരു മന്ത്രിസഭ ഉണ്ടായിരുന്നു ഇന്ത്യൻ നാഷണൽ കോൺഗ്രസിന്. ഇന്ന് BJPക്ക് ഉണ്ടായിരുന്നതിനേക്കാളും കൂടുതൽ ഭൂരിപക്ഷം ഉണ്ടായിരുന്നു പാർലമെന്റിൽ ഇന്ത്യൻ നാഷണൽ കോൺഗ്രസിന്. പണ്ഡിറ്റ് ജവഹർലാൽ നെഹ്റു ആയിരുന്നു ഇന്ത്യയുടെ പ്രധാനമന്ത്രി. പണ്ഡിറ്റ് ജവഹർലാൽ നെഹ്റുവിന് അന്ന് ഇന്ത്യയെ ഒരു 5 വർഷത്തിനൊരിക്കൽ നടക്കുന്ന ഒരു ജനാധിപത്യ രാഷ്ട്രമാക്കുന്നതിന് പകരം ഒരു 50 വർഷം ഒറ്റക്ക് ഭരിക്കുന്ന ഒരു രാഷ്ട്രമാക്കി മാറ്റാൻ സാധിക്കുമായിരുന്നു. പക്ഷേ ജനാധിപത്യ മൂല്യങ്ങളെ മാനിച്ചുകൊണ്ട്, ഈ നാട്ടിലെ മതനിരപേക്ഷതയെ മാനിച്ചുകൊണ്ട്, ഈ നാട്ടിലെ വ്യത്യസ്തയെ, പ്ലൂറലിസത്തെ, അതുപോലെ തന്നെ നാനത്വത്തെ, ഏകത്വത്തെ മാനിച്ചുകൊണ്ട് ഇവിടെയുള്ള മുഴുവൻ ആൾക്കാർക്കും അവരുടെ ഭരണാധികാരികളെ തെരഞ്ഞെടുക്കാൻ 5 വർഷത്തിൽ ഒരിക്കൽ അവകാശം നൽകണമെന്ന് ആ ഉദ്ദേശത്തോടു കൂടിയാണ് ഇന്ത്യൻ നാഷണൽ കോൺഗ്രസിലെ പണ്ഡിറ്റ് നെഹ്റു നേതൃത്വം കൊടുക്കുന്ന സർക്കാർ ഈ രാജ്യത്തിന്റെ ഭരണഘടന ഉണ്ടാക്കിയത്. ആ ഭരണഘടന അനുസരിച്ച് ഈ നമ്മുടെ രാഷ്ട്രത്തിന്റെ ജീവശ്വാസമായ ഈ ഭരണഘടന അനുസരിച്ച് ഈ രാജ്യം മുന്നോട്ട് പോകണമോ എന്ന് നിങ്ങൾ ആഗ്രഹിക്കുന്നുണ്ടെങ്കിൽ ഇന്ത്യൻ നാഷണൽ കോൺഗ്രസിനെ ഭരണത്തിലേക്ക് തിരിച്ചു കൊണ്ടുവരണമെന്നാണ് എനിക്ക് ഈ സന്ദർഭത്തിൽ നിങ്ങളോട് പറയാനുള്ളത്. പ്രിയപ്പെട്ട സഹോദരന്മാരെ, ഇവിടെ ചില പാർട്ടികൾ കുതന്ത്രങ്ങൾ ഉണ്ടാക്കാൻ വേണ്ടി ഈ നാട്ടിലെ കോൺഗ്രസ് മുസ്ലിമീങ്ങൾക്ക് എന്ത് ചെയ്തു എന്ന് ചോദ്യം ചെയ്തുകൊണ്ട് ഇവിടെയുള്ള കോൺഗ്രസിന്റെ സ്ഥാനാർത്ഥികളെ പരാജയപ്പെടുത്താനുള്ള ശ്രമം നടത്തിക്കൊണ്ടിരിക്കുന്നു. അവരോട് ചോദിക്കാൻ എനിക്കൊന്നേ ഉള്ളൂ. സുഡാബി എന്ന് പറയുന്ന പാർട്ടിയോട് എനിക്ക് ചോദിക്കാൻ ഒന്ന് മാത്രമേ ഉള്ളൂ. നിങ്ങളുടെ സംഘടന, നിങ്ങളുടെ ഈ രാഷ്ട്രീയ പാർട്ടി രൂപീകരിക്കപ്പെട്ടത് എന്തിനു വേണ്ടിയാണ് എന്ന് നിങ്ങൾ അവരോട് ചോദിച്ചാൽ അവർ പറയും, ഞങ്ങളുടെ ഈ രാഷ്ട്രീയ പാർട്ടി രൂപീകരിക്കപ്പെട്ടത് ഇന്ത്യയുടെ RSS എന്ന് പറയുന്ന ഭീകര സംഘടനയെ എതിർക്കാൻ വേണ്ടിയാണ്, ഇന്ത്യയിലെ ഫാസിസ്റ്റ് ശക്തിയെ എതിർക്കാൻ വേണ്ടിയാണ്. അങ്ങനെയെങ്കിൽ അവരോട് ഞങ്ങൾ ചോദിക്കട്ടെ, ഈ നിയോജക മണ്ഡലത്തിൽ ഈ മംഗളാപുരം പറയുന്ന ഈ നമ്മുടെ UT ഖാദർ മത്സരിക്കുന്ന നിയോജക മണ്ഡലത്തിൽ നിങ്ങൾ ആരെ ജയിപ്പിക്കാൻ വേണ്ടിയാണ് പരിശ്രമിച്ചു കൊണ്ടിരിക്കുന്നത് എന്നാണ് എനിക്ക് ചോദിക്കാനുള്ളത്. എന്റെ പ്രിയപ്പെട്ട സഹോദരന്മാരെ, ഈ ഫാസിസ്റ്റ് ഭരണത്തിന്റെ കെട്ടക്കാലത്ത് നമ്മളെല്ലാവരും ഒന്നിച്ചു നിന്നുകൊണ്ട് RSS BJP ഭീകര സംഘടനയെ ഭരണത്തിൽ നിന്നും മാറ്റി നിർത്താനുള്ള ശ്രമം നടക്കുന്നതിനിടയിൽ അവർക്ക് ഏതെങ്കിലും രീതിയിൽ അധികാരത്തിന്റെ ആടിലേക്ക് കയറി ചെല്ലാൻ വേണ്ടിയിട്ടുള്ള പരിശ്രമമല്ലേ നിങ്ങൾ നടത്തിക്കൊണ്ടിരിക്കുന്നത് എന്നാണ് എനിക്ക് ചോദിക്കാനുള്ളത്. നിങ്ങളുടെ സംഘടനയുടെ ആദർശവും നിങ്ങൾക്ക് ആത്മാർത്ഥതയും ഉണ്ടെങ്കിൽ ഈ സന്ദർഭത്തിലെങ്കിലും ഈ അധികാരത്തിന്റെ കസേരകളിലേക്ക് ഭീകര സംഘടനയായ RSSന്റെയും BJPയുടെയും ഫാസിസ്റ്റ് ശക്തികളെയും നിങ്ങൾ കയറ്റാൻ വേണ്ടി ശ്രമിക്കുന്നതിൽ നിന്നും മാറി നിൽക്കണമേ എന്നാണ് ഞങ്ങൾക്കൊരു ജനാധിപത്യ വിശ്വാസം എന്ന രീതിയിലും സമാധാനത്തോടെ ഇന്ത്യയിൽ ജീവിക്കണമെന്ന ആഗ്രഹമുള്ളത് കൊണ്ട് നിങ്ങളോട് പറയാനുള്ളത്. പ്രിയപ്പെട്ട സഹോദരന്മാരെ, BJPക്കാരുടെയും RSSന്റെയും ഫാസിസ്റ്റ് ശക്തികളുടെയും രീതി എന്താണ്? ആദ്യം അവർക്ക് നിങ്ങളോട് പറയും, ഞങ്ങൾ പറഞ്ഞതുപോലെ അനുസരിക്കണം, അതല്ലെങ്കിൽ അവർ അനുസരിപ്പിക്കാൻ വേണ്ടി അവർ ഭീഷണിപ്പെടുത്തും. നേരത്തെ ഇവിടെ നമ്മുടെ സ്ഥാനാർത്ഥിയായ UT ഖാദർ പറഞ്ഞു, ഇവിടെ ആദ്യം NIA വന്നത് എവിടത്തേക്കാണ്? ആ NIA വന്നത് അവരെ അകത്താക്കാൻ വേണ്ടി ആയിരിക്കില്ല, അവർ ഒരു എഗ്രിമെന്റ് ഉണ്ടാക്കാൻ വേണ്ടി വന്നതായിരിക്കും. ആ എഗ്രിമെന്റ് പ്രകാരമാണ് ഇന്ന് ഏറ്റവും പ്രധാനപ്പെട്ട ചില സ്ഥാനാർത്ഥികളെ, കോൺഗ്രസിലുള്ള സ്ഥാനാർത്ഥികളെ പരാജയപ്പെടുത്തിക്കൊണ്ട് BJPക്ക് വേണ്ടി ചട്ടുകം പണിയുന്ന ഒരു പ്രവൃത്തിയാണ് സുഡാപ്പികൾ ഇവിടെ ചെയ്യുന്നത് എന്ന് എനിക്കിവിടെ പറയാൻ പറ്റും. പ്രിയപ്പെട്ട സഹോദരന്മാരെ, ജാഗ്രതയോടുകൂടെ
13-ാം തീയതി നിങ്ങൾ പോളിംഗ് ബൂത്തിലേക്ക് പോകുമ്പോൾ ജാഗ്രതയോടുകൂടെ ഈ നാട്ടിലെ ഉമ്മമാർ, ഈ നാട്ടിലെ പെങ്ങന്മാർ, ഈ നാട്ടിലെ അമ്മമാർ, ഈ നാട്ടിലെ സഹോദരിമാർ ജാതി മതവിശ്വാസത്തിന് അതീതമായിക്കൊണ്ട് ഇന്ത്യയുടെ ജനാധിപത്യ വിശ്വാസത്തെ, ഇന്ത്യയുടെ പ്ലൂറലിസത്തെ, ഇന്ത്യയുടെ നാനത്വത്തിൽ ഏകത്വത്തെ സംരക്ഷിക്കണമെന്നുള്ള ഏക ഉദ്ദേശത്തോടു കൂടെ ഈ രാജ്യത്തിന്റെ വികസനത്തിന് വേണ്ടി, ഈ രാജ്യത്തിന്റെ ജനങ്ങളുടെ ക്ഷേമത്തിന് വേണ്ടി, ഈ നാട്ടിലെ ജനങ്ങളുടെ നന്മയ്ക്ക് വേണ്ടി, സമാധാനത്തിന് വേണ്ടി, ശാന്തിക്ക് വേണ്ടി ഭാരത് ജോഡോ യാത്ര നടത്തിയ രാഹുൽ ഗാന്ധിയുടെ സപ്പോർട്ടിന് വേണ്ടി അദ്ദേഹത്തിന് ഐക്യദാർഢ്യം പ്രകടിപ്പിച്ചുകൊണ്ട് നിങ്ങളുടെ ഈ വോട്ട്, ഓരോരുത്തരുടെയും വോട്ട് കൈ ചിഹ്നത്തിന് നിങ്ങൾ നൽകണമേ എന്ന ഞാൻ നിർത്തുന്നു. എനിക്ക് അനുവദിക്കപ്പെട്ട സമയം 5 മിനിറ്റ് ആയതിനാൽ നിർത്തുന്നു. ജയ് ഹിന്ദ്, ജയ್ ಕಾಂಗ್ರೆಸ್. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಆದರಣೀಯ ನಾಯಕರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರೀತಿಯ ಸಹೋದರರೇ, ಬಹುಶಃ ಈಗಾಗಲೇ ಹಲವಾರು ಜನ ಕೆಲವಾರು ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗದೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ದೇಶ ಡೆಮೊಕ್ರೆಟಿಕ್ ದೇಶ ಆಗಿದ್ದು ಕೂಡ ಇವತ್ತು ಅದೆಷ್ಟೋ ಸಮುದಾಯಗಳು ಹೆದರಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವುದನ್ನು ನಾನು ಬಹಳ ನೇರವಾಗಿ ಇಲ್ಲಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅರೆ, ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇಲ್ಲಿ ಕಿವಿ ಕೊಟ್ಟು ಕೇಳಿ, ಜಾಗೃತೆಯ ಮಾತಾಗಿ ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ಈ ದೇಶಕ್ಕೆ ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು, ಬ್ರಿಟಿಷರ ಗುಂಡಿಗೆ ಎದನ್ನ ಕೊಟ್ಟಿದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇದನ್ನ ನೀವು ನೆನಪಿಟ್ಕೊಳ್ಬೇಕಾಗಿದೆ. ಇವತ್ತು ನೇರ ಇದ್ದಂತ ಸ್ಪರ್ಧೆಯನ್ನ ಮತಗಳ ವಿಭಜನೆಗೋಸ್ಕರ ಸಮುದಾಯದ ಹೆಸರು ಹೇಳಿಕೊಂಡು ತಮ್ಮದೇ ಬಿ ಟೀಮ್ ಅನ್ನ ತಯಾರು ಮಾಡಿ ಇವತ್ತು ಮನೆಗೆ ಹೋಗಿ ನೀವು ಹೇಳ್ತೀರಲ್ಲ ಸಮುದಾಯದ ಒಳಿತಿಗೋಸ್ಕರ ಕಟ್ಟಿದಂತ ಪಕ್ಷ ಅಂತ ಹೇಳಿ, ನಾನು ನಿಮ್ಮ ಹತ್ರ ಕೇಳ್ತೇನೆ, ಯಾವ ಸಮುದಾಯದ ಗ್ರಂಥದಲ್ಲಿದೆ ಅಥವಾ ಯಾವ ಸಮುದಾಯ ನಿಮ್ಮನ್ನು ಹೇಳಿದೆ ಹೊಡಿ ಬಡಿ ಅಂತ ಹೇಳುವಂತದ್ದನ್ನು ನೀವು ಉತ್ತರ ಕೊಡಬೇಕಾಗಿದೆ ನನಗೆ. ಯಾವುದೇ ಸಮುದಾಯ ಇರಲಿ, ಯಾವುದೇ ಸಮುದಾಯಕ್ಕೆ ಸೇರಿದಂತ ಗ್ರಂಥಗಳಿರಲಿ, ಅದು ಹೇಳುವುದು ಒಂದೇ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಮತ್ತು ಸಮಾನತೆ. ಇದನ್ನ ನಿಜವಾಗ್ಲೂ ನೀವು ಅರ್ಥ ಮಾಡಿದಾಗ, ನೀವೊಬ್ರು ಹಿಂದೂ ಆಗಿರಿ, ಒಬ್ರು ಮುಸ್ಲಿಂ ಆಗಿರಿ, ಒಬ್ರು ಕ್ರೈಸ್ತರಾಗಿರಿ, ಇದನ್ನ ನೀವು ಅರ್ಥ ಮಾಡಿದಾಗ ನೀವೊಬ್ರು ನೈಜ ಭಾರತೀಯರಾಗ್ತೀರಿ ಅಂತ ಹೇಳೋದನ್ನು ಇವತ್ತು ಹೇಳಬೇಕಾಗಿದೆ. ತಮಗೆಲ್ಲ ಗೊತ್ತಿದೆ, ಮಾತ್ರ ದೇವೋ ಭವ ಅಂತ ಹೇಳುವಂತ ಮುಖಾಂತರವಾಗಿ ಅಧಿಕಾರವನ್ನು ಹಿಡಿದಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಯೋಗಿ ಆದಿತ್ಯನಾಥ್ ಅವರ ಊರಲ್ಲಿ ಹಸ್ರಾತ್ನಲ್ಲಿ ಮನೀಷಾ ವಾಲ್ಮೀಕಿ ಅವರ ಬರ್ಬರ್ ಹತ್ಯೆ ಆಗ್ತದೆ. ರಾತ್ರಿ ಹೊತ್ತು ಆ ಹತ್ಯೆ ಆದಂತಹ ಯುವತಿಯನ್ನ ಪೊಲೀಸರೇ ಸಿಮೆಣ್ಣೆ ಹಾಕಿ ಸುರಿದು ಅವರೊಂದು ಸಂಸ್ಕಾರವನ್ನ ಮಾಡ್ತಾರೆ. ಕಡೆಯ ಪಕ್ಷ ಮನೆಯವರಿಗೆ ಶವ ಸಂಸ್ಕಾರವನ್ನ ಮಾಡ್ಲಿಕ್ಕೂ ಕೂಡ ನೀವು ಬಿಟ್ಟು ಕೊಟ್ಟಿಲ್ವಲ್ಲ. ಭಾರತೀಯ ಜನತಾ ಪಾರ್ಟಿಯವರೇ, ನೀವು ಇದಕ್ಕೆ ಉತ್ತರ ಕೊಡಬೇಕು. ಇದಾ ನಿಮ್ಮ ಮಾತ್ರ ದೇವೋ ಭವ ಅಂತ ಹೇಳುವಂಥದ್ದು ಇವತ್ತು ಉತ್ತರ ಕೊಡಬೇಕು. ಸತತವಾಗಿ 7 ದಿವಸಗಳ ಕಾಲ ನಿರಂತರವಾಗಿ ನಮ್ಮ ದೇಶಕ್ಕೆ ಬಂಗಾರದ ಮೆಡಲನ್ನು ಹಿಡ್ಕೊಂಡು ಬಂದಂತಹ ಕುಸ್ತಿ ಪಟ್ಟುಗಳು ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಕೂತಿದ್ದಾರೆ. ಯಾಕೆ ಅಂತ ಗೊತ್ತಿದೆಯಾ? ಇದರ ಬಗ್ಗೆ ನಾವು ಅರಿತುಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಒಬ್ಬ ಸಂಸದ, ಕುಸ್ತಿ ಫೆಡರೇಷನ್ ಅಧ್ಯಕ್ಷ, ನಮ್ಮ ದೇಶದ ಸಹೋದರಿಯರು ಕುಸ್ತಿ ಮೆಡಲಲ್ಲಿ ಜಯಿಸಿ, ಕುಸ್ತಿಯಲ್ಲಿ ಜಯಿಸಿ ಮೆಡಲ್ ಹಿಡ್ಕೊಂಡು ಬಂದ ಸಹೋದರಿಯರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ಆದ್ರೆ ಸರ್ಕಾರದಿಂದ ಪ್ರೋತ್ಸಾಹವನ್ನ ಕೇಳಿದಕ್ಕೆ ಆ MP ಏನ್ ಹೇಳ್ತಾರೆ ಅಂತ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಸಹೋದರರ ಒಂದು ಶರೀರವನ್ನ ನೀವು ನನಗೆ ಕೊಡಬೇಕು ಅಂತ ಹೇಳ್ತಾರಲ್ಲ, ಇಂಥ MP ಗಳಿಗೆ ಮೆಟ್ಟಲ್ಲಿ ಹೊಡಿಬೇಕು ಬೇಡ ಅಂತ ಹೇಳುವುದನ್ನು ಇವತ್ತು ಹೇಳಬೇಕಾಗಿದೆ. ಎಲ್ಲಿಯವರೆಗೆ ನಾವು ಇದನ್ನು ಸಹಿಸಿಕೊಂಡಿರ್ತೇವ, ಎಲ್ಲಿಯವರೆಗೆ ನಾವು ಮೌನವಾಗಿರ್ತೇವ, ಅಲ್ಲಿಯವರೆಗೆ ಇಂಥವರಿಗೆ ಬುದ್ಧಿ ಬರುವುದಿಲ್ಲ. ಅದಕ್ಕೋಸ್ಕರ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಾಳಿದ್ದು 10ನೇ ತಾರೀಕಿನಂದು ಚುನಾವಣೆ ನಡೀತದೆ. 10ನೇ ತಾರೀಕಿನಂದು ನಡೆಯುವಂತ ಚುನಾವಣೆಯಲ್ಲಿ ನಾವು ಗೆದ್ದಾಗಿದೆ ಬಿಡಿ. UT ಖಾದರ್ ಯಾವಾಗ ನಾಮಿನೇಷನ್ ಹಾಕಿದ್ರೆ ಆಗಲೇ ಗೆದ್ದಾಗಿದೆ ಬಿಡಿ. 13ನೇ ತಾರೀಕಿಗೆ ನಮಗಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಲ್ಲಿ UT ಖಾದರ್ ಜಯಿಸಿ ಬಂದಿದ್ದಾರೆ ಅಂತ ಹೇಳಲಿಕ್ಕಿರುವಂತದ್ದು ಮಾತ್ರ ಅಂತ ಹೇಳುವಂತ ವಿಷಯವನ್ನು ಈ ಮುಖಾಂತರವಾಗಿ ಹೇಳಲಿಕ್ಕೆ ಇರ್ತೇನೆ. ಇವತ್ತು ಅನೇಕ ಮಂದಿ ಮಾತಾಡಿದ್ದಾರೆ, ಅನೇಕ ಮಂದಿ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ನಾನು ಜಾಸ್ತಿಯನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಒಬ್ಬ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವನಾಗಿದ್ದು, ಹಿಂದೂ ಧರ್ಮದ ಆಚರಣೆಗಳಾಗಿದ್ದು, ನೈಜ ಭಾರತೀಯನಾಗಿದ್ದು ನಾನು ಇವತ್ತು ಕೇಳ್ತೇನೆ. ಇವತ್ತು ದೇವರ ಹೆಸರನ್ನು ಹೇಳಿಕೊಂಡು ಆಡಳಿತಕ್ಕೆ ಬಂದಂತ ಭಾರತೀಯ ಜನತಾ ಪಾರ್ಟಿ ಅವರೇ, ತಮ್ಮದೇ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಇದ್ರಲ್ಲ, ನಮ್ಮ ನಾಡಿನ ಒಂದು ದೈವ, ಗುಳಿಗ ದೈವಗೆ ಅಪಹಾಸ್ಯವನ್ನ ಮಾಡಿದ್ರಲ್ಲ, ಆಗ ನೀವು ಸಂಘಟನೆಯವರು, ಹಿಂದೂ ಮುಖಂಡರುಗಳೆಲ್ಲ ಎಲ್ಲಿ ಕೈಗೆ ಬಳೆ ತೊಟ್ಟು ನೀವು ಅಡಿಗೆ ಕೊಡಿ ಎಲ್ಲಿದ್ರ ಅಂತ ಇದಕ್ಕೆ ಉತ್ತರವನ್ನು ಕೊಡಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ನಾನು ಕೇಳ್ತೇನೆ ನಿಮ್ಮ ಹತ್ರ, ಇವತ್ತು ಹಿಂದುತ್ವದ ಬಗ್ಗೆ ನೀವು ಮಾತಾಡ್ತಿರಲ್ಲ, ಅವತ್ತು ಆಂಜನೇಯನ ಗುಡಿಯನ್ನ ತಿಮ್ಮದೇ ಸರ್ಕಾರ ಹೊಡಿಬೇಕಾದ್ರೆ ನೀವೆಲ್ಲಿದ್ರಿ? ಯಾಕೆ ಒಬ್ರು ಮಾತಾಡ್ಲಿಲ್ಲ ಅಂತ ಹೇಳುದು ನಾನು ಕೇಳ್ತೇನೆ.
ಇವತ್ತು ನೀವು ಉತ್ತರ ಕೊಡಬೇಕು ಬಂಧುಗಳೇ. ನಾನೊಬ್ಬ ಹಿಂದೂ ಆಗಿ ಎದ್ದು ತಟ್ಟಿ ಹೇಳ್ತೇನೆ, ನಿಮಗೆ ನಿಜವಾಗ್ಲೂ ಹಿಂದುತ್ವ ನಿಮ್ಮಲ್ಲಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದಂತ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತ ಹೇಳುವಂತ ಮಾತನ್ನು ನೀವು ಆಲಿಸಿದೆ ನನ್ನ ಹತ್ರ ಬನ್ನಿ, ನಾನು ನಿಮ್ಮನ್ನ ಹಿಂದೂ ಅಂತ ಕರಿತೇನೆ. ಅಲ್ಲಿವರೆಗೆ ನೀವೆಲ್ಲ ಬೇರೆ ಡೋಂಗಿ ಹಿಂದೂಗಳು, ಮತಕ್ಕೋಸ್ಕರ ಹಿಂದುತ್ವದ ಮಾತಾಡುವಂತ ಹಿಂದೂಗಳು ಅಂತ ನೇರವಾಗಿ ಹೇಳುತ್ತೇನೆ. ಇವತ್ತು ಬರಬೇಕಾದ್ರೆ ನನಗೊಬ್ರು ಮಿತ್ರರು ಕರೆ ಮಾಡಿ ಹೇಳಿದ್ರು, ನಿನ್ನೆ ದಿವಸ ಒಂದು ಭಾಷಣಕ್ಕೆ ಹೋಗಬೇಕಾದ್ರೆ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಅವರು ಸೋಲೋ ಮೋಟೋ ಕೇಸ್ಗಳನ್ನು ಹಾಕಬೇಕು ಅಂತ ನಿರ್ದೇಶನವನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳಿ. ಏನು ಭಯ ಇಲ್ಲ, ಸೋಮೋಟೋಗಳನ್ನ ಕೇಸ್ ನನ್ನ ಮೇಲೆ ಹಾಕದಿದ್ರೆ ಆ ಕೇಸನ್ನ ಕೂಡ ಎದುರಿಸಲಿಕ್ಕೆ ನಾನು ತಯಾರಾಗಿದ್ದೇನೆ. ಯಾಕೆ ತಯಾರಾಗಿದ್ದೇನೆ ಅಂತ ಹೇಳಿದ್ರೆ, ದಿವಸದ 24 ಗಂಟೆ 365 ದಿವಸಗೋಸ್ಕರ ನನ್ನ ಕ್ಷೇತ್ರ, ನನ್ನ ಜನ, ನನ್ನ ಸಹೋದರರು ಅಂತ ಹೇಳಿ ರಾತ್ರಿ ಹಗಲು ಯೂಟಿ ಖಾದರ್ ಕಷ್ಟ ಬರ್ತಾರೆ ಅಂತ ಆದ್ರೆ ಅವರಿಗೋಸ್ಕರ ನಾನು 2 ಕೇಸ್ಗಳನ್ನ 10 ದಿವಸಗಳ ರಾತ್ರಿ ಹಗಲನ್ನ ನಾನು ಶ್ರಮಿಸಲಿಕ್ಕೆ ತಯಾರಾಗಿದ್ದೇನೆ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ತಯಾರಾಗಿದ್ದೇನೆ. ಬಂಧುಗಳೇ, ಒಂದನ್ನು ಅರ್ಥ ಮಾಡಿ. ಇವತ್ತು ಅನೇಕ ಜನ ಕೇಳ್ತಾರೆ ಯೂಟಿ ಖಾದರ್ ಯಾಕೆ ಬೇಕು ಅಂತ ಹೇಳುವಂತದ್ದು. ಒಂದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಕಷ್ಟ ಅಂತ ಬಂದಾಗ ಅವರ ಮನೆಗೆ ಹೋದಾಗ ನೀನು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಅಂತ ನೋಡದೆ, ನನ್ನ ಮಗನಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಆರ್ಥಿಕವಾಗಿ ಸೋತಿದ್ದೇವೆ ಅಂತ ಹೇಳುವಾಗ ಯಾವ ಜಾತಿ, ಯಾವ ಪಕ್ಷ, ಯಾವ ಮತ ಅಂತ ಕೇಳದೆ ಕೂಡಲೇ ತನ್ನ ದೂರವಾಣಿ ಕರೆ ಮುಖಾಂತರವಾಗಿ ಕಾಲೇಜುಗಳ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿ ಆ ಮಕ್ಕಳಿಗೆ ಸೀಟನ್ನು ಕೊಡಿಸುವಂತ ನಾಯಕರಿದೆ, ಅದು ಯೂಟಿ ಖಾದರ್. ಇವತ್ತು ಶಾರೀರಿಕವಾಗಿ ಆರೋಗ್ಯ ಸಂಬಂಧ ಬಂದಾಗ ನಮಗೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಪಡೆಯಲಿಕ್ಕೆ ಆಗದಾಗ ನನ್ನ ಕ್ಷೇತ್ರದ ಜನರಿಗೆ ಯಾವ ಪ್ರೈವೇಟ್ ಹಾಸ್ಪಿಟಲ್ ಯಾವ ರೀತಿಯಾಗಿರ್ತಕ್ಕಂಥ ಔಷಧಿ ಇರ್ತದೆ, ಯಾವ ರೀತಿಯಾಗಿರ್ತದೆ ಚಿಕಿತ್ಸೆ ಸಿಗ್ತದ, ಪ್ರತಿಯೊಬ್ಬ ನನ್ನ ಕ್ಷೇತ್ರದ ಜನರಿಗೂ ಅಂಥದೇ ರೀತಿಯ ಅದೇ ಗುಣಮಟ್ಟದ ಚಿಕಿತ್ಸೆಯನ್ನ ಸಿಗಬೇಕು ಅಂತ ಹೇಳಿ ಉಳ್ಳಾಲದಲ್ಲಿ ಒಂದು ಉದಾಹರಣೆ ಮಾದರಿಯ ಮುಖಾಂತರವಾಗಿ ತಾಲೂಕು ಆಸ್ಪತ್ರೆಯನ್ನ ಮಾಡಿದ್ರಲ್ಲ, ಇದಕ್ಕೆ ಯೂಟಿ ಖಾದರ್ ಬೇಕು. ನೆನಪಿಟ್ಟು ಬಂಧುಗಳೇ, 9 ವರ್ಷಗಳ ಕಾಲ ಮೂಡಬಿದ್ರೆ ತಾಲೂಕು ಆಗ್ಬೇಕು ಅಂತ ಪ್ರತಿಭಟನೆ ನಡೆಯಿತು, ಹೋರಾಟ ನಡೆಯಿತು. ನಾವು ಒಬ್ಬ ಮತದಾರ ಬಂದು ತಾಲೂಕು ಆಗಬೇಕು ಅಂತ ಕೇಳದೆ ತನ್ನ ಸ್ವ ಇಚ್ಛೆಯಿಂದ ನನ್ನ ಕ್ಷೇತ್ರ ತಾಲೂಕಾಗಿ ಮಾರ್ಪಡಬೇಕು. ಆ ಮುಖಾಂತರವಾಗಿ ದೂರದ ಊರುಗಳಿಂದ ತಾಲೂಕು ಕಂದಾಯ ಕಚೇರಿಗೆ ಹೋಗುವವರಿಗೆ ತನ್ನ ಮನೆ ಬಾಗಿಲಿಗೆ ಒಂದು ಸೇವೆಗಳನ್ನ ಮಾಡುವಂತ ಅವಕಾಶ ಆಗ್ಬೇಕು ಅಂತ ಹೇಳಿ ಉಳ್ಳಾಲವನ್ನ ತಾಲೂಕಾಗಿ ಮೇಲ್ದರ್ಜೆಗೇರಿಸಿದ್ರಲ್ಲ, ಇದಕ್ಕೆ ಯೂಟಿ ಖಾದರ್ ಬೇಕು. ಕುಡಿಲಿಕ್ಕೆ ಎಷ್ಟೋ ಮನೆಗಳಲ್ಲಿ ನೀರಿಲ್ಲದ ಕಾರಣಕ್ಕೋಸ್ಕರ ಹರೇಕಳದಲ್ಲಿ ಡ್ಯಾಮ್ ಅನ್ನ ಮಾಡುವಂತ ಮುಖಾಂತರ 365 ದಿವಸ 24 ಗಂಟೆ ಪ್ರತಿ ಮನೆಗೆ ನೀರಿನ ಸರಬರಾಜು ಮಾಡಿಕೊಟ್ರಲ್ಲ, ಇದಕ್ಕೆ ಯೂಟಿ ಖಾದರ್ ಬೇಕು. ಹಲವಾರು ವರ್ಷಗಳಿಂದ ನಾವು ಆ ಕಡೆಗೆ ಹೋದಾಗ ಹರೇಕಳದವರು ಒಂದ ಮೆಲ್ಕಾರಾಗಿ ಅಥವಾ ಪಂಪಾಳು ಬಂದು BC ರೋಡ್ ಬಂಟ್ವಾಳ ಹೋಗುವಂತ ಸಂದರ್ಭ ನಿರ್ಮಾಣ ಆಗಿತ್ತು. ಆದ್ರೆ ಈ ಮುಖಾಂತರವಾಗಿ ಹರೇಕಳ ಡ್ಯಾಮಿನ ಮುಖಾಂತರ ಬ್ರಿಡ್ಜ್ ಅನ್ನ ಕಟ್ಟುವಂತ ಮುಖಾಂತರವಾಗಿ ಕೇವಲ 10 ನಿಮಿಷಗಳಲ್ಲಿ BC ರೋಡ್ ಬಂಟ್ವಾಳವನ್ನು ತಲುಪಿದಂತೆ ಮಾಡಿದ್ರಲ್ಲ, ಇದಕ್ಕೆ ಯೂಟಿ ಖಾದರ್ ಬೇಕು. ಇವತ್ತು ಎಷ್ಟೋ ಜನರಿಗೆ ಯೂಟಿ ಖಾದರ್ ಸಾಧನೆಯನ್ನ ಸಹಿಸಲಿಕ್ಕೆ ಆಗದೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರಕ್ಕೆ ನೀವು ಕೊಡಬೇಕಾದಂತ ಉತ್ತರ ಏನು ಅಂತ ಹೇಳಿದ್ರೆ, ನಾಳಿದ್ದು ನಾವು ಹಾಕುವಂತ ಮತದಾನವೇ ಇದಕ್ಕೆ ಉತ್ತರ ಆಗಬೇಕು. ನಾವು ಹಾಕುವಂತ ಮತದಾನ ಯೂಟಿ ಖಾದರ್ ಅವರ ವಿರುದ್ಧ ಇರತಕ್ಕಂತ ಅಪಪ್ರಚಾರಗಳಿಗೆ ತಡೆಯುವಂತ ತಡೆಗೋಡೆಯಾಗಿ ನಿರ್ಮಾಣವಾಗಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ಮುಡಿಪಿನ ಕಾರ್ಯಕ್ರಮಕ್ಕೆ ಹೋಗುವುದರಿಂದ ತಮ್ಮೆಲ್ಲರದ ಅನುವನ್ನು ಮಾಡಿಕೊಂಡು ಮುಂದೆ ಇದೇ ವೇದಿಕೆಯಲ್ಲಿ 13ನೇ ತಾರೀಕು ಯೂಟಿ ಖಾದರ್ ವಿಜ್ಞಾಗಿ ಬಂದ ನಂತರ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಖಂಡಿತವಾಗ್ಲೂ ಅವರು ಬರ್ತಾರೆ. ಆ ಅಭಿನಂದನೆ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಸಂಪರ್ಕಿಸ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಮೇಲಿರುವಂತಹ ಗಣ್ಯರೇ ಹಾಗೂ ನನ್ನೂರಿನ ಎಲ್ಲ ನನ್ನ ನೆಚ್ಚಿನ ಕಾರ್ಯಕರ್ತ ಮಿತ್ರರೇ, ನಾಗರಿಕ ಬಂಧುಗಳೇ, ಈಗಾಗಲೇ ನೀವು ಹಲವು ಗಣ್ಯರ ಮಾತುಗಳನ್ನ ಕೇಳಿದ್ರಿ. ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಗಳು ಶಾಸಕರು ಆದಂತಹ ಯೂಟಿ ಖಾದರ್ ಅವರು ಸವಿಸ್ತಾರವಾಗಿ ತನ್ನ ಮಾತನ್ನ ನಿಮ್ಮ ಮುಂದೆ ಇಲ್ಲಿ ಹೇಳಿದ್ರು. ಅದೇ ರೀತಿ ಮಂಜೇಶ್ವರದ ಜನಪ್ರಿಯ ಶಾಸಕರಾದಂತಹ AKM ಅಶ್ರಫ್ ರವರು, ಮುಸ್ಲಿಂ ಲೀಗ್ನ ಮಂಡಲ ಕೋಶಾಧಿಕಾರಿಗಳಾದಂತಹ ಸೈಯದ್ ಸೈಫುದ್ದೀನ್ ತಂಗಳ್ರವರು ಸಹ ಸವಿಸ್ತಾರವಾಗಿ ಯೂಟಿ ಖಾದರ್ ಅವರ ಬಗ್ಗೆ, ಈ ಉಳ್ಳಾಲ ಕ್ಷೇತ್ರದ ಬಗ್ಗೆ, ಇಲ್ಲಿನ ರಾಜಕೀಯ ಪಕ್ಷಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಅಭಿಷೇಕ್ ಉಳ್ಳಾಳ್ರವರ ಮಾತುಗಳನ್ನ ಕೇಳಿದ್ರಿ. ಇವತ್ತು ಮೇ 10ಕ್ಕೆ ಚುನಾವಣೆ ಘೋಷಣೆ ಆಗಿದೆ. ಇವತ್ತು 6ನೇ ತಾರೀಕು, ಇನ್ನು 3 ದಿನ ಇದೆ. 4ನೇ ದಿನಕ್ಕೆ ನಾವು ವೋಟ್ ಹಾಕ್ಲಿಕ್ಕೆ ಹೋಗ್ತೇವೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಈ ಚುನಾವಣೆ ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಲಿಕ್ಕಿರುವಂತ ಒಂದು ಸುವರ್ಣ ಅವಕಾಶ. ನಮಗೆ ಬೇರೆ ಯಾವುದೇ ಅವಕಾಶ ಸಿಗೋದಿಲ್ಲ. ಬಿಜೆಪಿಯನ್ನ ಕಿತ್ತೊಗಿಬೇಕು ಅಂದ್ರೆ ನಮಗೆ ಇರುವಂತ ಒಂದು ಅವಕಾಶ ಮತದಾನ ಮಾತ್ರ. ರಾಜಕೀಯ ಅಧಿಕಾರ ಇದೆಯಲ್ಲ, ಈ ರಾಜಕೀಯ ಅಧಿಕಾರವನ್ನ ಬದಲಾಯಿಸಬೇಕು. ಈ ಎಲ್ಲಾ ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತದ್ದು ರಾಜಕೀಯ ಅಧಿಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ. ಮಾಸ್ಟರ್ ಕೀಯನ್ನ ಬಳಸಿ ಯಾವ ರೀತಿ ಎಲ್ಲಾ ಬೀಗಗಳನ್ನ ಓಪನ್ ಮಾಡಬಹುದು, ಅದೇ ರೀತಿ ರಾಜಕೀಯ ಅಧಿಕಾರವನ್ನ ಬಳಸಿ ಎಲ್ಲಾ ಬೀಗಗಳನ್ನ ಓಪನ್ ಮಾಡಬಹುದು ಅಂತ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ವಿಚ್ ವಿ ಕ್ಯಾನ್ ಓಪನ್ ಆಲ್ ದ ಡೋರ್ಸ್ ಆಫ್ ಸಕ್ಸಸ್. ಎಲ್ಲಾ ಯಶಸ್ವಿನ ಬಾಗಿಲುಗಳನ್ನ ತೆರೆಯುವಂತ ಒಂದು ಮಾಸ್ಟರ್ ಕೀ ಇದ್ರೆ ಅದು ರಾಜಕೀಯ ಅಧಿಕಾರ ಅಂತ.
ಈ ಅಧಿಕಾರವನ್ನ ಬದಲಾಯಿಸಲಿಕ್ಕೆ, ಒಂದು ಜನಪರ ಸರ್ಕಾರದ ಕೈಗೆ ಕೊಡ್ಲಿಕ್ಕೆ, ಒಂದು ಜನಸ್ನೇಹಿ ಶಾಸಕನ ಕೈಗೆ ಕೊಡ್ಲಿಕ್ಕೆ ಇರುವಂತ ಅವಕಾಶ ಮುಂದಿನ 4 ದಿನಗಳಲ್ಲಿ ನಮ್ಮ ಬಳಿಗೆ ಬರ್ತದೆ. ಮೇ 10ರ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಗೆ ಬೇಕು. ಈ ಕ್ಷೇತ್ರದಲ್ಲಿ ಬದಲಾವಣೆಯ ಹರಿಕಾರನಾಗಿ ಯುಟಿ ಖಾದರ್ ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಮುಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅವರು ಬರುವಂತ ಎಲ್ಲಾ ಸಾಧ್ಯತೆಗಳಿದೆ. ಇದಕ್ಕೆ ನೀವುಗಳು ಅವಕಾಶ ಮಾಡಿಕೊಡ್ಬೇಕು. ಯಾವ ರೀತಿ ಗೆಲ್ಲಿಸಬೇಕು ಅಂದ್ರೆ, ಕಳೆದ ಬಾರಿ 20,000 ಮತಗಳಲ್ಲಿ ಗೆದ್ದಿದ್ದಾರೆ, ಈ ಬಾರಿ ಅದು 40,000ಕ್ಕೆ ಹೋಗಬೇಕು. ಏನು ಅವರ ವಿರುದ್ಧ ಬಿಜೆಪಿ ನಿಂತಿದೆ, ಬಿಜೆಪಿಯ ಅಂತರ ಅರ್ಧ ಕಡಿಮೆ ಆಗಬೇಕು. ಬೇರೆ ಯಾರೆಲ್ಲ ನಿಂತಿದ್ದಾರೆ ಅವರು ಠೇವಣಿ ಇಲ್ಲದ ಮನೆಗೆ ಹೋಗಬೇಕು. ಈ ರೀತಿಯ ಸೋಲನ್ನ ನೀವು ಅವರಿಗೆ ಕೊಡಬೇಕು. ಈ ಕೆಲಸವನ್ನ ನೀವು ಮಾಡಬೇಕಾಗಿದೆ. ಇವತ್ತು ನೇರ ಚುನಾವಣೆ ನಡೆಯುತ್ತಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬೇರೆ ಯಾವ ಪಕ್ಷಗಳು ಸ್ಪರ್ಧೆಯಲ್ಲಿ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಚುನಾವಣೆ ನಡೆಯುತ್ತಿರುವಂತದ್ದು, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಂಗಳೂರಿನಲ್ಲೂ ಚುನಾವಣೆ ನಡೆಯುತ್ತಿರುವಂತದ್ದು, ದಿನೇಶ್ ಕುಂಪಳ ಮತ್ತು ಯುಟಿ ಖಾದರ್ ನಡುವೆ ಸ್ಪರ್ಧೆ ಇರುವಂತದ್ದು. ರಾಜಕೀಯ ಜ್ಞಾನ ಇರುವವರಿಗೆ, ರಾಜಕೀಯ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುವವರಿಗೆ ಇದು ಗೊತ್ತಿರ್ತದೆ. ಈ ಕ್ಷೇತ್ರದ ಜನ ರಾಜಕೀಯವಾಗಿ ಜ್ಞಾನ ಹೊಂದಿರುವಂತವ್ರು, ಈ ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಇರುವಂತವ್ರು. ಇಲ್ಲಿ ಸತೀಶ್ ಕುಂಪಳರಂತ ಅಭ್ಯರ್ಥಿ ಗೆಲ್ಲಲಿಕ್ಕೆ ಈ ಕ್ಷೇತ್ರದ ಜನ ಯಾವತ್ತಿಗೂ ಅವಕಾಶ ಕೊಡೋದಿಲ್ಲ. ಸತೀಶ್ ಕುಂಪಳ ಏನು ಇಲ್ಲಿನ ನಮ್ಮ ಮುಸಲ್ಮಾನರ ಬಂಧು ಏನಲ್ಲ. ಕೆಲವರೆಲ್ಲ ಹೇಳ್ತಾರೆ ಸತೀಶ್ ಕುಂಪಳ ಬಾರಿ ಎಡ್ಡೆ ಜನ ಅಂತ. ಸತೀಶ್ ಕುಂಪಳರ ಭಾಷಣವನ್ನು ನೀವು ಕೇಳಿರ್ಬೋದು. ಒಂದು ಸಮಾವೇಶದಲ್ಲಿ ಮಾತಾಡಿಕೊಂಡು ಸತೀಶ್ ಕುಂಪಳ ಹೇಳ್ತಾರೆ, ಹಿಜಾಬ್ ವಿಷಯದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಹಿಜಾಬ್ ವಿಷಯದಲ್ಲಿ ಮುಸಲ್ಮಾನರು ಅಂಗಡಿಯನ್ನು ಬಂದ್ ಮಾಡಿದ್ರು, ಎಲ್ಲರೂ ಗೊತ್ತಿಲ್ಲದವನು ಸಹ ಅಂಗಡಿ ಬಂದ್ ಮಾಡಿದ್ದಾನೆ, ಅವರಿಗೆ ಶಾಶ್ವತವಾಗಿ ಅಂಗಡಿ ಬಂದ್ ಮಾಡಿಸುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಸತೀಶ್ ಕುಂಪಳ ಹೇಳಿದ್ದಾರೆ. ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಇವತ್ತು ಯಾರೋ 4 ಜನ ಬಂದು ಸತೀಶ್ ಕುಂಪಳ ಎಡ್ಡೆ ಜನ ಅಂತ ನಂಬಲಿಕ್ಕೆ ಈ ಮುಸ್ಲಿಂ ಸಮುದಾಯದ ಜನ, ಇಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಜನ, ಇಲ್ಲಿನ ಬಹುಸಂಖ್ಯಾತ ಸೌಹಾರ್ದತೆಯನ್ನು ಬಹುಸುವಂತ ಹಿಂದೂ ಸಮುದಾಯದ ಜನ ಮೂರ್ಖರಲ್ಲ. ನಮಗೆ ಗೊತ್ತಿದೆ ಯಾರನ್ನ ಗೆಲ್ಲಿಸಬೇಕು ಅಂತ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಉದ್ದೇಶ ಈ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಸುವುದರ ಜೊತೆಗೆ, ಇಲ್ಲಿ ಏನು ಇವತ್ತು ಮುಖವಾಡ ಧರಿಸಿಕೊಂಡು ಬಿಜೆಪಿ ಅಭ್ಯರ್ಥಿ ಅಲ್ಪಸಂಖ್ಯಾತರ ಪರ ಅಂತ ಹೇಳಿ ಮೊನ್ನೆ ಹೋಗಿ ಹಲಾಲ್ ಜಟ್ಕಾ ಕಟ್ಟು ವಿವಾದ ಮಾಡಿದಂತ ಇದೇ ಸತೀಶ್ ಕುಂಪಳ ಅವರು ಒಂದು ಅಶ್ರಫ್ ಅನ್ನುವ ಹರೆ ಕಳೆದವನ ಮನೆಗೆ ಹೋಗಿ ಬಿರಿಯಾನಿ ಊಟ ಮಾಡ್ತಾರೆ, ಹಲಾಲ್ ಬಿರಿಯಾನಿಯನ್ನು ತಿಂತಾರೆ. ಆವತ್ತು ನಡೆಯುತ್ತೆ ಅವರಿಗೆ. ಬಾಕಿ ಇದ್ದಾಗ ಹಲಾಲ್ ಜಟ್ಕಾ ಕಟ್ಟು ವಿವಾದವನ್ನು ತರ್ತಾರೆ. ಇಂಥವರನ್ನ ಸೋಲಿಸಬೇಕಾಗಿದೆ, ಇವರ ಮುಖವಾಡವನ್ನು ಕಳಿಸಬೇಕಾಗಿದೆ. ಈ ಕಾರಣಕ್ಕಾಗಿ ನಿಮ್ಮ ಮತ ಯುಟಿ ಖಾದರ್ ಅವರಿಗೆ ಕೊಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ ಇಡೀ ರಾಜ್ಯದ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ, ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ 140ರಿಂದ 150 ಸ್ಥಾನ ಪಡೀತದೆ ಅಂತ. ಆಂಗ್ಲ ಮಾಧ್ಯಮ ಪತ್ರಿಕೆಗಳು ಹೇಳಿದೆ, ಕನ್ನಡ ಮಾಧ್ಯಮ ಹೇಳಿದೆ, ಹಿಂದಿ ಮಾಧ್ಯಮ ಪತ್ರಿಕೆಗಳು ಹೇಳಿದೆ, ಮೋದಿಯ ಹಣ ತಿಂದು ಬದುಕುವಂತ ಮಾರಲ್ಪಟ್ಟ ಮಾಧ್ಯಮಗಳು ಸಹ ಹೇಳ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರ್ತದೆ ಅಂತ. ಯಾಕೆ? ಬೇರೇನೂ ಅಲ್ಲ, ಬಿಜೆಪಿಯ ಈ ಭ್ರಷ್ಟ ಸರ್ಕಾರ ಸಾಕಾಗಿದೆ. ಜನಗಳಿಗೆ ಬೆಲೆ ಏರಿಕೆ ಈ ಸರ್ಕಾರ ಸಾಕಾಗಿದೆ. ವಿವಾದಗಳನ್ನ ತಂದು ಹಲಾಲ್ ಜಟ್ಕಾ, ಲವ್ ಜಿಹಾದು ಅಂತ ಹೇಳ್ಕೊಂಡು ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು, ಜಾತ್ರೆಯಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಿದ್ರೆ ಅವರಿಗೆ ದಬ್ಬಾಳಿಕೆ ಮಾಡುವಂತದ್ದು, ಶಾಲಾ ಮಕ್ಕಳಿಗೆ ಶಾಲೆಯ ಫೀಸನ್ನ ಕಟ್ಟಲಿಕ್ಕೆ ಕಷ್ಟಪಡುವಂತ ಈ ಸಂದರ್ಭದಲ್ಲಿ ಹಿಜಾಬ್ ವಿವಾದವನ್ನು ತಂದು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತದ್ದು, ಅವರ ಸ್ಕೂಲ್ನ ಸ್ಕಾಲರ್ಶಿಪ್ ಕಟ್ ಮಾಡುವಂತದ್ದು, 2B ಮೀಸಲಾತಿಯನ್ನ ರದ್ದು ಮಾಡುವಂತದ್ದು, ಉರಿಗೌಡ ನಂಜೇಗೌಡ ಅನ್ನುವ ವಿವಾದವನ್ನು ತಂದು ಹಿಂದೂ ಮುಸಲ್ಮಾನರ ನಡುವೆ ದೇಶ ಹಬ್ಬುವಂತ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ಈ ರಾಜ್ಯದ ಜನ ಮುಂದಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಜೊತೆ ಆಕರ್ಷಣೆಗೆ ಒಳಗಾಗೋದಕ್ಕೊಂದು ಕಾರಣ ಇದೆ, ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು. 200 ಯೂನಿಟ್ ವಿದ್ಯುತ್ ಫ್ರೀಯನ್ನ ಕಾಂಗ್ರೆಸ್ನ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡ್ತದೆ. 200 ಯೂನಿಟ್ ವಿದ್ಯುತ್ ಅಂದ್ರೆ 1,800 ರೂಪಾಯಿ ಕರೆಂಟ್ ಬಿಲ್ಲು. ಕೆಸಿ ರೋಡ್ನ ಯಾವುದೇ ನಾಗರಿಕ, ತಲಪಾಡಿ ಗ್ರಾಮದ ಯಾವುದೇ ನಾಗರಿಕ, ಬಹುಶಃ ಶ್ರೀಮಂತರಿರ್ಬೋದು, ನಮ್ಮ ಟಿ ಖಾದರ್ ಖಾದರ್ ಚಾನ್ ಅಂತವರು. ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಮುಖ್ಯ ಭಾಷಣಕಾರರಾದಂತಹ ನಿಕೇತ್ ರಾಜ್ ಮೌರ್ಯ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅವರು ಮುಡಿಪುವಿನಿಂದ ಹೊರಟಿದ್ದಾರೆ. ಹಾಗಾಗಿ ಅವರನ್ನು ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೇವೆ. ಅತ್ಯದ್ಭುತ ಭಾಷಣಕಾರ ಇವರು ಈಗ ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ವೇದಿಕೆಯನ್ನು ತಲುಪಲಿದ್ದಾರೆ. ಇವತ್ತು 1,800 ರೂಪಾಯಿ ಕರೆಂಟ್ ಬಿಲ್ಲು ಸಾಧಾರಣವಾದ ಮಧ್ಯಮ ವರ್ಗದವನ ಮನೆಗೆ, ಬಡವನ ಮನೆಗೆ ಬರೋದಿಲ್ಲ, ಅದಕ್ಕಿಂತ ಒಳಗಡೆ ಬರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಲಪಾಡಿ ಗ್ರಾಮದಲ್ಲಿ ಯಾರು ಕರೆಂಟ್ ಬಿಲ್ ಕಟ್ಟುವಂತ ಅವಶ್ಯಕತೆ ಬರೋದಿಲ್ಲ. 5ನೇ ತಾರೀಕಿಗೆ ಲೈನ್ ಮ್ಯಾನ್ ಕರೆಂಟ್ ಬಿಲ್ ಫೀಸ್ ಕೀಳಲಿಕ್ಕೆ ಕಟಿಂಗ್ ಪ್ಲೇಯರ್ ಇಟ್ಕೊಂಡು ನಿಮ್ಮ ಮನೆಗೆ ಬರುವ ಅವಶ್ಯಕತೆ ಬರೋದಿಲ್ಲ. ಸರ್ಕಾರ 200 ಯೂನಿಟ್ 1,800 ರೂಪಾಯಿಯ ಉಚಿತ ವಿದ್ಯುತ್ ಅನ್ನು ನಿಮ್ಮೆಲ್ಲರಿಗೂ ಕೊಡ್ತದೆ. APL ನವರಿಗೂ ಕೊಡ್ತದೆ, BPL ನವರಿಗೂ ಕೊಡ್ತದೆ, ಶ್ರೀಮಂತನಿಗೂ ಕೊಡ್ತದೆ. ಇದು ಈ ಸರ್ಕಾರದ ಗ್ಯಾರಂಟಿ ಕಾರ್ಡ್. 10 kg ಅಕ್ಕಿಯನ್ನ BPL ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡ್ತದೆ. 7 kgಯನ್ನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇತ್ತು, ಅದನ್ನ 5 kgಗೆ ತಂದು ನಿಲ್ಲಿಸಿದ್ದಾರೆ. ಅದನ್ನ ಈಗ 10 kg ಮಾಡಿ ಪ್ರತಿ BPL ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಡ್ತದೆ. ನಿಮ್ಮ ಮನೆಯಲ್ಲಿ 5 ಜನ ಇದ್ರೆ 50 kg ಅಕ್ಕಿಯನ್ನ ನೀವು ತಲಪಾಡಿ ಸ್ಟೋರಿಗೆ ಹೋಗಿ ತರಬಹುದು.
6 ಜನ ಇದ್ರೆ 60 ಕೆಜಿ ಅಕ್ಕಿ ತರಬಹುದು. ಇದು ಈ ಸರ್ಕಾರದ 2ನೇ ಗ್ಯಾರಂಟಿ ಯೋಜನೆ ಅನ್ನಭಾಗ್ಯ ಅಂತ. 3ನೇ ಯೋಜನೆಯನ್ನು ಕೊಡ್ತು ನಿಮ್ಮ ಮನೆಯ ಗೃಹಿಣಿಗೆ, ಯಜಮಾನಿಗೆ, ತಾಯಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಅವರ ಬ್ಯಾಂಕ್ ಖಾತೆಗೆ ಈ ಹೊಸ ಸರ್ಕಾರ ಕೊಡಲಿದೆ. 2,000 ರೂಪಾಯಿ ನಿಮ್ಮ ಮನೆಯ ಯಜಮಾನಿ ಯಾರಿದ್ದಾರೆ, ತಾಯಿ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಯಾರೇ ಇರ್ಬೋದು, ಆ ಮನೆಯ ಯಜಮಾನಿಯಾಗಿ ಯಾರಿರ್ತಾರೆ ಅವರ ಖಾತೆಗೆ 2,000 ರೂಪಾಯಿಯನ್ನ ಸರ್ಕಾರ ಹಾಕ್ತದೆ. 4ನೇ ಯೋಜನೆ, ನಿಮ್ಮ ಮಗ ಅಥವಾ ಮಗಳು ಪದವಿ ಡಿಗ್ರಿಯನ್ನ ಓದಿದ್ರೆ, ಡಿಗ್ರಿ ಆಗಿದ್ರೆ, ಆಕೆಗೆ ಉದ್ಯೋಗ ಸಿಗದೇ ಇದ್ರೆ, ಉದ್ಯೋಗ ನೋಂದಣಿ ಕಚೇರಿಯಲ್ಲಿ ಆಕೆ ಅರ್ಜಿ ಹಾಕಿದ್ರೆ ಆಕೆಗೆ 3,000 ರೂಪಾಯಿನ ತಿಂಗಳಿಗೆ ಆಕೆಗೆ ಎಲ್ಲಿ ತನಕ ಕೆಲಸ ಸಿಗ್ತದೋ, ಆತನಿಗೆ ಎಲ್ಲಿ ತನಕ ಕೆಲಸ ಸಿಗ್ತದೋ ಅಲ್ಲಿ ತನಕ ಈ ಸರ್ಕಾರ ದಿನಕ್ಕೆ 100 ರೂಪಾಯಿಯಂತೆ 3,000 ರೂಪಾಯಿಯನ್ನ ಆತನ ಆಕೆಯ ಬ್ಯಾಂಕ್ ಖಾತೆಗೆ ಹಾಕ್ತದೆ. ಡಿಪ್ಲೊಮಾ ಮಾಡಿದ್ರೆ 1,500 ರೂಪಾಯಿ ದಿನಕ್ಕೆ 50 ರೂಪಾಯಿ ಅಂತ ಆಗ್ತದೆ. ಯಾಕಂದ್ರೆ ಡಿಗ್ರಿ ಓದಿದಂತ ಹುಡುಗ ತನಗೆ ಖರ್ಚಿಗೆ ತಂದೆ ತಾಯಿಯನ್ನ ಅವಲಂಬಿಸಕೂಡ್ದು, ಖರ್ಚಿಗಾಗಿ ತಂದೆ ತಾಯಿ ಹತ್ರ ಬೇಡ್ಕೊಡ್ದು ಆತನಿಗೆ 100 ರೂಪಾಯಿಯನ್ನ ಸರ್ಕಾರ ದಿನಕ್ಕೆ ಕೊಟ್ಟು 3,000 ರೂಪಾಯಿ 1,500 ರೂಪಾಯಿನ ಡಿಪ್ಲೊಮಾ ಮಾಡಿದವನಿಗೆ ಆಗ್ತದೆ. ಅದರ ನಂತರ ರಾಹುಲ್ ಗಾಂಧಿ ಒಂದು ಘೋಷಣೆಯನ್ನು ಮಾಡಿದ್ರು, ರಾಜ್ಯದ ಪ್ರತಿ ಮಹಿಳೆ, ಅದು ಯಾವುದೇ ಜಾತಿಯವಳಿರ್ಲಿ, ಯಾವುದೇ ಧರ್ಮದವಳಿರ್ಲಿ, ಅದು ಯಾವುದೇ ವಯಸ್ಸಿನವಳಿರ್ಲಿ, ಪ್ರತಿ ಮಹಿಳೆ KSRTC ಬಸ್ ನಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೋದ್ರು ಉಚಿತ, ಮುಡಿಪುವಿನಿಂದ ಮಂಗಳೂರಿಗೆ ಬಂದ್ರು ಉಚಿತ ಪ್ರಯಾಣದ ಘೋಷಣೆಯನ್ನು ಹೊಸ ಸರ್ಕಾರ ಮಾಡ್ತದೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೆ 10,000 15,000ದವರೆಗೆ, ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ ಮಾಡ್ತದೆ. ಇವತ್ತು ನನ್ನ ಪೊಲೀಸ್ ಮಿತ್ರರಿದ್ದಾರೆ, ಇಲ್ಲಿ ಬಂದೋಬಸ್ತಿಗೆ ಬಂದಿರಬಹುದು, ಪೊಲೀಸ್ನವರು ರಾತ್ರಿ ಕೆಲಸ ಮಾಡಿದ್ರೆ ಇವತ್ತು ರಾತ್ರಿ ಪಾಳಿಯ ಮಾಡ್ತಾ ಇದ್ದಾರೆ. ನೀವು ರಾತ್ರಿ ಪಾಳಿ ಕೆಲಸ ಮಾಡಿದ್ರೆ ಪ್ರತಿ ತಿಂಗಳು 5,000 ರೂಪಾಯಿ ಹೆಚ್ಚಳವಾಗಿ ನಿಮಗೆ ಈ ಸರ್ಕಾರ ಕೊಡಲಿದೆ. ಪ್ರತಿ ಪೊಲೀಸ್ ಇಲಾಖೆಯ ಒಬ್ಬ ಸಿಬ್ಬಂದಿಗೆ 12 ತಿಂಗಳಲ್ಲಿ ವರ್ಷಕ್ಕೆ 1 ತಿಂಗಳ ಹೆಚ್ಚುವರಿ ಸಂಬಳವನ್ನು ಹೊಸ ಸರ್ಕಾರ ಕೊಡ್ತದೆ. ಅದೇ ರೀತಿ ಬೇರೆ 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 ವಿಭಾಗಗಳಿಗೆ, ಅಲ್ಪಸಂಖ್ಯಾತರಿಗೆ, ಮೀನುಗಾರರಿಗೆ, ಮೊಗವೀರರಿಗೆ ಎಲ್ಲರಿಗೂ ಹೊಸ ಘೋಷಣೆಗಳನ್ನು ಮಾಡಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಧನ ಸಹಾಯದ ಘೋಷಣೆಯನ್ನು ಮಾಡಿದೆ. ಈ ಕಾರಣಕ್ಕಾಗಿ ಜನರು ಕಾಂಗ್ರೆಸ್ ಸರ್ಕಾರದ ಕಡೆಗೆ ಆಕರ್ಷಿತರಾಗಿದ್ದಾರೆ. ಬದುಕಿನ ಪ್ರಶ್ನೆಗಳ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತಾ ಇರುವಂತದ್ದು, ಬದುಕಿಗೆ ಕಷ್ಟಪಡುವಂತಹ ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇರುವಂತದ್ದು. ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ನಾವು ಜೀವನ ಸಾಗಿಸಬೇಕು ಅನ್ನೋದು ಕಷ್ಟದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. KC ರೋಡ್ನ ಪರಿಸ್ಥಿತಿಯನ್ನು ನೀವು ನೋಡಿರ್ಬೋದು. ಒಂದೊಂದು ಅಂಗಡಿಯ ಬಾಡಿಗೆ 8,000, 10,000, 15,000, 20,000 ಕೊಡುವಂತವ್ರು ಇಲ್ಲಿದ್ದಾರೆ. ಬಾಡಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ವ್ಯಾಪಾರ ಇಲ್ಲ. ಮೋದಿಯ GST ನಂತರ ವ್ಯಾಪಾರ ಇಲ್ಲ, ಮೋದಿಯ ಆರ್ಥಿಕ ನೀತಿಯ ನಂತರ ವ್ಯಾಪಾರ ಇಲ್ಲ, ಕೊರೋನಾದ ಅಣೆಗೈತೆ ಅವೈಜ್ಞಾನಿಕ ಲಾಕ್ಡೌನ್ ನಂತರ ವ್ಯಾಪಾರ ಇಲ್ಲ. ಆತ್ಮಹತ್ಯೆ ಜನ ಶರಣಾಗ್ತಾ ಇದ್ದಾರೆ. ಮೊನ್ನೆ ತೊಕೋಟಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆತ್ಮಹತ್ಯೆ ಮಾಡ್ಕೊಂಡ. ಮೊನ್ನೆ ಈ ಕೊಲ್ಯ ಅಕ್ಬರ ಪ್ರದೇಶದ ಒಂದು ವ್ಯಕ್ತಿ ಹೋಗಿ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಮನೆ ಕಟ್ಟಿದ್ದಾರೆ, ಲೋನ್ ತೀರ್ಸಕ್ಕಾಗ್ತಾ ಇಲ್ಲ. ಕೊನೆಗೆ ಯಾರೋ ಸಮುದ್ರಕ್ಕೆ ಜೋಡಿ ಬಂದವರ ಕಾಲಿಗೆ ಅವರ ಹೆಣ ಸಿಕ್ತು. ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿ. ಇಂತಹ ಸನ್ನಿವೇಶದಲ್ಲಿ ಈ ಸರ್ಕಾರವನ್ನು ಬದಲಾಯಿಸಲೇಬೇಕು. ಎಲ್ಲಿ ತನಕ ಅಂದ್ರೆ ಈ 40% ಸರ್ಕಾರಕ್ಕೆ ಇದರ ಬಿಜೆಪಿ ಕಾರ್ಯಕರ್ತರೇ ಸಾಯ್ತಾ ಇದ್ದಾರೆ. ಸಂತೋಷ್ ಪಾಟೀಲ್ ಅನ್ನುವಾತ ಉಡುಪಿಗೆ ಬಂದು RSS ಹಿನ್ನೆಲೆಯ ವ್ಯಕ್ತಿ, ಬಿಜೆಪಿಯನ್ನ ಕಟ್ಟದಂತ ವ್ಯಕ್ತಿ ಸಂತೋಷ್ ಪಾಟೀಲ್ ಉಡುಪಿಗೆ ಬಂದು ಕೇಸರಿ ಶಾಲನ್ನ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ವಿಷ ಸೇವಿಸಿ. ಆತ SMS ಮಾಡ್ತಾನೆ, ನನ್ನ ಸಾವಿಗೆ ಈಶ್ವರಪ್ಪ ಕಾರಣ, ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಇವರ ಮಾತು ನಂಬಿ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೆ, ನನಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ನನಗೆ ಖರ್ಚು ಜಾಸ್ತಿ ಆಗಿದೆ, ನನ್ನ ಹತ್ರ 40% ಕೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಬಿಜೆಪಿ ಕಾರ್ಯಕರ್ತ, ಇವರ ಕಾರ್ಯಕರ್ತನ ಸಾವಿಗೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ, ಇವರ ಕಾರ್ಯಕರ್ತನ ಹಣಕಾಸು ಬಿಡುಗಡೆ ಮಾಡ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಇಂತಹ ಸರ್ಕಾರ ನಿಮ್ಮನ್ನ ಕಾಪಾಡ್ತದೆ ಅನ್ನೋ ಭರವಸೆ ನಮಗಿಲ್ಲ. ಈ ಸರ್ಕಾರವನ್ನ ಕಿತ್ತೊಗಿಬೇಕು. ಇದಕ್ಕೆ ಪರ್ಯಾಯವಾಗಿರುವಂತದ್ದು ಕಾಂಗ್ರೆಸ್ ಮಾತ್ರ ಇವತ್ತು ಈ ರಾಜ್ಯದಲ್ಲಿ ಈ ಬಿಜೆಪಿಯನ್ನ ಕಿತ್ತೊಗಿಲಿಕ್ಕಿರುವಂತದ್ದು. ಬಿಜೆಪಿಯನ್ನ ಕಿತ್ತೊಗಿಬೇಕಾದ್ರೆ ಒಂದು ಪರ್ಯಾಯ ಶಕ್ತಿ ಬೇಕೇ ಬೇಕು. ಗುಜರಾತ್ನಲ್ಲಿ 17 ಸ್ಥಾನಗಳಲ್ಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಿತ್ತು. 17 ಕ್ಷೇತ್ರ ಉಳ್ಳಾಳದ ರೀತಿ ಇತ್ತು. ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದು ಬರ್ತಾ ಇದ್ರು. ಕಳೆದ ಚುನಾವಣೆಯಲ್ಲಿ ಅಲ್ಲಿ 12 ಸ್ಥಾನದಲ್ಲಿ ಬಿಜೆಪಿ ಗೆಲ್ತು. ಯಾಕೆ ಗೆಲ್ತು? ಅಲ್ಲಿ ಇದೇ ಬಿಜೆಪಿ ಒಂದು ತಂತ್ರವನ್ನ ಹೂಡ್ತದೆ. ಮುಸಲ್ಮಾನ್ ಅಭ್ಯರ್ಥಿಗಳನ್ನ 4-5 ಜನರನ್ನು ತಂದು ಆ ಕ್ಷೇತ್ರದಲ್ಲಿ ಹಣ ಕೊಟ್ಟು ನಿಲ್ಲಿಸಿ ಮುಸಲ್ಮಾನರ ಮತಗಳನ್ನ ಡಿವೈಡ್ ಮಾಡುವಂತದ್ದು. ಬಿಜೆಪಿಯ ಮತಗಳು ಒಂದೇ ಸೈಡಿಗೆ ಬೀಳೋದು, ಅವರು ಗೆದ್ದು ಹೋಗೋದು. ಗುಜರಾತ್ನ 17 ಮುಸಲ್ಮಾನ್ ಬಾಹುಳ್ಯದ ಕ್ಷೇತ್ರಗಳಲ್ಲಿ 12ರಲ್ಲಿ ಬಿಜೆಪಿಗೆ ಜಯ. ಇದೇ ಪ್ರಯೋಗವನ್ನ ಉತ್ತರ ಪ್ರದೇಶದಲ್ಲಿ ಮಾಡುತ್ತೆ.
ಇದೇ ಪ್ರಯೋಗವನ್ನ ದಕ್ಷಿಣ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಅದನ್ನು ಸೋಲಿಸುವಂತ ಜವಾಬ್ದಾರಿ ಈ ನಾಡಿನಲ್ಲಿ ಸೌಹಾರ್ದತೆ ಬಯಸುವಂತ, ಈ ನಾಡಿನಲ್ಲಿ ಜಾತ್ಯತೀತತೆ ಸಿದ್ಧತೆ ಬಯಸುವಂತ ಎಲ್ಲರ ಕರ್ತವ್ಯ. ಈ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಈ ನಾಡಿನ ಸಂಪತ್ತು ಮಾರ್ತಾ ಇದ್ದಾರೆ. ಇವತ್ತು ಈ ನಾಡಿನಲ್ಲಿ ಏನು ಸಂಪತ್ತು ಸೃಷ್ಟಿಯಾಗಿತ್ತು ಅದನ್ನ ಮಾರ್ತಾ ಇದ್ದಾರೆ. ಇಲ್ಲಿನ ಸಂಸತ್ ಸದಸ್ಯರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಏನು ಮಾಡಿದ್ದಾರೆ ಅಂತ ಕೇಳಿ. ನಳಿನ್ ಕುಮಾರ್ ಕಟೀಲ್ ಏನ್ ಮಾಡಿದ್ದಾರೆ ಅಂತ ಕೇಳಿ. ನಳಿನ್ ಕುಮಾರ್ ಕಟೀಲ್ ನ ಅಭಿವೃದ್ಧಿ ಸಾಧನೆ ಕೇಳಲಿಕ್ಕೆ ಹೋದ್ರೆ ಪಂಪೆಲ್ ಫ್ಲೈಓವರ್ ಮಾತ್ರ ತೋರಿಸ್ತಾರೆ. ಅದರ ಮುಂಚಿನ ಧನಂಜಯ ಕುಮಾರ್ ಅವರ ಸಾಧನೆ ಏನು ಅಂತ ಕೇಳಿದ್ರೆ ಏನೂ ಇಲ್ಲ. ಈ ನಾಡಿಗೆ ಏನಾದ್ರೂ ಅಭಿವೃದ್ಧಿಯನ್ನು ಮಾಡಿದ್ರೆ ಅದು ಕಾಂಗ್ರೆಸ್ನ ಪ್ರಥಮ ಸಂಸತ್ ಸದಸ್ಯರಾಗಿದ್ದಂತ ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅವರು. ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅವರು ಈ ನಾಡಿಗೆ ಏರ್ಪೋರ್ಟ್ ತಂದಂತವರು, ಬಂದರು ತಂದಂತವರು, ಆಕಾಶವಾಣಿ ತಂದಂತವರು, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ತಂದಂತವರು, ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಂದಂತವರು, ಮಂಗಳೂರು ಬೆಂಗಳೂರು ರೈಲ್ವೆ ರೋಡ್ ತಂದಂತವರು, ಉಳ್ಳಾಲದ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು ಉಳ್ಳಾಲ ಶ್ರೀನಿವಾಸ್ ಮಲ್ಯ. ಆ ನಂತರ ಜನಾರ್ದನ ಪೂಜಾರಿ ಅವರು ಸಾಲ ಮೇಲದ ಮೂಲಕ ಈ ನಾಡನ್ನು ಕಟ್ಟಿದಂತವರು. ಇವತ್ತು ಅವೆಲ್ಲವನ್ನು ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ ಅದಾನಿಗೆ ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರುವುದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದನ್ನ ರಾಹುಲ್ ಗಾಂಧಿ ಮಾಡ್ತಾ ಇರುವಂತದ್ದು. ಜನವರಿ 30ರಂದು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಭಾಷಣ ಮಾಡಿ ಕೇಳುವಂತದ್ದು ಒಂದೇ, ಯಾಕಾಗಿ ಈ ದೇಶದ ಸಂಪತ್ತು ಒಂದು ವ್ಯಕ್ತಿಯ ಕೈಯಲ್ಲಿ ಅದಾನಿಯ ಕೈಗೆ ಹೋಗ್ತಾ ಇದೆ ಅಂತ. ಅಷ್ಟು ಕೇಳಿದ್ದ ತಡ ಮೋದಿ ಮತ್ತು ಅವರ ಪಟಾಲಂಗೆ ಆಗ್ಲೇ ಇಲ್ಲ. ರಾಹುಲ್ ಗಾಂಧಿಯ ಭಾಷಣಕ್ಕೆ ಅಡ್ಡಪಡಿಸಲಾಗ್ತದೆ. ರಾಹುಲ್ ಗಾಂಧಿಯ ಭಾಷಣವನ್ನ ಡಿಲೀಟ್ ಮಾಡಲಾಗ್ತದೆ. ಸಂಸತ್ ಕಲಾಪದಿಂದನೇ ತೆಗೆದುಹಾಕಲಾಗ್ತದೆ. ರಾಹುಲ್ ಗಾಂಧಿಯ ಮನೆಗೆ ದೆಹಲಿ ಪೊಲೀಸರನ್ನ ಕರೆಸಿ ವಿಚಾರಣೆ ಮಾಡಲಾಗ್ತದೆ. 55 ಗಂಟೆಗಳ ಕಾಲ 4-5 ಅಧಿಕಾರಿಗಳು ಸುತ್ತ ಕುಳಿತುಕೊಂಡು ರಾಹುಲ್ ಗಾಂಧಿಯನ್ನ ಎಂಕ್ವೈರಿ ಮಾಡ್ತಾರೆ. ಆ ಮೂಲಕ ರಾಹುಲ್ ಗಾಂಧಿ ಈ ಪ್ರಶ್ನೆಯಿಂದ ಹಿಂದೆ ಸರಿಬೇಕು ಅನ್ನೋ ಉದ್ದೇಶ ಈ ಮೋದಿ ಸರ್ಕಾರಕ್ಕೆ ಇರುವಂತದ್ದು. ಕೊನೆಗೆ ರಾಹುಲ್ ಗಾಂಧಿಯನ್ನ ಯಾವುದೋ ಹಲ್ಲೆ ಪ್ರಕರಣದಲ್ಲಿ ಸಿಲುಕಿಸಿ ಅವರ ಪಾರ್ಲಿಮೆಂಟ್ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಕೊನೆಗೆ ಅವರ ಮನೆಯನ್ನ ಖಾಲಿ ಮಾಡಿಸ್ತಾರೆ. ಆದ್ರೆ ರಾಹುಲ್ ಗಾಂಧಿ ಹಿಂದೆ ಹೋಗೋದಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿಯ ಚರಿತ್ರೆ ಇರುವಂತದ್ದು ಗಾಂಧಿಯ ಆದರ್ಶ ಮತ್ತು ಬಲಿದಾನದ ಇತಿಹಾಸ ಹೊಂದಿರುವ ಕುಟುಂಬದಿಂದ ಬಂದಂತವರು. ತಾಯಿ ರಾಜೀವ್ ಗಾಂಧಿ, ತಂದೆ ಅವರ ತಾಯಿ ಇಂದಿರಾ ಗಾಂಧಿ, ಈ ರಾಹುಲ್ ಗಾಂಧಿ ಅಜ್ಜಿ ಸತ್ವಂತ್ ಸಿಂಗ್ ಮತ್ತು ಬಿಯಾದ್ ಸಿಂಗ್ರ ಗುಂಡಿಗೆ ಬಲಿಯಾದಾಗ ಗರ್ಭಕೋಶಕ್ಕೆ ಅವರ ಅಂಗರಕ್ಷಕರು ಗುಂಡು ಹೊಡೆದಾಗ್ಲೂ ಅವರ ಮಗ ರಾಜೀವ್ ಗಾಂಧಿ ಹೆದರ್ಲಿಲ್ಲ. ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸಿದ್ದಾರೆ. ಇಂದಿರಾ ಗಾಂಧಿಯ ಗುಂಡಿಗೆ ಬಲಿಯಾದಾಗ, ಇಂದಿರಾ ಗಾಂಧಿ ಗುಂಡಿಗೆ ಬಲಿಯಾದಾಗ ರಾಜೀವ್ ಗಾಂಧಿ ಈ ದೇಶದಿಂದ ಹಿಂದೆ ಸರಿಯುವ ಪ್ರಶ್ನೆ, ಈ ಚಳುವಳಿಯಿಂದ ಹಿಂದೆ ಸರಿಯುವ ಪ್ರಶ್ನೆಯ ಮಾತುಗಳನ್ನು ಆಡಲಿಲ್ಲ. ಆ ನಂತರ ರಾಜೀವ್ ಗಾಂಧಿ ಪೆರಂಬದೂರಿನಲ್ಲಿ LTT ಅವರ ಬಾಂಬ್ಗೆ ಸಿಕ್ಕ ಪುಡಿ ಪುಡಿಯಾಗಿ ಅವರ ದೇಹದ ಒಂದು ತುಂಡು ಸಹ ಸಿಗದಂತ ರೀತಿಯಲ್ಲಿ ಅವರ ದೇಹ ಚಿತ್ರವಾದಾಗಲೂ ಸೋನಿಯಾ ಗಾಂಧಿ ಎದುರಿ ಇಟ್ಲಿಗೆ ಹೋಗ್ಲಿಲ್ಲ. ಸೋನಿಯಾ ಗಾಂಧಿ ಮಣ್ಣಿನಲ್ಲೇ ನಿಂತರು, ಇಲ್ಲೇ ತನ್ನ ದೇಶಕ್ಕಾಗಿ ಸೇವೆ ಮಾಡಿದ್ರು. 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅಂತ ಆರ್ಥಿಕ ತಜ್ಞರನ್ನ ರಾಷ್ಟ್ರಪತಿ ಮಾಡಿ UPA ಅಧ್ಯಕ್ಷೆಯಾಗಿ ಈ ದೇಶವನ್ನು ಮುನ್ನಡೆಸಿದ್ರು. ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೋದ್ರು. ಇವತ್ತು ಈ ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಅವರದೇ ವಂಶದ ಕುಡಿ ರಾಹುಲ್ ಗಾಂಧಿ ಧ್ವನಿ ಎತ್ತಾ ಇದ್ದಾರೆ. ಆ ಧ್ವನಿಯನ್ನು ಅಡಗಿಸುವಂತ ಪ್ರಯತ್ನವನ್ನ ಸರ್ವಾಧಿಕಾರಿ ಮೋದಿ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ಇತಿಹಾಸ, ಈ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಈ ಪಕ್ಷಕ್ಕೆ ಈ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಹೋರಾಡೋದೇನು ದೊಡ್ಡ ಪ್ರಶ್ನೆ ಅಲ್ಲ. ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇತಿಹಾಸ ಇದ್ದದ್ದು ಕಾಂಗ್ರೆಸ್ಗೆ ಹೋಗ್ತದೆ. 2 ಬಾರಿ ಪಾಕಿಸ್ತಾನ ಈ ದೇಶದ ಮೇಲೆ ಯುದ್ಧ ಮಾಡಿದೆ. ಮೊದಲ ಬಾರಿ ಪಾಕಿಸ್ತಾನ ಬಂದಾಗ ಅದನ್ನ ಹಿಮ್ಮೆಟ್ಟಿಸಿದ ಕೀರ್ತಿ ಸಲ್ಲೋದು ಕಾಂಗ್ರೆಸ್ ಪಕ್ಷಕ್ಕೆ. 2ನೇ ಬಾರಿ ಪಾಕಿಸ್ತಾನ ಬಂದಾಗ ಇಂದಿರಾ ಗಾಂಧಿ ಪಾಕಿಸ್ತಾನವನ್ನ 2 ಪೀಸ್ ಮಾಡ್ತಾರೆ, ಬಾಂಗ್ಲಾದೇಶವನ್ನ ಬೇರೆ ದೇಶ ಮಾಡಿಕೊಡ್ತಾರೆ. ಈ ಇತಿಹಾಸ ಇರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಚೈನಾವನ್ನು ಸೋಲಿಸಿದಂತ ಇತಿಹಾಸ ಇರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಮೋದಿ ಮಾಡಿದ್ದೇನು? ಇವತ್ತು ಅರುಣಾಚಲ ಜಂಟ ಚೈನಾ ಬಂದಿದೆ. ಎಲ್ಲ ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಅರುಣಾಚಲದ ಎಷ್ಟೋ ಭೂಭಾಗ ಚೈನಾಕ್ಕೆ ಹೋಗಾಯ್ತು ಅಂತ. ಮೋದಿ ಮಾತಾಡ್ತಾ ಇಲ್ಲ. ಬಾಂಗ್ಲಾದೇಶಕ್ಕೆ ಎಷ್ಟೋ ಭೂಮಿಯನ್ನ ಬರೆದುಕೊಟ್ಟಾಯ್ತು. ಹೀಗಾಗಿ ಹುಸಿ ದೇಶಭಕ್ತಿಗಳ ಈ ಜನರನ್ನ ಸೋಲಿಸಬೇಕು. ಜೊತೆಗೆ ಇವತ್ತು ಉಳ್ಳಾಲ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥವರಿಗೆ ಒಂದು ಮಾತನ್ನ ನಮ್ಮ ನಾಯಕರುಗಳು ಮಾತಾಡ್ತಾ ಹೇಳಿದ್ರು. ನಾವ್ಯಾರು ಕೇಳಲಿಲ್ಲ. ಈ KC ರೋಡಿನ ಜನ, ತಲಪಾಡಿಯ ಜನ, ಉಳ್ಳಾಲದ ಜನ ಯಾರು ಕೇಳಲಿಲ್ಲ. ನಾವೆಲ್ಲೂ ಕೇಳದೆ ಉಳ್ಳಾಲವನ್ನ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದ್ದು UT ಖಾದರ್ ಅವರಿಗೆ ಸಲ್ತದೆ. ಆ ಕೀರ್ತಿಯ ಪ್ರಯೋಜನವನ್ನ ಏನು ಅಂತ ಹೇಳ್ತೇನೆ ಕೇಳಿ. ಉಳ್ಳಾಲ ತಾಲೂಕು ಕೇಂದ್ರ ಆದ್ರೆ ಉಳ್ಳಾಲಕ್ಕೊಂದು ತಾಲೂಕು ಕಚೇರಿ ಬರ್ತದೆ. ತಾಲೂಕು ಪಂಚಾಯತ್ ಆಗಿ ಉಳ್ಳಾಲ ಪರಿವರ್ತನೆ ಆಗ್ತದೆ. ಒಂದು ತಾಲೂಕು ಉಪವಿಭಾಗಾಧಿಕಾರಿ ಕಚೇರಿ ಬರ್ತದೆ, ಸಬ್ ರಿಜಿಸ್ಟ್ರಾರ್ ಕಚೇರಿ ಬರ್ತದೆ. ಇನ್ನು ರಿಜಿಸ್ಟ್ರೇಷನ್, ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸಕ್ಕೆ ಮಂಗಳೂರಿಗೆ ಹೋಗಿ ಕ್ಯೂ ನಿಲ್ಲಿಸುವ ಅವಶ್ಯಕತೆ ಬರೋದಿಲ್ಲ. RTO ಕಚೇರಿ ಬರ್ತದೆ. ಇನ್ನು ಉಳ್ಳಾಲಕ್ಕೆ KA 19 ಅಲ್ಲ, ಬೇರೆ RTO ನಂಬರ್ ಬರ್ತದೆ.
ಉಳ್ಳಾಲಕ್ಕೆ ಸ್ಟೇಡಿಯಂ ಬರ್ತದೆ, ಉಳ್ಳಾಲಕ್ಕೆ 200 ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಬರಲೇಬೇಕು, 200 ಬೆಡ್ಗಳ ತಾಲೂಕು ಆಸ್ಪತ್ರೆ ಬರಬೇಕು, ಉಳ್ಳಾಲಕ್ಕೆ ಕೃಷಿ ಇಲಾಖೆ ಕಚೇರಿ ಬರಬೇಕು, ಉಳ್ಳಾಲಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ ಬರಬೇಕು, ಉಳ್ಳಾಲಕ್ಕೆ ಅಲ್ಪಸಂಖ್ಯಾತರ ಇಲಾಖೆ ಕಚೇರಿ ಬರಬೇಕು, ಉಳ್ಳಾಲಕ್ಕೆ ಕ್ರೀಡಾಂಗಣ ಬರಬೇಕು, ಉಳ್ಳಾಲಕ್ಕೆ ಸ್ವಿಮ್ಮಿಂಗ್ ಪೂಲ್ ಬರಬೇಕು, ಉಳ್ಳಾಲಕ್ಕೆ ಕೋರ್ಟ್ ಬರಬೇಕು. ಈ ರೀತಿ 47 ಕಚೇರಿಗಳು ಇಲ್ಲಿಗೆ ಬರಲೇಬೇಕು. ಈ ಕೀರ್ತಿ ಏನಾದರೂ ಸಲ್ಲಬೇಕಾಗಿದ್ರೆ ಒಂದೇ ಏಟಿಗೆ ಈ ಎಲ್ಲಾ ಸಮಸ್ಯೆಗಳ ಪರಿಹಾರವನ್ನ ಮಾಡಿದಂತ ಕೀರ್ತಿ ಯುಟಿ ಖಾದರ್ಗೆ ಸಲ್ತದೆ ತಾಲೂಕು ಕೇಂದ್ರ ಘೋಷಣೆಯ ಮೂಲಕ. ಇದಕ್ಕಾಗಿ ಅವರನ್ನು ಅಭಿನಂದಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋ ರಾಜಕಾರಣವನ್ನ ಬದಿಗಿಡಬೇಕಾಗಿದೆ. ಮತ್ತೆ ಭಾವನಾತ್ಮಕ ವಿಷಯಗಳಿಗೆ ಮರಲಾಗದೆ ನಿಮ್ಮ ಮತವನ್ನ ಚಲಾಯಿಸಬೇಕಾಗಿದೆ. ಮೊನ್ನೆ ಒಂದ್ ಕಡೆ ವಿಡಿಯೋ ನೋಡಿದೆ, ಮಾತಾಡ್ತಾ ಹೇಳ್ತಾ ಇದ್ರು ಹಿಜಾಬ್ ವಿಷಯದಲ್ಲಿ ಕಾಂಗ್ರೆಸ್ನವರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಹೇಳಿದ್ದಾರೆ ಅದನ್ನ ನೋಡ್ಬೇಕಾಗಿದೆ. ಜಮೀರ್ ಅಹಮದ್ ಖಾನ್ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಹಿಜಾಬ್ ಹಾಕದೆ ಹೋದ್ರೆ ಈ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣ ಜಾಸ್ತಿ ಆಗ್ತದೆ ಅಂತ. ಒಪ್ಪೋದಾ? ಹಿಜಾಬ್ ಮುಸಲ್ಮಾನರು ಮಹಿಳೆಯರಾಗ್ತಾರೆ, ಜೈನ ಮಹಿಳೆಯರು ತಲೆಗೆ ಸೆರಗಾಗ್ತಾರೆ. ಹಿಜಾಬ್ ಹಾಕದೆ ಬದುಕುವಂತ ಎಷ್ಟೋ ಸಮುದಾಯದ ಜನ ಈ ಕರ್ನಾಟಕದ ಮಣ್ಣಿನಲ್ಲಿದ್ದಾರೆ. ಹಾಗಾಗಿ ಎಲ್ಲರ ಭಾವನೆಗಳನ್ನ ಗೌರವಿಸಬೇಕು. ಹಿಜಾಬ್ ಇಲ್ದಿದ್ರೆ ಅತ್ಯಾಚಾರ ಆಗುತ್ತೆ ಅನ್ನೋ ಪ್ರಕರಣವನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಜಾಬ್ ನಮ್ಮ ಒಂದು ಧಾರ್ಮಿಕ ಹಕ್ಕು ಅಷ್ಟೇ. ಹಿಜಾಬ್ ಇದ್ರೆ ಅತ್ಯಾಚಾರ ಆಗೋದಿಲ್ಲ, ಹಿಜಾಬ್ ಇಲ್ಲದೆ ಅತ್ಯಾಚಾರ ನಡೆಯುತ್ತೆ, ಈ ಮಾತುಗಳನ್ನ ಅವರು ಹೇಳಿದ್ರು. ಅದನ್ನ ಪತ್ರಿಕೆಯವರು ಡಿ.ಕೆ. ಶಿವಕುಮಾರ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಜಮೀರ್ ಅಹಮದ್ರ ಮಾತನ್ನ ನಾನು ಒಪ್ಪೋದಿಲ್ಲ, ಅವ್ರು ಸಾರಿ ಕೇಳಲಿ ಅಂತ. ನಾವು ಹೇಳೋದು ಅದನ್ನೇ. ಅಂತ ಮಾತುಗಳನ್ನ ಯಾವುದೇ ಸಮುದಾಯಕ್ಕೆ ನೋವಾಗುವಂತ ಮಾತುಗಳನ್ನ ಆಡಬಾರ್ದು. ಆ ಸಂದರ್ಭದಲ್ಲಿ ಹೇಳ್ತಾರೆ, ಹಿಜಾಬ್ ಅಂತ ಸೂಕ್ಷ್ಮ ವಿಷಯಗಳಲ್ಲಿ ಯಾರು ಮಾತಾಡಬೇಡಿ, ಮಾತಾಡ್ಲಿಕ್ಕೆ 3 ಜನರ ಸಮಿತಿಯನ್ನ ಮಾಡ್ತೇನೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಸಲೀದ್ ಮೊಹಮ್ಮದ್ ಮಾತಾಡ್ತಾರೆ ಅನ್ನೋ ಮಾತುಗಳನ್ನ ಆಡ್ತಾರೆ. ಯಾಕಂದ್ರೆ ಸೂಕ್ಷ್ಮ ವಿಷಯ, ಮಾಧ್ಯಮಗಳು ದಿಕ್ಕು ತಪ್ಪಿಸುತ್ತೆ ಆ ವಿಷಯಗಳಲ್ಲಿ ಅಂತ. ಇದನ್ನೇ ತಿರುಗಿಸಿ ಬೇರೆದೇ ರೀತಿಯಲ್ಲಿ ಬಿಂಬಿಸಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಿದೆ ಈ ರೀತಿ ಮಾಧ್ಯಮಗಳು ಏನೇನೆಲ್ಲ ತಿರುಗಿಸಿದೆ ಅಂತ ನೀವು ನೋಡಿದಿರಿ. ಬಹುಮಾನ್ಯರಾದ ನಮ್ಮ ಎ.ಪಿ. ಉಸ್ತಾದ್ರವರು ಅನಾಥರ ಪಾಲಿನ ಸಂರಕ್ಷಕರು, ಎಷ್ಟೋ ಮಸೀದಿಗಳನ್ನ ಕಟ್ತಂತವ್ರು, ಸಾಮೂಹಿಕ ವಿವಾಹಗಳು ಅವ್ರು ಮಾಡಿದಷ್ಟು ಯಾರು ಮಾಡಲಿಲ್ಲ. ಅವರೊಂದ್ ಕಡೆ ಮಾತಾಡ್ತಾ ಹೇಳಿದ್ರು, ಗಂಡು ಹೆಣ್ಣು ಒಂದಲ್ಲ, ಜನ್ಮ ಕೊಡ್ಲಿಕ್ಕೆ ಹೆಣ್ಣಿಗೆ ಮಾತ್ರ ಸಾಧ್ಯ ಇರುವಂತದ್ದು, ಹಾಗಾಗಿ ಹೆಣ್ಣು ಶ್ರೇಷ್ಠಳು ಅಂತ ಮಾತಾಡ್ತಾರೆ. ಯಾವುದೋ ಒಂದು ಮಾರಲ್ಪಟ್ಟ ಮಾಧ್ಯಮದವನು ಏನ್ ಬರೀತಾನೆ ಅಂದ್ರೆ, ಎ.ಪಿ. ಉಸ್ತಾದ್ ಹೇಳಿದ್ರು ಹೆಣ್ಣು ಜನ್ಮ ಕೊಡ್ಲಿಕ್ಕೆ ಮಾತ್ರ ಸೀಮಿತಲಾಗಿರುವಳು ಅಂತ. ಒಂದು ಕೀಳಾಗಿ ಅಲ್ಲಿಗೆ ಬಿಂಬಿಸುವಂತ ಪ್ರಯತ್ನ. ಕೊನೆಗೆ ಅದು ವಿಡಿಯೋ ಬಂತು, ಅದು ಇದು ತಪ್ಪು ಗೊತ್ತಾಯ್ತಾನೆ, ಒಪ್ಕೊಳ್ಳೇಬೇಕು. ಯಾಕಂದ್ರೆ ಇಂತಹ ಧಾರ್ಮಿಕ ಗುರುಗಳು, ಬಹುಮಾನರು, ನಾವು ಗೌರವಿಸುವಂತವರು ಆಡಿದ ಮಾತನ್ನ ತಿರ್ಚಿದಂತ ಈ ಮಾಧ್ಯಮಗಳು ಎಲ್ಲರ ಮಾತನ್ನ ತಿರ್ಚುವಂತ ಇವತ್ತು ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಹದೀಸ್ಗಳನ್ನ ತಿರ್ಚಿದ ಮಾಧ್ಯಮಗಳಿದೆ, ಕುರಾನ್ ಅನ್ನ ತಿರ್ಚಿ ಬರೆಯುವಂತ, ಟಿವಿಯಲ್ಲಿ ತೋರಿಸುವಂತ ಮಾಧ್ಯಮಗಳಿದೆ. ಹಾಗಾಗಿ ಮಾಧ್ಯಮಗಳಲ್ಲಿ ಬಂದಿದ್ದನ್ನ ಯಾವುದೂ ನಂಬುವಂತಿಲ್ಲ. ನಾವು ನಮ್ಮ ಸ್ವಬುದ್ಧಿಯನ್ನು ವಿವೇಚನೆ ಮಾಡಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ವಾಟ್ಸಪ್ ಅಲ್ಲಿ ಬಂದಿದ್ದನ್ನ ನಂಬಿದ್ರೆ ಹೇಳ್ತಾರಲ್ಲ ವಾಟ್ಸಪ್ ಯೂನಿವರ್ಸಿಟಿ ಅಂತ, ಆ ರೀತಿ ಅದರ ಅಂಧಭಕ್ತರಾಗ್ತೇವೆ. ಹಾಗಾಗಿ ಯಾವುದೇ ವಿಚಾರಗಳು ನಿಮ್ಮ ಮುಂದೆ ಬಂದು ಹೇಳಿದ್ರು ಅದನ್ನ 4 ದೃಷ್ಟಿಕೋನದಿಂದ ವಿವೇಚನೆ ಮಾಡಿ. ಯಾಕಂದ್ರೆ ಏಕಾಏಕಿ ನಂಬೋದು ಒಳ್ಳೆದಲ್ಲ. ಹೀಗಾಗಿ ಇವತ್ತಿನ ಚುನಾವಣೆ ಭಾವನಾತ್ಮಕ ವಿಚಾರಗಳ ಮೇಲೆ ನಡೆಯುವ ಚುನಾವಣೆ ಅಲ್ಲ, ಬದುಕಿನ ವಿಚಾರಗಳ ಮೇಲೆ ನಡೆಯುವಂತ ಚುನಾವಣೆ. ಬದುಕಲಿಕ್ಕೆ ಕಷ್ಟಪಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಬದುಕಿನ ಹಕ್ಕುಗಳ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಜೀವನ ಮಟ್ಟ ಸುಧಾರಿಸುವ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ನಾಳಿನ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಮಕ್ಕಳ ಶಾಲೆಯ ಫೀಸ್ ಕಟ್ಟುವುದರ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಮಕ್ಕಳು ಸುರಕ್ಷಿತವಾಗಿ ಈ ಮಣ್ಣಿನಲ್ಲಿ ಜೀವನ ಮಾಡಬೇಕಾದ್ರ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಹೇಗೆ ಅಭಿವೃದ್ಧಿ ಆಗುವ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ, ಯಾವ ರೀತಿ ನಮ್ಮ ಸಾಲ ಚುಕ್ತವಾಗಬಹುದು ಅನ್ನೋ ಮಾತಾಡಬೇಕಾಗಿದೆ, ಯಾವ ರೀತಿ ದಿನಬಳಕೆಯ ವಸ್ತುಗಳು ಕಡಿಮೆ ಆಗಬಹುದು, ಯಾವ ರೀತಿ ನಮ್ಮ ಬದುಕು ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಅಂತ ಮಾತಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಚುನಾವಣೆ ಇವತ್ತು ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕಿರುವಂತ ಚುನಾವಣೆ. ಅದು ಬಿಟ್ಟು ಇವತ್ತು ನಳಿನ್ ಕುಮಾರ್ ಕಟೀಲ್ ಮೊನ್ನೆ ಅಭಿವೃದ್ಧಿ ವಿಚಾರಗಳು ಕೇಳಬೇಕಾದ್ರೆ ಹೇಳಿದ್ರಂತೆ, ರೋಡು ಅಭಿವೃದ್ಧಿ, GST ಮತ್ತೆ ಟ್ಯಾಕ್ಸ್, ಇದ್ರ ಬಗ್ಗೆ ಮಾತಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ, ಲ್ಯಾಂಡ್ ಜಿಹಾದ್ ಬಗ್ಗೆ ಮಾತಾಡಿ, ಆಜಾನ್ ಬಗ್ಗೆ ಮಾತಾಡಿ, ಹಿಜಾಬ್ ಬಗ್ಗೆ ಮಾತಾಡಿ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಇಂಥ ಭಾವನಾತ್ಮಕ ವಿಷಯಗಳಿಗೆ ಮರಳಾಗುವಂತದ್ರಲ್ಲಿ ಇವತ್ತು ಬದುಕಿನ ಪ್ರಶ್ನೆಗಳ ಬಗ್ಗೆ ಮಾತಾಡಬೇಕಾಗಿರುವಂತದ್ದು. ಹೀಗಾಗಿ ಈ ಬದುಕಿನ ಪ್ರಶ್ನೆಗಳಿಗೆ ನಡೆಯುವಂತಹ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಪ್ರಜ್ಞಾವಂತರಾಗಿ ಮತವನ್ನು ಚಲಾಯಿಸ್ತೀರಿ, ಈ ಮೂಲಕ ಬಿಜೆಪಿಯನ್ನ ಸೋಲಿಸ್ತೀರಿ. ಹಾಗಾಗಿ ಬಿಜೆಪಿಯನ್ನ ಸೋಲಿಸುವ ಜೊತೆಗೆ ಬಿಜೆಪಿಗೆ ಸಹಾಯವಾಗುವ ಪಕ್ಷಗಳು ತಮ್ಮ ಮತಗಳನ್ನ ನೀಡದೆ ಯುಟಿ ಖಾದರ್ ಅವರನ್ನ ಭರ್ಜರಿಯಾಗಿ ಗೆಲ್ಲಿಸುವ ಮೂಲಕ ಕೆಸಿ ರೋಡಿನ ಜನ ಕಳೆದ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಕಡಿಮೆ ಮತಗಳನ್ನ ಕೊಟ್ಟಿರಬಹುದು, ಅದನ್ನ ಈ ಸರಿ ನಾವು ತಿರುಗಿಸ್ತೇವೆ. ಈ ಸರಿ ಭಾರಿ ಬಹುಮತದ ಮತಗಳನ್ನ ನಮ್ಮಿಂದ ಇವತ್ತು ಮೆರವಣಿಗೆ
ಮೆರವಣಿಗೆಯನ್ನು ನಾವು ನೋಡಿದ್ವಿ. ಇವತ್ತಿನ ಯುಟಿ ಖಾದರ್ ಇದ್ದಾಗಿನ ಸಭೆಯನ್ನು ನೋಡಿದ್ವಿ. ಈ ಸಭೆಯಲ್ಲಿ ಈ ಗ್ರಾಮದಲ್ಲಿ ಯುಟಿ ಖಾದರ್ ಪರ ಕಾಂಗ್ರೆಸ್ ಪರ ಅಲೆ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಮೇ 10ರ ಚುನಾವಣೆಯಲ್ಲಿ ನಮ್ಮ ಮತ ಅಭಿವೃದ್ಧಿಗೆ, ನಮ್ಮ ಮತ ಯುಟಿ ಖಾದರ್ಗೆ, ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಧಾರಾಸಭೆಯ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ನಮಗೆಲ್ಲರಿಗೂ ಕೂಡ ತಿಳಿದಾಗೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕ ಈ ಕ್ಷೇತ್ರದಲ್ಲಿ ಪಾದರಸದಂತೆ ಓಡಾಡಿ ಅಭಿವೃದ್ಧಿಯ ಪಥದತ್ತ ನಮ್ಮ ಈ ಕ್ಷೇತ್ರವನ್ನು ಕೊಂಡೋದಂಥ ಯುಟಿ ಖಾದರ್ ಅವರೀಗ ಕಣದಲ್ಲಿದ್ದಾರೆ. ಅವರ ಬಗ್ಗೆ ನಾವು ಹೇಳಬೇಕಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದರ ಮೂಲಕ ಅವರು ಅತ್ಯಂತ ಈ ಅಭಿವೃದ್ಧಿ ಪಥದಲ್ಲಿ ಸಾಗತಕ್ಕಂಥ ಒಂದು ಕ್ಷೇತ್ರ ಇದ್ದರೆ ಇವತ್ತು ನಮ್ಮದು ಉಳ್ಳಾಳ ಕ್ಷೇತ್ರ. ಅವರನ್ನು ನಾನು ವೈಯಕ್ತಿಕವಾಗಿ ಹೇಳುವುದಾದರೆ ಅವರ ಒಂದು ಸರಳ ಸಜ್ಜನಿಕೆಯ ಒಂದು ಮನೋಭಾವ, ಜಾತ್ಯತೀತ ನಿಲುವು, ಇವತ್ತು ನಾವು ಕೋಮು ಭಾವನೆಯಿಂದ ದೂರ ಇರಬೇಕಾದ್ರೆ, ನಮ್ಮ ಕ್ಷೇತ್ರದಲ್ಲಿ ಸಾಮರಸ್ಯದಿಂದ ಬದುಕಬೇಕಾದ್ರೆ ನಮ್ಮ ಯುಟಿ ಖಾದರ್ ಅವರೇ ಕಾರಣ. ಯಾಕೆಂತ ಹೇಳಿದ್ರೆ ಈ ಒಂದು ಉಳ್ಳಾಳದಲ್ಲಿ ಇವತ್ತು ಯಾವುದೇ ರೀತಿಯ ಕೋಮು ಗಲಭೆಗೆ ಅವಕಾಶ ಕೊಡದೆ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ನಾವು ಇವತ್ತು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ನಮ್ಮ ಯುಟಿ ಖಾದರ್ ಅವರು. ಕೇವಲ ಅಭಿವೃದ್ಧಿ ಮಾತ್ರ ಅಲ್ಲ, ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಾಗಿ ಸೇರಿಸಿಕೊಂಡು ಒಂದೇ ಒಂದು ಸೂರಿನಡಿಯಲ್ಲಿ ಕೊಂಡೋಗತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿತ್ವವಿರತಕ್ಕಂಥ ಒಬ್ಬ ನಾಯಕನ ಇವತ್ತು ನಿಂತಿದ್ದಾರೆ ಈ ಚುನಾವಣೆಯಲ್ಲಿ. ಅವರನ್ನು ನಾವು ಅತ್ಯಂತ ಹೆಚ್ಚಿನ ಮತಗಳಿಂದ ಈ ಒಂದು ಕ್ಷೇತ್ರದಿಂದ ಗೆಲ್ಲಿಸಬೇಕಾದಂಥ ಒಂದು ಕರ್ತವ್ಯ ನಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದೆ. ಈಗಾಗಲೇ ನಾವು ಹಲವಾರು ನಮ್ಮ ನಾಯಕರು ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಿದ್ರು. ಉಳ್ಳಾಳ ನಮ್ಮ ತಾಲೂಕಾಗಬೇಕಾದ್ರೆ ಈ ಕ್ಷೇತ್ರದಲ್ಲಿ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಒಂದು ಉಳ್ಳಾಳವನ್ನು ತಾಲೂಕಾಗಿ ಮಾರ್ಪಡಿಸಲಿಕ್ಕೆ ಅವರು ಯಾರತ್ರ ಕೂಡ ಹೇಳಿರಲಿಲ್ಲ. ಲಾಸ್ಟ್ ಕೊನೆ ಕ್ಷಣದಲ್ಲಿ ನಮಗೆ ಉಳ್ಳಾಲ ತಾಲೂಕಾಗಿದೆ ಅಂತ ಹೇಳುವಾಗ ನಮಗೆ ಕೂಡ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ ನಾನು ಕೂಡ ಒಬ್ಬಳು ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮೂಡಬಿದ್ರೆಯನ್ನು ತಾಲೂಕಾಗಿ ಮಾಡಬೇಕಾದ್ರೆ 9 ವರ್ಷದಿಂದ ಅವರು ಕಾಯ್ತಾ ಇದ್ರು. ಆದರೆ ನಮಗೆ ಯಾರಿಗೂ ಕೂಡ ಗಮನಕ್ಕೆ ಬರದೆ ಈ ಒಂದು ಕ್ಷೇತ್ರವನ್ನು ನಮ್ಮ ಉಳ್ಳಾಳ ತಾಲೂಕನ್ನಾಗಿ ಮಾರ್ಪಡಿಸಿದಂಥ ಕೀರ್ತಿ ಇದ್ರೆ ಅದು ಯುಟಿ ಖಾದರ್ ಅವರಿಗೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಇಲಾಖೆಗಳು ಅದರ ಅಡಿಯಲ್ಲಿ ಬರ್ತದೆ. ಆಗ ನಮ್ಮ ಈ ತಾಲೂಕು ಬಹಳಷ್ಟು ಒಂದು ಅಭಿವೃದ್ಧಿಯ ಪಥದಲ್ಲಿ ಹೋಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಕಳೆದ ಬಾರಿಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯರವರು ನಮಗೆ ಕೊಟ್ಟಂತ ಹಲವಾರು ಪ್ರಣಾಳಿಕೆ, 165 ಪ್ರಣಾಳಿಕೆಯಲ್ಲಿ 150 ಪೂರೈಸಿದಂತ ಇದು ನಮ್ಮ ಕಣ್ಣೆದುರಲ್ಲಿ ಇದೆ. ಅದರಲ್ಲಿ ನಮ್ಮ BPL ಸುಮಾರು 1 ಕೋಟಿಯಷ್ಟು BPL ಜನರಿಗೆ BPL ಕಾರ್ಡ್ ಅನ್ನು ವಿತರಿಸಿದ್ದಾರೆ. ಅದರಲ್ಲಿ 7 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದದ್ದು ಈಗ ಅದು 5 ಕೆಜಿಗೆ ಇಳಿದಿದೆ. ಇದು ತಮಗೆಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಅದೇ ರೀತಿ ಮೈತ್ರಿ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ. ಮೈತ್ರಿ ಯೋಜನೆ ಅಂತ ಹೇಳಿದ್ರೆ ಯಾರು ಮದುವೆ ಆಗದೆ ಇರುವಂತವರಿಗೆ ಮನಸ್ವಿನಿ ಯೋಜನೆ, ಯಾರು ವಿಚ್ಛೇದನ ಪಡೆದಿದ್ದಾರೆ ಅವರಿಗೆ ಮೈತ್ರಿ ಯೋಜನೆ, ಇಂಥ ಹಲವಾರು ಯೋಜನೆಗಳು, ಕ್ಷೀರಭಾಗ್ಯ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಇದೆಲ್ಲ ಅದೇ ರೀತಿ ಹಲವಾರು ಯೋಜನೆಗಳು ತಂದಿದ್ದಾರೆ. ಮಕ್ಕಳಿಗೋಸ್ಕರ ನಮ್ಮ ಯಾರಿಗೆ ವಸತಿಯಲ್ಲಿ ಶಾಲೆಯಲ್ಲಿ ಅವರಿಗೆ ಇದು ಸಿಗುವುದಿಲ್ವೋ, ಪರ್ಮಿಷನ್ ಸಿಗುವುದಿಲ್ಲ ಅಂತ ಮಕ್ಕಳಿಗೆ ಶಾಲೆಯಿಂದ ಮೊಟಗೊಳಿಸಬಾರದು ಅವರನ್ನು ಉದ್ದೇಶದಿಂದ ಹಲವಾರು ಯೋಜನೆಗಳನ್ನು ತನ್ನಂತ ಕೀರ್ತಿ ಇದ್ರೆ ಅದು ಸಿದ್ದರಾಮಯ್ಯರವರಿಗೆ. ಮೊನ್ನೆ ಈಗ ತಾನೇ ನಮಗೆಲ್ಲರಿಗೂ ಗೊತ್ತಿದೆ. ಯಾಕೆಂತೇಳಿದ್ರೆ ನಮ್ಮ ಏನು ಇವತ್ತು ಗ್ಯಾರಂಟಿ ಕಾರ್ಡ್ ಇದೆಯಾ, ಇದನ್ನು ಈಗಾಗಲೇ ಅಷ್ಟೊಬ್ಬರವರು ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ನಾವು ಮನೆ ಮನೆಗೆ ಹೋಗಿ ಅದರ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಮುಟ್ಟಿಸುವಂತ ಸಂದರ್ಭದಲ್ಲಿ ಏನು ನಮ್ಮ ವಿರೋಧ ಪಕ್ಷದವರು ಟ್ರೋಲ್ ಮಾಡಿದ್ರು, ನಾಚಿಕೆಟ್ಟ ನಮ್ಮ ವಿರೋಧ ಪಕ್ಷದವರು ನಿಮಗೆ ನಾಚಿಕೆ ಆಗಬೇಕು. ಯಾಕೆಂತೇಳಿ ಈ ವೇದಿಕೆಯ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಮ್ಮನ್ನು ನೀವು ಟ್ರೋಲ್ ಮಾಡಿ ನಾವು ಸೋಲಿಲ್ಲ, ನಮ್ಮನ್ನು 20,000ಕ್ಕೂ ಹೆಚ್ಚು ಜನರು ನೋಡುವಾಗೆ ನೀವು ಮಾಡಿದ್ದೀರಿ. ನಮ್ಮ ಏನು ಉಚಿತವಾಗಿ ಕೊಡತಕ್ಕಂಥ ಗ್ಯಾರಂಟಿ ಇದೆಯಾ ಅದನ್ನು ನೀವು 20,000 ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ನೀವು ಮಾಡಿದ್ದೀರಾ. ನಿಮಗೆ ನಾನು ಈ ವೇದಿಕೆ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಈ ಒಂದು ಅವಕಾಶವನ್ನು ಕಲಿಸಿಕೊಟ್ಟಂತ ತಮಗೆಲ್ಲರೂ ಕೂಡ ವಂದಿಸುತ್ತಾ, ನಮ್ಮ ಈ ಕ್ಷೇತ್ರದಿಂದ ಯುಟಿ ಖಾದರ್ ಅವರನ್ನು ಕಳೆದ ಬಾರಿ 19,000ಕ್ಕೂ ಹೆಚ್ಚಿನ ಮತಗಳಿಂದ ನೀವು ವಿಜಯಶಾಲಿಯನ್ನಾಗಿ ಮಾಡಿದ್ದೀರಾ. ಈ ಬಾರಿ ಅದರ 2 ಪಟ್ಟು ಜಾಸ್ತಿಯಾಗಿ ಈ ಒಂದು ಕ್ಷೇತ್ರದಿಂದ ಅವರನ್ನು ಚುನಾಯಿಸುವಂತೆ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಾಗಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.